देवं श्रीराधाकृष्णपादान् सहगणललिता श्रीविशाखान्विताञ्च हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधाकान्ता नमोऽस्तुते तप्त काञ्चना गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छकल्प्यतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमाहो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 ಹರೇ कृष्ण ಕೃಷ್ಣ माताजी ಮಾತಾಜಿ, धन्यवाद ಧನ್ಯವಾದಗಳು ಮಾತಾಜಿ. ಮಾತಾಜಿ ಹ್ಯಾಂಡ್ ರೈಸ್. ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹ್ಯಾಂಡ್ ರೈಸ್ ಇದೆ. ಹ್ಯಾಂಡ್ ರೈಸ್ ಮಾಡಿದೀನಿ ಮಾತಾಜಿ, ಹೋಸ್ಟ್ ಆಗಿದೆ. ಹಾ, ಬೇರೆ ಏನಿಕ ಎಲ್ಲ ಅಲ್ಲ ಮಾತಾಜಿ, ನಾನು ಏನಾದ್ರೂ ಕೇಳುದಿದೆ ಅಂತ ಹೇಳಿ. ಶ್ವೇತಾ ಮಾತಾಜಿ ಬರ್ಲಿಲ್ಲ ಅಲ್ಲ? ಓಕೆ, ಬರ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿಗಳೇ ಪ್ರಭುಜಿಗಳೇ, ಎಲ್ಲರಿಗೂ ನಾನು ಈ ಲೆವೆಲ್ 3 ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇಸ್ಕಾನ್ ಮಂಗಳೂರು ಶ್ರೀ ಹಿಸ್ ಡಿವೈನ್ ಗ್ರೇಸ್ ನಾಮನಿಷ್ಠ ದಾಸ್ ಪ್ರಭುಜಿ ಅವರ ನೇತೃತ್ವದಲ್ಲಿ ನಡೆಸಿಕೊಡ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ನೀವು ಇವಾಗ ಉಪದೇಶಾಮೃತವನ್ನ ನೀವು ತಿಳ್ಕೊತಾ ಇದ್ದೀರಾ. ಇಲ್ಲಿ ತನಕ ನೀವು 7 ಶ್ಲೋಕಗಳನ್ನ ನೀವು ತಿಳ್ಕೊಂಡಿದ್ದೀರಾ. ಸೊ ಇದನ್ನ ರೂಪ ಗೋಸ್ವಾಮಿಯವರು ನಮ್ಗೆ ಕೊಟ್ಟಿದ್ದಾರೆ. ಈ ಒಂದು ಶ್ಲೋಕದಲ್ಲಿ ಏನು ಉಪದೇಶವನ್ನ ನಮ್ಗೆ ನೀಡ್ತಾ ಇದ್ದಾರೋ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಅಮೃತತ್ವವನ್ನ ಅಂದ್ರೆ ಅಮರತ್ವವನ್ನ ನಾವು ಪಡಿಬಹುದು. ಅಂದ್ರೆ ನಾವು ಈ ಹುಟ್ಟು ಸಾವಿನ ಚಕ್ರದಿಂದ ನಾವು ಹೊರಗಡೆ ಬರಬಹುದು. ಸೊ ಅದಕ್ಕೆ ಇದನ್ನ ಉಪದೇಶಾಮೃತ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ನಿನ್ನೆ ದಿನ ನೀವು 7ನೇ ಶ್ಲೋಕವನ್ನ ನೀವು ತಿಳ್ಕೊಂಡಿದ್ರಿ. ಸೊ ಆ 7ನೇ ಶ್ಲೋಕದಲ್ಲಿ ನೀವೇನನ್ನ ತಿಳ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಮಾತಾಜಿ, ಕ್ಲಿಯರ್ ಇದೆ. ಹರೇ ಕೃಷ್ಣ. ಯಾಕೆ ಯಾರ ಸೌಂಡ್ ಇಲ್ಲ? ಪಿನ್ ಅಪ್ ಸೈಲೆನ್ಸ್. ಹರೇ ಕೃಷ್ಣ, ನನ್ನ ಧ್ವನಿ ಕೇಳಿಸ್ತಾ ಇತ್ತಾ? ಕೇಳಿಸ್ತದೆ ಮಾತಾಜಿ, ಓಕೆ. ಮಾತನಾಡಿ. ಮೌನ ವ್ರತವ ಮಾತಿನ ಇಲ್ಲ ತಪಸ್ಸು. ಮಾತಾಜಿ ಮಾತಾಡ್ತೀವಿ ಮಾತಾಜಿ. 7ನೇ ಶ್ಲೋಕ ಅಲ್ವಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೌದು, 7ನೇ ಶ್ಲೋಕದಲ್ಲಿ ನೀವೇನನ್ನ ತಿಳ್ಕೊಂಡ್ರಿ ಅಂತ ಕೇಳ್ದೆ ನಾನು. ಅದೇ ಬೇರೆ ಕೃಷ್ಣ ಪವಿತ್ರ ನಾಮ ಚರಿತ್ರೆ ಲೀಲೆ ಚಟುವಟಿಕೆ ಎಲ್ಲವೂ ಕಲ್ಸಕರೆ ಇದ್ದಂಗೆ ನಮ್ಗೆ ರುಚಿ ಹೊಂದಿದ್ದಾವೆ. ಆದ್ರೆ ಅಜ್ಞಾನಿಗಳಿಗೆ ಅಥವಾ ರೋಗ ಇರೋರ್ಗೆ ಅದು ತಿಂಡಿ ಸವಿ ಗೊತ್ತಾಗೋದಿಲ್ಲ ಅಂತ ಒಂದು ಹೇಳಿದ್ರು ಮಾತಾಜಿ. ಮತ್ತೆ ಅದಕ್ಕೆ ಏನು ಟ್ರೀಟ್ಮೆಂಟ್? ಇವಾಗ ನಾವು ಸಕ್ಕರೆ ತಿಂದಾಗ ನಮ್ಗೆ ರುಚಿ ಗೊತ್ತಾಗ್ತಿಲ್ಲ ಅಂದಾಗ ನಮ್ಗೆ ಏನೋ ಒಂದು ರೋಗ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಇಲ್ಲ ಅಂತಂದ್ರೆ ಸಕ್ಕರೆ ಅದು ನಮ್ಗೆ ಸಿಹಿಯಾಕೆ ಗೊತ್ತಾಗ್ಬೇಕು. ಸೊ ನಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ನಮ್ಗೆ ಏನೋ ಒಂದು ರೋಗ ಬಂದಿದೆ ಅಂತ. ಸೊ ಅದಕ್ಕೆ ಏನ್ ಟ್ರೀಟ್ಮೆಂಟ್? ಅದಕ್ಕೆ ಭಗವತ್ ನಾಮನೇ ಟ್ರೀಟ್ಮೆಂಟ್ ಅಲ್ಲ ಮಾತಾಜಿ? ಅದಕ್ಕೆ ಅದೇ ಟ್ರೀಟ್ಮೆಂಟ್. ಸೊ ನಾವು ಹರಿನಾಮ ಹೇಳ್ತಾ ಹೋಗ್ಬೇಕು. ಹೇಳ್ತಾ ಏನಾಗತ್ತೆ? ಸೊ ನಾವು ರುಚಿ ತಾನಾಗಿ ಬರುತ್ತೆ. ಹೋಗ್ತೀವೋ ಆಗ ನಮ್ಗೆ ಅದರ ರುಚಿ, ನಮ್ಗೆ ಅದರ ಸವಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ? ಸೊ ನಾವಿವಾಗ ಹಾಗೇನೆ ನಾವು ಇವಾಗ ಭಕ್ತಿಲಿ ನಮ್ಗೆ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಕಾರಣ ಅಂತ ನೀವು ತಿಳ್ಕೊಂಡ್ರಿ? ನಮ್ಗೆ ಇವಾಗ ಹರಿನಾಮ ಹೇಳ್ತಾ ಇದೀವಿ,
ಸೊ ಇವಾಗ ಏನ್ ನಿಯಂತ್ರಕ ತತ್ವಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಫಾಲೋ ಮಾಡ್ತಾ ಇದೀವಿ, ಆದ್ರೂ ನಮ್ಗೆ ಇಲ್ಲಿ ಭಕ್ತಿಲಿ ಮುಂದುವರಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಅರ್ಥ ಅಂತ ನಿಮ್ಗೆ ಗೊತ್ತಾಯ್ತು? ಅಂದ್ರೆ ಭಕ್ತಿ ಇಲ್ಲ ಅಂತ ಅರ್ಥ ಆಯ್ತು ಮಾತಾಜಿ. ಭಕ್ತಿ ಇಲ್ಲ ಅಂತನಾ? ಭಕ್- ನಾವು ಅಪರಾಧಗಳನ್ನ ಮಾಡ್ಬಿಡ್ತೀವಿ ಅಲ್ವಾ? So, ಅಪರಾಧ ಮಾಡ್ತಾ ಇರ್ತೀವಿ ಮಾತಾಜಿ. ಹಾ, ವೈಷ್ಣವ ಅಪರಾಧ ಆಗ್ತಾ ಇರುತ್ತೆ. ನಾಮ ಅಪರಾಧ, ವೈಷ್ಣವ ಅಪರಾಧ, ಸೇವಾ ಅಪರಾಧ, ಆತರ ಎಷ್ಟೊಂದು ಅಪರಾಧಗಳಾಗ್ತಾ ಇರತ್ತೆ. ಸೊ ಅದಕ್ಕೆ ಅದನ್ನ ಏನಕ್ಕೆ ಹೋಲಿಕೆ ಕೊಟ್ರು? ಹಾತಿ ಮತ ಅಲ್ವಾ? ಇವಾಗ ಒಂದು ಅಂದ್ರೆ ಮದ ಬಂದಿರೋಂತ ಆನೆ ಒಂದು ಗಾರ್ಡನ್ಗೆ ಹೋದ್ರೆ ಏನಾಗುತ್ತೆ, ಅದು ಒಂದು ಕ್ಷಣದಲ್ಲೇ ಅದು ಎಲ್ಲವನ್ನ ಧ್ವಂಸ ಮಾಡ್ಬಿಡುತ್ತೆ ಅಲ್ವಾ? ಅಷ್ಟು ಕಷ್ಟಪಟ್ಟು ಬೆಳೆಸಿರುವಂತಹ ಒಂದು ಹೂವಿನ ಗಿಡಗಳು, ಎಲ್ಲ ಗಿಡಗಳು ಸಹ ಧ್ವಂಸವಾಗ್ಬಿಡುತ್ತೆ. ಅದೇ ತರ ನಾವಿವಾಗ ಕಷ್ಟಪಟ್ಟು, ನಮ್ಗೆ ಗೊತ್ತಿಲ್ಲ, ಯಾವುದೋ ಒಂದು ಜನ್ಮದ ಪುಣ್ಯದಿಂದ ನಮ್ಮ ಹೃದಯದಲ್ಲಿ ಈಗ ಆ ಭಕ್ತಿ ಲತಾ ಬೀಜ ಆ ಗುರುವಿನ ಅನುಗ್ರಹದಿಂದ ಈಗ ಅದು ಮೊಳಕೆ ಒಡೆದು ಈಗ ಬೆಳೀಲಿಕ್ಕೆ ಶುರುವಾಗಿದೆ ಅಲ್ವಾ? ಸೊ ನಾವು ಅದನ್ನ ತುಂಬಾ ಮುತುವರ್ಜಿಯಿಂದ ನಾವು ಅದನ್ನ ಬೆಳೆಸ್ಬೇಕು. ಬೆಳೆಸ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ನಾವ್ ಇವಾಗ ತಪ್ಪನ್ನ ಮಾಡಿದ್ರೆ, ಅಪರಾಧಗಳನ್ನ ಮಾಡಿದ್ರೆ ಅದು ಬೆಳಿಲಿಕ್ಕೆ ಅವಕಾಶ ಆಗದೇ ಇಲ್ಲ ಅಲ್ವಾ? ಸೊ ಅದನ್ನ ನಾವು ತುಂಬಾ ಕಷ್ಟಪಟ್ಟು ನಾವು ಅದನ್ನ ಬೆಳೆಸ್ಕೊಂತ ನಾವು ಹೋಗ್ಬೇಕಾಗುತ್ತೆ. ಅದಕ್ಕೆ ನಾವು ಆ ಅಪರಾಧಗಳನ್ನ ನಾವು ಮಾಡ್ಕೂಡ್ದು ಅಂತ ನಾವು ತಿಳ್ಕೊಂಡ್ವಿ. ಸೊ ಆ 10 ಅಪರಾಧಗಳನ್ನ ನಾವೇನಲ್ಲಿ 4:15 ಗಂಟೆ ಮಂಗಳಾರತಿ ಸಮಯದಲ್ಲಿ ನಾವು ಹೇಳ್ತೀವೋ ಅದನ್ನ ಯಾವಾಗ್ಲೂ ಸಹ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಅದರಲ್ಲಿ ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದ ಅಪರಾಧ ಯಾವುದು ಅಂತ ನಾವು ತಿಳ್ಕೊಂಡ್ವಿ. ನಾಮ ಅಪರಾಧದಲ್ಲಿ 10 ಅಪರಾಧಕ್ಕೆ ವೈಷ್ಣವ ಅಪರಾಧ ma'am. 10 ಅಪರಾಧ ಈ ಇದ್ರಲ್ಲಿ ಎಲ್ಲದಕ್ಕಿಂತ ಅಂದ್ರೆ ಮದರ್ ಅಂತ ಹೇಳ್ತಾರೆ. ಅಂದ್ರೆ ಅಪರಾಧದಲ್ಲೇ ಅದು ಒಂದು ತಾಯಿ ತರ, ಎಲ್ಲದಕ್ಕೂ ಮೂಲ ಅದೇನೇನೆ. ಜೊತೆಗೆ ನಮ್ಮ ಮನಸ್ಸು ಮಿತ್ರನೂ ಆಗ್ಬೋದು, ಶತ್ರುನೂ ಆಗ್ಬೋದು. ನಮ್ಮ ಮನಸ್ಸೇ ನಮ್ಗೆ ಶತ್ರುನೂ ಆಗ್ಬೋದು ಅಥವಾ ಮಿತ್ರನೂ ಆಗ್ಬೋದು. ಅಂದ್ರೆ ಅಂದ್ರೆ ಅದನ್ನ ಹೇಳ್ಬೇಕು ಅಂತಂದ್ರೆ ಇನ್ಅಟೆಂಟಿವ್ ಚಾಂಟಿಂಗ್. ಸೊ ನಾವು ಹರಿನಾಮ ಹೇಳ್ಕೋಬೇಕಾದ್ರೆ ನಾವು ಪ್ರತಿಯೊಂದು ಪದವನ್ನ ಕೇಳಿಸ್ಕೊಂಡಲೇ ಇರೋದು. ಇನ್ಅಟೆಂಟಿವ್, ಸುಮ್ನೆ ಮೆಕ್ಯಾನಿಕಲ್ ಆಗಿ ನಾವು ಹರಿನಾಮ ಹೇಳ್ತಾ ಇರ್ತೀವಲ್ವಾ, ಅದೇನೆ ಎಲ್ಲದಕ್ಕೂ ಮೂಲ ಕಾರಣ. ನಾವೆಲ್ಲ ಅಪರಾಧ ಮಾಡ್ಲಿಕ್ಕೆ, ಈ 9 ಅಪರಾಧಗಳು, ಮಿಕ್ಕಿರುವಂತಹ ಅಪರಾಧಗಳೇನಿದೆ ಅದನ್ನ ಮಾಡ್ಲಿಕ್ಕೆ ಮೂಲ ಕಾರಣ ಇನ್ಅಟೆಂಟಿವ್ ಚಾಂಟಿಂಗ್. ಸೊ ನಾವು ಮನಸ್ಸಿಟ್ಟು ನಾವು ಜಪ ಮಾಡ್ದಲೇ ಇರೋದೇನೆ ಕಾರಣ ಈ ಅಪರಾಧಗಳನ್ನ ನಾವು ಮಾಡ್ಲಿಕ್ಕೆ. ಸೊ ಅದಕ್ಕೋಸ್ಕರ ಆದಷ್ಟು ನಾವು ಇವಾಗ ಪ್ರತಿಯೊಂದು ಪದವನ್ನ ನಾವು 16 ಪದಗಳಿದೆ, ಪ್ರತಿಯೊಂದು ಪದವನ್ನು ಸಹ ನಾವು ಏನ್ ಉಚ್ಚಾರಣೆ ಮಾಡ್ತೀವಿ ಅದನ್ನ ನಾವು ಕೇಳಿಸ್ಕೋಬೇಕು. ಅದನ್ನ ನಾವು ಇವಾಗ್ಲೇ ಪ್ರಾಕ್ಟೀಸ್ ಮಾಡ್ಬೇಕು. ಆಮೇಲೆ ಬರದೇ ಇಲ್ಲ, ಬರಕ್ ಸಾಧ್ಯನೇ ಇಲ್ಲ. ಅದು ಈಗ್ಲೇನೆ ನೀವು ಇವಾಗ ಸ್ಟಾರ್ಟ್ ಮಾಡಿದೀರಾ, ಈಗ್ಲೇನೆ ನೀವು ಅದನ್ನ ನಿಮ್ಮ ಜೀವನದಲ್ಲಿ ನೀವು ಅದನ್ನ ಅಳವಡಿಸ್ಕೋಬೇಕಾಗತ್ತೆ. ಆ ತರನೇ ನೀವು ಚಾಂಟ್ ಮಾಡ್ಬೇಕು. ಹೌದು, ಕ್ವಾಂಟಿಟಿ ತುಂಬಾ ಮಾತಾಜಿ ನಮ್ಗೆ ಕೇಳಿಸುವಂತೆ ನಾವು ಕೇಳಿಸುವಷ್ಟು ಜೋರಾಗಿ ಹೇಳ್ಬೇಕು. ಹೌದು, ಅಷ್ಟು ಜೋರಾಗಿ ಹೇಳ್ಕೋಬೇಕು. ಮತ್ತೆ ಪ್ರತಿಯೊಂದು ಶಬ್ದವನ್ನ ನೀವು ಕೇಳಿಸ್ಕೋಬೇಕು. ಇವಾಗ ನಮ್ಗೆ ಗೊತ್ತಿಲ್ಲದೆ ನಾವು 108 ನಾವು ಹೇಳೇ ಬಿಟ್ಟಿರ್ತೀವಿ. ನಾವು ಒಂದು ಪದವನ್ನು ಸಹ ನಾವು ಕೇಳಿಸ್ಕೊಂಡಿರೋದಿಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಹೇಳಿದಾಗ ಕೇಳಿಸ್ಕೊಂಡಿರ್ತೀವಿ. ಆಮೇಲೆ ಅದು ಹೇಗೆ ಆ ಒಂದು 108 ಮಂತ್ರಗಳನ್ನ ಮುಗಿಸ್ಬಿಟ್ಟಿರ್ತೋ ನಮ್ಗೆ ಗೊತ್ತೇ ಆಗೋದಿಲ್ಲ. ಆ ತರ ನಾವು ಮುಗಿಸ್ಬಿಡ್ತೀವಿ. ಅದನ್ನ ಮೆಕ್ಯಾನಿಕಲ್ ಚಾಂಟಿಂಗ್ ಅಂತ ಕರೀತಾರೆ. ಸೊ ಆ ತರ ಚಾಂಟಿಂಗ್ ಇಂದ ನಮ್ಗೆ ಭಕ್ತಿಯಲ್ಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು, ಅದು ಕೆಲಸ ಮಾಡುತ್ತೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ತುಂಬಾ ಸಮಯ ಅದು ತಗೊಳುತ್ತೆ. ಅದಕ್ಕೋಸ್ಕರ ನಾವು ಆ ಅಟೆಂಟಿವ್ ಚಾಂಟಿಂಗ್, ನಮಗೆ ಗೊತ್ತಿಲ್ಲ ಮುಂದಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಡ್ತೀವ ಅಂತಾನೆ ಗೊತ್ತಿಲ್ಲ. ಮನುಷ್ಯರಾಗಿ ಹುಟ್ಟಿದ್ರು ಸಹ ನಾವು ಈ ಒಂದು ಕೃಷ್ಣ ಪ್ರಜ್ಞೆಯ ಸಂಪರ್ಕಕ್ಕೆ ಬರ್ತೀವಾ ಗೊತ್ತಿಲ್ಲ ಅಲ್ವಾ? ಈಗ ನಮ್ಗೆ ಯಾವುದೋ ಒಂದು ಜನ್ಮದ ಒಂದು ಸುಕೃತಿಯಿಂದ ನಮ್ಗೆ ಇದು ಸಿಕ್ಕಿದೆ ಅಲ್ವಾ? ಇದನ್ನ ನಾವು ಸರಿಯಾಗಿ ನಾವು ಉಪಯೋಗಿಸ್ಕೋಬೇಕಾಗತ್ತೆ ಅಲ್ವಾ? ಸೊ ನೆನ್ನೆಯ ಶ್ಲೋಕದಲ್ಲಿ ನೀವು ಅದನ್ನೇ ನೀವು ತಿಳ್ಕೊಂಡಿದ್ದು. ಈಗ ನಮ್ಗೆ ಇಷ್ಟೆಲ್ಲ ಯಾಕೆ ಹೇಳ್ಕೊಂಡ್ ಬಂದ್ರು, ಇದೆಲ್ಲದರ ವಿಷಯ ರೂಪ ಗೋಸ್ವಾಮಿಯವರು ಅಂತ ಹೇಳ್ಬಿಟ್ಟು ನಮ್ಗೆ ಈ 8ನೇ ಶ್ಲೋಕದಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಡೀ ಉಪದೇಶಾಮೃತದಲ್ಲಿರುವಂತಹ ಈ ಸಾರ ಏನಿದೆ ಅದರ ಸಾರವನ್ನ ಈ 8ನೇ ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ನಿಮ್ಗೆ ಯಾರಿಗಾದ್ರೂ ನಾನು 24 ಗಂಟೆಗಳ ಕಾಲ ನೀವು ಹೇಗೆ ನಿಮ್ಮ ಸಮಯವನ್ನ ನೀವು ಉಪಯೋಗಿಸ್ಕೋಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಗಂಟೆಯಲ್ಲಿ ನೀವು ಹರಿನಾಮ ಸಂಕೀರ್ತನೆಯಲ್ಲಿ ತೊಡಗಿಸಬೇಕು. ಮಾತಾಜಿ, ಅದು ಇವಾಗ ಅಲ್ವಾ, ಈಗ ನೀವು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ. ಅದಕ್ಕಿಂತ ಮುಂಚೆ ಆಗಿದ್ರೆ ನೀವು ಏನ್ ಹೇಳ್ತಾ ಇದ್ರಿ ಆನ್ಸರ್? ಅದಕ್ಕಿಂತ ಮುಂಚೆ ಇನ್ನೇನ್ ಮಾಡ್ತಿದ್ರು ಹೌದು ಮಾತಾಜಿ? ಅವ್ರ ಜೊತೆ ಮಾತಾಡ್ತಿದ್ರು, ಟಿವಿ ನೋಡೋದು, ಇದ್ ಮಾಡೋದು, ಅದ್ ಮಾಡ್ಕೊಂಡು ಇರ್ತಾ ಇದ್ವಿ. ನೋಡಿ, 24 ಗಂಟೆಗಳ ಕಾಲ ನಾವು ಆತರ ಕಳೀತಾ ಇದ್ವಿ. ಆದ್ರೆ ನಮ್ಗೆ ಇವಾಗ ಆ 24 ಗಂಟೆಗಳ ಕಾಲ ಹೇಗೆ ಅದನ್ನ ಸದ್ವಿನಿಯೋಗ ಮಾಡ್ಕೋಬೇಕು ಅನ್ನೋದನ್ನ ನಮ್ಗೆ ನಮ್ಮ ಗ್ರಂಥಗಳಲ್ಲಿ ಹೇಳಿದರೆ. ಪ್ರಭುಪಾದರು ನಮ್ಗೆ ಅದನ್ನ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಈಗ ನಮ್ಗೆ ಸಿಕ್ಕಿದೆ ಮಾತಾಜಿ.
ಹೌದು, ಯಾಕೆ ನಾವು 24 ಗಂಟೆಗಳ ಕಾಲ ನಾವು ಹರಿನಾಮವನ್ನ ಯಾಕೆ ಹೇಳ್ಕೋಬೇಕು? ಅಂದ್ರೆ ನಮ್ಮ ಭಗವಂತನ ಸಾನ್ನಿಧ್ಯ ನಮ್ಮ ಪಡ್ಕೊಳಕ್ಕೆ ಮನಃಶುದ್ಧಿಗೋಸ್ಕರ ಮಾತಾಡಿ. ಶುದ್ಧಿನೂ ಆಗ್ಬೇಕು, ಜೊತೆಗೆ ಭಗವಂತನ ಸ್ಥಾನನೂ ಬೇಕು ನಮ್ಗೆ. ಹತ್ರ ಆಗೋಕೆ. ಮತ್ತೆ ಇನ್ನೇನು ಮುಂದಿನ ಜನ್ಮದ ಹಾ? ಸ್ವರೂಪ ಭಗವಂತನ ನಮ್ಗೆ ಭಗವದ್ಗೀತೆಯಲ್ಲಿ ಏನನ್ನ ಹೇಳಿದ್ದಾರೆ ನಮ್ಗೆ ಕೃಷ್ಣ? ಹರೇ ಕೃಷ್ಣ ಮಾತಾಜಿ. ಅಂತ್ಯಕಾಲದಲ್ಲಿ ಅಂತ್ಯಕಾಲದಲ್ಲಿ ನಮ್ಗೆ ಭಗವಂತನ ಸ್ಮರಣೆ ಬರ್ಬೇಕು. ಅಂತೆ ನಾರಾಯಣ ಸ್ಮೃತಿ ಅಲ್ವಾ? ನಮ್ಮ ಜೀವನದ ಎಕ್ಸಾಮ್ ದಿವಸ ನಮ್ಗೆ ಭಗವಂತನ ಸ್ಮರಣೆ ಬರ್ಬೇಕು. ಯಾಕೆ? ನಾವು ದಿನ ಅಭ್ಯಾಸ ಮಾಡಿದ್ರೇನೆ ನಮ್ಗೆ ಕೊನೆ ಉಸಿರಿರುವಾಗ ಅದು ಬರುತ್ತೆ ಮಾತಾಜಿ. ದಿನ ಅಭ್ಯಾಸ ಮಾಡ್ಬೇಕು ಮಾತಾಜಿ ನಾವು. ಯಾರಿಗಾದ್ರೂ ಇಲ್ಲೇ ಭೌತಿಕ ಪ್ರಪಂಚದಲ್ಲೇನೆ ಇಲ್ಲೇ ಇರ್ಲಿಕ್ಕೆ ಇಷ್ಟ ಇದೆಯಾ? ಇಲ್ಲ ಹಾಕೊಂಡು ಇಲ್ಲ. ಇದರಿಂದ ಹೊರಗಡೆ ಬರ್ಬೇಕಂತಾನೆ ನಮ್ಗೆ ಇವಾಗ ಅರ್ಥ ಆಗಿರೋದು. ನಮ್ಗೆ ಮೊದ್ಲು ಗೊತ್ತೇ ಇರ್ಲಿಲ್ಲ ಅಲ್ವಾ? ಇದೇ ನಮ್ಗೆ ಜೀವನ ಅಂತ ಅನ್ಕೊಂಡಿದ್ವಿ. ಇಲ್ಲಿರೋದೇ ಏನಿದೆಯೋ ಅದನ್ನೇ ಒಪ್ಕೊಂಡು ನಾವು ಜೀವನ ಮಾಡ್ಬೇಕು ಅಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ ಅಲ್ವಾ? ನಮ್ಗೆ ಗೊತ್ತೇ ಇರ್ಲಿಲ್ಲ ಇದರಿಂದ ನಾವು ಪಾರಾಗ್ಬೋದು ಅಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ? ನಮ್ಗೆ ಈ ಒಂದು ಜ್ಞಾನದ ಸಂಪರ್ಕಕ್ಕೆ ಬಂದ್ಮೇಲೆ ನಮ್ಗೆ ಗೊತ್ತಾಗಿದೆ, ಓ ಇದರಿಂದ ಪಾರಾಗ್ಬೋದಾ, ಹುಟ್ಟು ಸಾವಿನ ಚಕ್ರದಿಂದ ನಾವು ಹೊರಗಡೆ ಬರ್ಬೋದಾ ಅಂತ ಗೊತ್ತಾಗಿದ್ದೆ ಈ ಒಂದು ಜ್ಞಾನವನ್ನ ಪಡ್ಕೊಂಡ್ಮೇಲೆ, ಈ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಅಲ್ವಾ? ಸೊ ಅದಕ್ಕೋಸ್ಕರ ಇವಾಗ ನಮ್ಗೆ ಇರೋ ಒಂದೇ ಒಂದು ಅವಕಾಶ ಏನು, ಮಾನವ ಜನ್ಮದಲ್ಲಿ ನಾವು ಆ ಒಂದು ನಮ್ಮ ಎಕ್ಸಾಮ್ ದಿವಸ, ಯಾವತ್ತು ನಮ್ದು ಎಕ್ಸಾಮ್ ದಿವಸ? ಅಂತ್ಯಕಾಲ ಅಂದ್ರೆ ನಮ್ ಸಾಯೋ ದಿನ. ನಮ್ಮ ಸಾಯೋ ದಿನ ನಮ್ ಎಕ್ಸಾಮ್ ದಿವಸ. ಅವತ್ತಿನ ದಿವಸ ನಾವು ಏನನ್ನ ಜ್ಞಾಪಿಸ್ಕೋಬೇಕು? ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಅದನ್ನ ಅಷ್ಟು ಈಸಿನ ಜ್ಞಾಪಿಸ್ಕೊಳೋದು ಇಲ್ಲ ಅಭ್ಯಾಸ ಮಾಡ್ಬೇಕು ಮಾತಾಜಿ. ಸದಾ ನಮ್ಮ ಬಾಯಲ್ಲಿ ಇದ್ರೆ ಮಾತ್ರ ಬರುತ್ತೆ ಅಲ್ವಾ? ನಾಲಿಗೆ ಇರುವಾಗ ನರಜನ್ಮ ಬಂದಾಗ ಸದಾ ನಾಮಸ್ಮರಣೆ ಹೇಳ್ತಾ ಇರ್ಬೇಕು. ನಾಲಿಗೆ ಇರುವಾಗ ನರಜನ್ಮ ಬಂದಾಗ ಕೃಷ್ಣ ಎನ್ನಬಾರದೆ. ಲೈಫ್ ಲಾಂಗ್ ಅದನ್ನ ರೂಢಿ ಮಾಡ್ಕೊಂಡಾಗಲೇ ಬರೋದು ಮಾತಾಜಿ. ಲೈಫ್ ಲಾಂಗ್ ಅದನ್ನ ರೂಢಿ ಮಾಡ್ಕೋಬೇಕು ಅಲ್ವಾ? ಪ್ರತಿ ದಿವಸ ಅಭ್ಯಾಸ ಮಾಡಿರ್ಬೇಕು ಅಲ್ವಾ? ಹೇಗೆ ಒಬ್ಬ ವಿದ್ಯಾರ್ಥಿಗೆ ಎಕ್ಸಾಮ್ ದಿವಸ ಮಾರ್ನಿಂಗ್ ಎದ್ಬಿಟ್ಟು ಓದ್ಕೊಂಡು ನಾನು ಎಕ್ಸಾಮ್ ಹೋಗಿ ಬರ್ದು ಪಾಸ್ ಆಗ್ತೀನಿ ಅಂದ್ರೆ ಸಾಧ್ಯ ಇಲ್ವೋ, ಅದೇ ತರನೇ ನಮ್ಗುನು ಸಾಯೋ ದಿನ ನಮ್ಗೆ ಕೃಷ್ಣನ ನೆನಪು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಮ್ಗೆ ಬೇರೆ ದಿವಸ ಬಿಟ್ಬಿಡಿ, ನಮ್ಗೆ ಈಗೇನೆ ಒಂದ್ ಸ್ವಲ್ಪ ಏನಾದ್ರು ಜ್ವರ ಬಂತು ಅಂತಂದ್ರೆ ನಾವ್ ಯಾವ್ದು ಕೃಷ್ಣನನ್ನು ಜ್ಞಾಪಿಸ್ಕೊಳೋದಿಲ್ಲ, ರಾಮದನ್ನು ಜ್ಞಾಪಿಸ್ಕೊಳೋದಿಲ್ಲ ಅಲ್ವಾ? ಸೊ ನಾವ್ ಇರ್ತೀವಿ. ತಲೆನೋವು ಬಂದ್ರೂ ನಮ್ಗೆ ಜ್ಞಾಪಕನೂ ಬರೋದಿಲ್ಲ ಭಗವಂತ. ಹಂಗಿದ್ದಾಗ ಆ ಸಾಯುವ ದಿನ ನಮ್ಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಲ್ವಾ? ಅದಕ್ಕೋಸ್ಕರನೇ ಇಡೀ ಉಪದೇಶದ ಸಾರ ಅಂದ್ರೆ ಇದೊಂದೇ ಉಪದೇಶಾಮೃತ ಒಂದೇ ಅಲ್ಲ, ಯಾವುದೇ ಒಂದು ಉಪದೇಶ ತಗೊಳ್ಳಿ, ನಮ್ಮ ಗ್ರಂಥಗಳು ತಗೊಳ್ಳಿ, ಅದರ ಇಡೀ ಸಾರ ಏನು ಅಂತಂತಂದ್ರೆ ನಾವ್ 24 ಗಂಟೆಗಳನ್ನ ಹೇಗೆ ವಿನಿಯೋಗಿಸ್ಬೇಕು ಅನ್ನೋದೇ ನಮ್ಗೆ ಹೇಳ್ಕೊಡೋದು. ಮಾತಾಜಿ ನಿನ್ನೆ 8:30 ತನಕ ಕ್ಲಾಸ್ ಕೇಳಿದ್ವಿ ಮಾತಾಜಿ. 8:30 ತುಂಬಾ ತಲೆನೋವು ಮಾತಾಜಿ. ಬಹಳ ಬಿಸ್ಲಿತ್ತಲ್ವಾ ನಿನ್ನೆ, ಹೊಲಕ್ ಹೋಗಿ ಬಂದು ಬಹಳ ತಲೆನೋವಿತ್ತು ಮಾತಾಜಿ. ಅದೇ ಸಚಿನ್ ಸುತ ಅಷ್ಟಕಂ ಕೇಳಿದ್ವಿ, ಫುಲ್ ಓದಿದ್ವಿ ಮಾತಾಜಿ. ಅದನ್ನೆಲ್ಲ ವಿವರಣೆ ಎಲ್ಲ ಓದಿ ಒಂದ್ ಸ್ವಲ್ಪ ಹೊತ್ತು ಸುಮ್ನೆ ಕುತ್ಕೊಂಡ್ರೆ ಎಲ್ಲ ತಲೆನೋವು ಹೋಯ್ತು ಮಾತಾಜಿ. ಆರಾಮ್ ಅನ್ಸ್ತು ಮಾತಾಜಿ. ಹರಿ ಬೋಲ್ ಮಾತಾಜಿ. ಸೊ ಇವಾಗ 24 ಗಂಟೆಗಳ ಕಾಲ ನಾವು ಭಗವಂತನ ನಾಮ ರೂಪ ಗುಣ ಲೀಲೆ, ಸೊ ಇದನ್ನ ನಾವು ಜ್ಞಾಪಿಸ್ಕೊಳೋದೇ, ಸ್ಮರಣೆಗೆ ತಂದ್ಕೊಳೋದೇನೆ, ಅಥವಾ ನಮ್ಮ ಮನಸ್ಸನ್ನ ನಾಲಿಗೆನ ಅದ್ರಲ್ಲಿ ತೊಡಗಿಸೋದೇನೆ ನಮ್ಮ ಈ ಇಡೀ ಉಪದೇಶದ ಸಾರ. ಅದಕ್ಕೋಸ್ಕರ ನಮ್ಗೆ ಇಷ್ಟೆಲ್ಲ ಶ್ಲೋಕಗಳನ್ನ ಹೇಳ್ಕೊಂಡ್ ಬಂದ್ರು. ನೀವೆಲ್ಲ ವೇಗಳನ್ನ ನಿಯಂತ್ರಿಸಿ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಯಾವ ಚಟುವಟಿಕೆಗಳನ್ನ ಮಾಡ್ಬೇಕು ಭಕ್ತಿಯಲ್ಲಿ, ನಮ್ಗೆ ಅದು ಯಾವ್ದು ಅಡ್ಡಗಲಾಗತ್ತೆ, ಯಾವ ಚಟುವಟಿಕೆಗಳನ್ನ ಮಾಡಿದ್ರೆ, ಮತ್ತೆ ನೀವು ಭಕ್ತರ ನಡುವೆ ಹೇಗಿರ್ಬೇಕು, ಅವ್ರ ಜೊತೆ ಹೇಗೆ ನಡ್ಕೋಬೇಕು, ಇದೆಲ್ಲವನ್ನ ನಮ್ಗೆ ಹೇಳಿಕೊಟ್ಟಿರೋದು ಏನಕ್ಕೆ? ಇದಕ್ಕೋಸ್ಕರನೇ 24 ಗಂಟೆಗಳ ಕಾಲ ನಾವು ಹೇಗೆ ಅದನ್ನ ಸದ್ವಿನಿಯೋಗ ಮಾಡ್ಕೋಬೇಕು, ಹೇಗೆ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ನಮ್ಗಿಷ್ಟೆಲ್ಲ ನಮ್ಗೆ ರೂಪ ಗೋಸ್ವಾಮಿಯವರು ಹೇಳ್ತಾ ಬಂದ್ರು. ಸೊ ಇವಾಗ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಭಗವಂತನ ನಾಮ ರೂಪ ಗುಣ ಲೀಲೆ, ಈ 4 ನಾವು ಸ್ಮರಣೆ ಮಾಡ್ಕೋಬೇಕು. ಸೊ ನಾವ್ ಯಾವಾಗ್ಲೇ ಆಗ್ಲಿ ಯಾರನ್ನೇ ನಾವು ಜ್ಞಾಪಿಸ್ಕೋಬೇಕಂದ್ರೆ ಫಸ್ಟ್ ಅವ್ರ ಹೆಸರು ಜ್ಞಾಪಕ ಬರುತ್ತೆ ಅಲ್ವಾ? ಅವ್ರ ಹೆಸರು ಜ್ಞಾಪಕ ಬಂದಿದ ತಕ್ಷಣನೇ ಮತ್ತೆ ಅವರ ರೂಪ ಜ್ಞಾಪಕ ಬರುತ್ತೆ, ಅವ್ರು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವರ ಗುಣ ಜ್ಞಾಪಕ ಬರುತ್ತೆ ಅಲ್ವಾ? ಅವ್ರು ಯಾವ ತರ ನಡ್ಕೋತಾರೆ ನಮ್ ಜೊತೆ, ಅದು ಜ್ಞಾಪಕ ಬರುತ್ತೆ. ಅದಾದ್ಮೇಲೆ ನಮ್ಗೆ ಏನ್ ಜ್ಞಾಪಕ ಬರುತ್ತೆ? ಅವರ ಲೀಲೆಗಳು ಅಂತಂದ್ರೆ ಅವರ ಕಾರ್ಯಗಳು, ಅವ್ರು ಯಾವ್ದೇ ಒಂದು ಕೆಲಸ ಮಾಡಿದ್ರೆ ಹೇಗೆ ಮಾಡ್ತಾರೆ ಅನ್ನೋದನ್ನ, ಮತ್ತೆ ಅವ್ರ ಜೊತೆ ಏನೆಲ್ಲ ಇರುತ್ತೆ, ಅವ್ರು ಏನೆಲ್ಲ ವಸ್ತುಗಳನ್ನ ಉಪಯೋಗಿಸ್ತಾರೆ, ಇದೆಲ್ಲವೂ ನಮ್ಗೆ ಜ್ಞಾಪಕ ಬರುತ್ತೆ. ಅವರ ಪರಿಕರಗಳೆಲ್ಲ ಜ್ಞಾಪಕ ಬರುತ್ತೆ ಅಲ್ವಾ? ಅದೇ ತರ ನಾವ್ ಯಾವಾಗ್ಲೂ ನಾವು ಕೃಷ್ಣನ ಲೀಲೆಗಳನ್ನ ನಾವು ಸ್ಮರಣೆ ಮಾಡೋದನ್ನ ನಾವು ಜಂಪ್ ಮಾಡಬಾರ್ದು, ಅಲ್ಲಿಗೆ ಹೋಗಿ ಜಂಪ್ ಮಾಡಬಾರ್ದು. ನಾವು ಫಸ್ಟ್
ಕೃಷ್ಣನ ನಾಮ ರೂಪ ಗುಣ ಲೀಲೆ ಇದೇ ತರನೇ ಇದೇ ಆರ್ಡ್ರಲ್ಲೇ ನಾವು ಅದು ತಾನಾಗ್ತಾನೆ ನಮ್ಗೆ ಬರುತ್ತೆ. ನಾವು ಆರ್ಟಿಫಿಷಿಯಲ್ ಆಗಿ ನಾವು ಭಗವಂತನ ಲೀಲೆಗಳನ್ನ ನಾನು ಇವಾಗ ಭಗವಂತನ ಲೀಲೆಗಳನ್ನ ಸ್ಮರಿಸ್ತೀನಿ ಆ ತರ ಇಲ್ಲ. ಸೊ ನಾವು ಫಸ್ಟ್ ನಾವು ಭಗವಂತನ ನಾಮವನ್ನ ನಾವು ಸರಿಯಾಗಿ ನಾವು ಜಪ ಮಾಡೋದನ್ನ ನಾವು ಕಲ್ತ್ಕೋಬೇಕು. ಆಮೇಲೆ ನಮ್ಗೆ ಇದೆಲ್ಲವೂ ಸಹ ಸಾಧ್ಯ ಆಗ್ತಾ ಹೋಗುತ್ತೆ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇನ್ನ ಒಂದ್ ಏನನ್ನ ಹೇಳ್ತಾ ಇದ್ದಾರೆ. ಸೊ ನಾವು ಭಕ್ತಿಲಿ ಮುಂದುವರಿತಾ ನಮ್ಗೆ ಯಾವ ಒಂದು ಹಂತಕ್ಕೆ ಬರ್ಬೇಕಂತಂದ್ರೆ ಭಗವಂತನ ಲೀಲೆಗಳು ನಡೆದಿರುವಂತಹ ಧಾಮ ಅಂತ ನಾವೇನ್ ಹೇಳ್ತೀವೋ ಆ ಧಾಮದಲ್ಲಿ ಹೋಗಿ ವಾಸ ಮಾಡ್ಬೇಕು ನಾವು. ಅಲ್ಲಿ ಸುಮ್ನೆ ಹೋಗಿ ಅಂದ್ರೆ ಆರಾಮಾಗಿ ಕಾಲ ಕಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇರೋದಲ್ಲ. ಅಲ್ಲಿ ಯಾರು ಭಗವಂತನ ಮೇಲೆ ಸಹಜವಾದ ಪ್ರೀತಿ ಇದೆಯೋ ಅಂತವರ ಮಾರ್ಗದರ್ಶನದಲ್ಲಿ ನಾವು ಭಕ್ತಿಯನ್ನ ಮಾಡ್ಬೇಕು. ಸೊ ಇದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ರೂಪ ಗೋಸ್ವಾಮಿಯವರು. ಸೊ ನಾವ್ ಇವಾಗ ಭಕ್ತಿಯಲ್ಲಿ ಮುಂದುವರಿದಿದೀವಿ ಅಂತಂದ್ರೆ 24 ಗಂಟೆಗಳ ಕಾಲ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡ್ಬೇಕು. ನಮ್ಮ ನಾಲಿಗೆ ಮನಸ್ಸನ್ನ ಆ ಭಗವಂತನ ನಾಮದಲ್ಲಿ ನಾವು ತೊಡಗಿಸ್ಕೋಬೇಕು. ಮತ್ತೆ ಭಗವಂತನ ಧಾಮದಲ್ಲಿ ವಾಸ ಮಾಡ್ಬೇಕು. ಅಲ್ಲೂ ಸಹ ಯಾರ ನೇತೃತ್ವದಲ್ಲಿ ನಾವು ಮಾರ್ಗದರ್ಶನದಲ್ಲಿ ನಾವು ಜೀವನವನ್ನ ಮಾಡ್ಬೇಕು ಅಂತಂದ್ರೆ ಯಾರಿಗೆ ಭಗವಂತನ ಮೇಲೆ ಸಹಜ ಪ್ರೀತಿ ಇದೆಯೋ ಅಂತವರ ಒಂದು ಮಾರ್ಗದರ್ಶನದಲ್ಲಿ ನಾವು ಜೀವನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 8 ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೆ ತುಂಬಾ ಮುಖ್ಯವಾಗಿರೋದು ಮನಸ್ಸು ಮತ್ತೆ ನಾಲಿಗೆನ ನಾವು ಆ ಭಗವಂತನ ನಾಮ ರೂಪ ಗುಣ ಲೀಲೆಗಳಲ್ಲಿ ನಾವು ತೊಡಗಿಸ್ಕೋಬೇಕು. ಆದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಈ ಮನಸ್ಸು ನಮ್ಮ ಮಾತನ್ನ ಕೇಳೋದಿಲ್ಲ. ನಾಲಿಗೆನ ನಾವು ಹತೋಟಿಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ. ಅದನ್ನೇ ನಮ್ಗೆ ಇಲ್ಲಿ ಮೊದಲನೇ ಶ್ಲೋಕದಿಂದ ಹೇಳ್ಕೊಂಡು ಬಂದಿರೋದು ಅಲ್ವಾ. ನೀವು ಅದನ್ನೆಲ್ಲ ನೀವು ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಆ ಮನಸ್ಸು ಮತ್ತೆ ನಾಲಿಗೆನ ನಾವು ಹೇಗೆ ಮತ್ತೆ ಇಲ್ಲಿ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಮತ್ತೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ರೂಪ ಗೋಸ್ವಾಮಿಯವರು. ನೋಡೋಣ ಅಂತ ಇಲ್ಲಿ 8ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತ. ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಠನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದ್ ಅಖಿಲಾಂ ಇತ್ಯುಪದೇಶ ಸಾರಂ. ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಠನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಮಿತ್ಯುಪದೇಶ ಸಾರಂ. ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಠನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದ್ ಅಖಿಲಾಮಿತ್ಯುಪದೇಶ ಸಾರಂ. ಹರೇ ಕೃಷ್ಣ. ಯಾರಾದ್ರೂ ಇದನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. 8 ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾಮಸಿ ನಿಯೋಜ್ಯ ತಿಷ್ಠನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಮಿತ್ಯೋಪದೇಶಾರಂ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ತನ್ನಾಮ ಚರಿತ ವಿಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಠನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಮಿತ್ಯುಪದೇಶ ಸಾರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು ಮೃತ್ಯೋ ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಠನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಮಿತ್ಯುಪದೇಶ ಸಾರಂ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ. ಅನುವಾದವನ್ನು ಯಾರಾದ್ರೂ ಓದಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ. ಹರೇ ಕೃಷ್ಣ ಮಾತಾಜಿ. ಓದಿ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸಕಲ ಉಪದೇಶದ ಸಾರವೆಂದರೆ ಮಾನವನೇ ತನ್ನ ಪೂರ್ಣ ಸಮಯವನ್ನು ಅಂದರೆ ದಿನದ 24 ಗಂಟೆಗಳನ್ನು ಭಗವಂತನ ಪುಣ್ಯನಾಮ, ಅವನ ದಿವ್ಯರೂಪ, ಗುಣಗಳು ಮತ್ತು ನಿತ್ಯ ಲೀಲೆಗಳ ಸ್ಮರಣೆ ಮತ್ತು ಕೀರ್ತನೆಯಲ್ಲಿ ಕಳೆಯಬೇಕು. ಈ ರೀತಿಯಲ್ಲಿ ಮಾನವನು ತನ್ನ ನಾಲಿಗೆ ಮತ್ತು ಮನಸ್ಸುಗಳನ್ನು ತೊಡಗಿಸಬೇಕು. ಹೀಗೆ ಅವನು ವ್ರಜದಲ್ಲಿ ಗೋಲೋಕ ವೃಂದಾವನ ಧಾಮದಲ್ಲಿ ವಾಸಿಸುತ್ತಾ ಭಕ್ತರ ಮಾರ್ಗದರ್ಶನದಲ್ಲಿ ಕೃಷ್ಣನ ಸೇವೆ ಮಾಡಬೇಕು. ಭಗವಂತನ ಭಕ್ತಿ ಸೇವೆಯಲ್ಲಿ ಅತಿಯಾಗಿ ಅನುರಕ್ತರಾಗಿರುವ ಭಗವಂತನ ಪ್ರೀತಿಗೆ ಪಾತ್ರರಾದ ಭಕ್ತರ ಹಾದಿಯಲ್ಲಿ ನಡೆಯಬೇಕು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಈ ಒಂದು ಮಂತ್ರದಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಇದು ಸಕಲ ಉಪದೇಶದ ಸಾರ.
ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿಗೆ 8ನೇ ಶ್ಲೋಕಕ್ಕೆ ಈ ಉಪದೇಶಾಮೃತದ ಇಡೀ ಒಂದು ಏನ್ ಹೇಳ್ತಾರೆ, ಅದರ ಒಂದು ಮೀನಿಂಗ್ ಏನನ್ನ ಹೇಳ್ಬೇಕು ಅಂತ ಹೊರಟಿದಾರೋ ಅದು ಅಲ್ಲಿಗೆ ಮುಗಿಯುತ್ತೆ. ಅಂದ್ರೆ ಈ ಉಪದೇಶಾಮೃತ ಮುಗೀತು ಅಂತಾನೆ ಅರ್ಥ. ಇನ್ನು ಮುಂದಿನ 3 ಶ್ಲೋಕದಲ್ಲಿ ನಮ್ಗೆ ಆ ಒಂದು ಶ್ರೇಷ್ಠತೆಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಭಗವಂತ ಆ ಲೀಲೆಗಳನ್ನ ಮಾಡಿರುವಂತಹ ಜಾಗದಲ್ಲಿ ಯಾವುದು ಶ್ರೇಷ್ಠವಾದದ್ದು, ಒಂದಕ್ಕಿಂತ ಇನ್ನೊಂದು ಶ್ರೇಷ್ಠ, ಇನ್ನೊಂದಕ್ಕಿಂತ ಅದಕ್ಕಿಂತ ಇನ್ನ ಒಂದು ಶ್ರೇಷ್ಠ ಅಂತ ಹೇಳ್ತಾ ಹೋಗ್ತಾರೆ. ಅದೇ ತರ ಭಗವಂತನ ಆ ಭಕ್ತರಲ್ಲಿ ಯಾರು ಶ್ರೇಷ್ಠ ಅಂತ ಹೇಳ್ತಾ ಹೋಗ್ತಾರೆ. ಸೊ ಕೊನೆಗೆ ನಮ್ಗೆ ಆ ರಾಧಾಕುಂಡದ ಆ ಒಂದು ಮಹಿಮೆಯನ್ನ ನಮ್ಗೆ ತಿಳಿಸಿಕೊಡ್ತಾರೆ ಇನ್ನು ಮುಂದಿನ 3 ಶ್ಲೋಕದಲ್ಲಿ. ಸೊ ಇಲ್ಲಿಗೆ ಇಡೀ ಉಪದೇಶಾಮೃತದ ಸಾರ ಮುಗ್ದೋಗ್ಬಿಡುತ್ತೆ. ಸೊ ಇಲ್ಲಿ ಏನ ಹೇಳ್ತಾ ಇದ್ದಾರೆ, ಸಕಲ ಉಪದೇಶದ ಸಾರ ಇಲ್ಲಿ 2ನ್ನ ಹೇಳ್ತಾ ಇದ್ದಾರೆ. ದಿನದ 24 ಗಂಟೆಗಳನ್ನ ನಾವು ಹೇಗೆ ಕಳಿಬೇಕು, ನಮ್ಮ ಪೂರ್ಣ ಸಮಯವನ್ನ ಹೇಗೆ ನಾವು ನಿಯೋಜಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಪುಣ್ಯ ನಾಮ, ಫಸ್ಟ್ ನಾಮ, ಆಮೇಲೆ ದಿವ್ಯ ರೂಪ, ಗುಣಗಳು, ಮತ್ತೆ ನಿತ್ಯ ಲೀಲೆಗಳ ಸ್ಮರಣೆ ಮತ್ತು ಕೀರ್ತನೆಯಲ್ಲಿ ಕಳೆಯಬೇಕು. ಈ ತರ ಒಬ್ಬ ಮಾನವನು ತನ್ನ ನಾಲಿಗೆ ಮತ್ತು ಮನಸ್ಸುಗಳನ್ನ ಅವನು ತೊಡಗಿಸ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ 2ನೇದು ಏನೇ ಹೇಳ್ತಾ ಇದ್ದಾರೆ, ವ್ರಜದಲ್ಲಿ ನಾವೆಲ್ಲಿ ವಾಸ ಮಾಡ್ಬೇಕಂದ್ರೆ ವ್ರಜದಲ್ಲಿ ನಾವು ವಾಸ ಮಾಡ್ಬೇಕು. ಅಲ್ಲಿ ಹೇಗೆ ವಾಸ ಮಾಡ್ಬೇಕು ನಾವು, ನಮ್ಗೆ ಇಷ್ಟ ಬಂದಂಗೆ ಮತ್ತೆ ಅಲ್ಲಿ ಮೋಜು ಮಸ್ತಿ ಮಾಡ್ಕೊಂಡಿರೋದ ಇಲ್ಲ. ಅಲ್ಲಿ ಹೇಗೆ ವಾಸ ಮಾಡ್ಬೇಕು, ಭಕ್ತರ ಮಾರ್ಗದರ್ಶನದಲ್ಲಿ ಕೃಷ್ಣನ ಸೇವೆಯನ್ನ ಮಾಡಬೇಕು. ಭಗವಂತನ ಭಕ್ತಿ ಸೇವೆಯಲ್ಲಿ ಅತಿಯಾಗಿ ಅನುರಕ್ತರಾಗಿರುವ, ಭಗವಂತನ ಪ್ರೀತಿಗೆ ಪಾತ್ರರಾದ ಭಕ್ತರ ಹಾದಿಯಲ್ಲಿ ನಡಿಬೇಕು ಅಲ್ವಾ. ನಮಗೆ ಗೊತ್ತಿರೋ ಹಾಗೇನೆ ಈಗ ಗೋಸ್ವಾಮಿಗಳು ಅಲ್ವಾ, ವೃಂದಾವನದಲ್ಲಿ ಗೋಸ್ವಾಮಿಗಳು, ಷಡ್ಗೋಸ್ವಾಮಿಗಳು, ಅವರು ನಮ್ಗೆ ಗೊತ್ತಿರೋ ಹಾಗೇನೆ ಎಷ್ಟು ವಿದ್ಯಾವಂತರಾಗಿರ್ತಾರೆ, ಎಷ್ಟು ಸಿರಿವಂತರಾಗಿರ್ತಾರೆ. ಎಲ್ಲವನ್ನ ಬಿಟ್ಟು ಅವರು ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನವನ್ನ ಎಲ್ಲರಿಗೂ ಅದನ್ನ ಸಿಗೋ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ವೃಂದಾವನದಲ್ಲಿ ಅವರು ಜೀವನವನ್ನ ಮಾಡ್ತಾರೆ ಅಲ್ವಾ. ಅವ್ರಿಗೆ ಭಗವಂತನ ಮೇಲೆ ಅವ್ರಿಗೆ ಅತಿಯಾಗಿ ಅನುರಕ್ತರಾಗಿದೆ, ಅಂದ್ರೆ ಸಹಜವಾಗಿ ಅವ್ರಿಗೆ ಪ್ರೀತಿ ಇದೆ ಅಲ್ವಾ. ಅಂತವರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಭಾವಾರ್ಥದಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡಿಸ್ತಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನಮ್ಗಿಲ್ಲಿ ಏನನ್ನ ಹೇಳಿದ್ರು, ನಮ್ಗೆ ಈ ರೀತಿಯಲ್ಲಿ ಮಾನವನು ತನ್ನ ನಾಲಿಗೆ ಮತ್ತು ಮನಸ್ಸುಗಳನ್ನ ತೊಡಗಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಈಸಿ ಇದೆಯಾ, ನಾಲಿಗೆ ಮತ್ತೆ ಮನಸ್ಸುಗಳನ್ನ ನಾವು ಭಗವಂತನ ಆ ಒಂದು ಸ್ಮರಣೆಯಲ್ಲಿ ತೊಡಗಿಸ್ಕೋಬೇಕು ಅಂತಂದ್ರೆ ಅದು ಅಷ್ಟು ಈಸಿನಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ. ಅದನ್ನ ನಮ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಭಾವಾರ್ಥದಲ್ಲಿ. ಪ್ರಭುಪಾದರು ಅರ್ಥ ಮಾಡಿಸ್ತಿರೋದೇ ಅದನ್ನ. ನಮಗ್ ಗೊತ್ತಿದೆ, ಈಗ ಗೊತ್ತಿದ್ರು ಸಹ ನಮ್ಗೆ ಇವಾಗ ಅದರ ಹತೋಟಿಯನ್ನ ನಾವು ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಮನಸ್ಸನ್ನು ನಮಗೆ ಗೊತ್ತಿರೋ ಹಾಗೇನೆ ಅದು ಮಿತ್ರನೂ ಆಗ್ಬೋದು, ಶತ್ರುನೂ ಆಗ್ಬೋದು ಅಲ್ವಾ. ಆದ್ರೆ ನಮ್ಗೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ರು ಸಹ ನಮ್ಗೆ ನಮ್ಮ ಮನಸ್ಸನ್ನ ನಾವು ಮಿತ್ರನನ್ನಾಗಿ ಮಾಡಿಸ್ಕೊಳ್ಲಿಕ್ಕೆ ನಾವು ಹೆಣಗಾಡ್ತಾ ಇದೀವಿ, ತುಂಬಾ ಕಷ್ಟ ಪಡ್ತಾ ಇದೀವಿ ಅಲ್ವಾ. ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಏನನ್ನ ಹೇಳಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ನಮ್ಮ ಮನಸ್ಸಿಗೆ ಬರೀ ಇದೊಂದೇ, ಇವಾಗ ನಾನು ಅಕಸ್ಮಾತ್ ಏನೋ ಒಂದು ನೋಡ್ತೀನಿ ಇವತ್ತಿನ ದಿವಸ, ಅಥವಾ ಏನೋ ಕೇಳಿಸ್ಕೋತೀನಿ, ಅಷ್ಟು ಮಾತ್ರನೇ ಅದಕ್ಕೆ ಒಂದು ವಿಷಯಗಳು ರವಾನೆ ಆಗೋದಿಲ್ಲ. ಅದಕ್ಕೆ ಹಿಂದಿನ ಜನ್ಮದ ಸ್ಮರಣೆ ಎಲ್ಲ ಇರುತ್ತೆ. ನಮಗೆ ಗೊತ್ತಿರೋ ಹಾಗೇನೆ 15ನೇ ಅಧ್ಯಾಯದಲ್ಲಿ ಕೃಷ್ಣ ಏನನ್ನ ಹೇಳಿದ್ದಾರೆ. ಸೊ ಇವಾಗ ನಮ್ಮ ದೇಹ, ನಮ್ಮ ಆತ್ಮ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋದಾಗ ಅದೇನನ್ನ ಮಾಡುತ್ತೆ, ತನ್ನ ಜೊತೆ ಅದು ತನ್ನ ಸೂಕ್ಷ್ಮ ಶರೀರವನ್ನೂ ಸಹ ಅದು ಹೊತ್ತೊಯ್ಯುತ್ತೆ ಅಲ್ವಾ. ಅದು ಇನ್ನೊಂದು ದೇಹಕ್ಕೆ ಹೋದಾಗ ಬರೇ ಆತ್ಮ ಹೋಗೋದಿಲ್ಲ, ಆ ಸೂಕ್ಷ್ಮ ಶರೀರವನ್ನ ತಗೊಂಡು ಹೋಗುತ್ತೆ. ಸೂಕ್ಷ್ಮ ಶರೀರವನ್ನ ತಗೊಂಡು ಹೋದಾಗ ತನ್ನ ಹಿಂದಿನ ಜನ್ಮದ ಕಲ್ಪನೆಗಳನ್ನೆಲ್ಲ ತಗೊಂಡು ಹೋಗುತ್ತೆ ಅದು ಅಲ್ವಾ. ನಮ್ಗೆ ಹಿಂದಿನ ಜನ್ಮದ ವಾಸನೆ ಎಲ್ಲ ಇರುತ್ತೆ ಅಲ್ವಾ. ಅದಕ್ಕೆ ನಮ್ಗೆ ಬೈತಾ ಇದ್ದಾಗ್ಲೂ ಹಂಗೆ ಹೇಳ್ತಾರಲ್ವ, ಏನ್ ಹಿಂದಿನ ಜನ್ಮದಲ್ಲಿ ನೀನು ಕೋತಿ ಆಗಿದ್ಯಾ ಅಥವಾ ಕತ್ತೆ ಆಗಿದ್ಯಾ ಅಂತ ಹೇಳ್ಬಿಟ್ಟು ಹಂಗೇನೆ ನಮ್ಗೆ ಹೇಳ್ತಾರೆ. ಯಾಕಂದ್ರೆ ನಮ್ದು ಅದರದೆಲ್ಲ ಹಿಂದಿನ ಜನ್ಮದ ವಾಸನೆ ಎಲ್ಲವನ್ನ ನಾವು ಹೊತ್ಕೊಂಡು ನಾವು ಮುಂದಿನ ಜನ್ಮಕ್ಕೆ ನಾವು ಹೋಗ್ತೀವಿ, ಮುಂದಿನ ದೇಹಕ್ಕೆ ನಾವು ಹೋಗ್ತೀವಿ ಅಲ್ವಾ. ಅದಕ್ಕೆ ಇವಾಗ ನಾವು ಧ್ಯಾನ ಮಾಡ್ತಾ ಇದ್ದಾಗ ನಮ್ಗೆ ಹಿಂದಿನ ದಿನ ಕೇಳಿರೋದೇ ಆಗ್ಲಿ ಅಥವಾ ಈ ಜನ್ಮದಲ್ಲಿ ನಾವು ತಿಳ್ಕೊಂಡಿರೋದೇ ಅಲ್ದಲೆ ನಮ್ಗೆ ಬೇರೆದ್ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ, ಆಲೋಚನೆಗಳು. ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಮ್ಗೆ ಈ ಜನ್ಮದೊಂದೇ ಅಲ್ಲ, ಇಂದಿನ ಜನ್ಮದೆಲ್ಲ ಆ ವಿಷಯಗಳು ಸಹ ಆ ಮನಸ್ಸಿನ ಮೇಲೆ ಪರಿಣಾಮ ಬೀರಿರುತ್ತೆ. ಅವೆಲ್ಲವೂ ಸಹ ನಮ್ಗೆ ಇಲ್ಲಿ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ, ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ನಮ್ಗೆ ಅಲ್ಲಿ ಅಡ್ಡಿ ಬರ್ತಾ ಇದೆ. ಹೌದು, ನಾವು ಮನಸ್ಸನ್ನ ಶತ್ರುವನ್ನಾಗಿ ನಾವು ಮಾಡ್ಕೋಬಹುದು, ಮಿತ್ರನನ್ನಾಗಿ ನಾವು ಮಾಡ್ಕೋಬಹುದು. ಆದ್ರೆ ಇದೆಲ್ಲವೂ ಸಹ ಅಡ್ಡಿ ಆತಂಕಗಳು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ ಈ ಪ್ಯಾರವನ್ನ, ಯಾರು ಓದಿಲ್ವೋ ಅವ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ಮನಸ್ಸು ಮನುಷ್ಯನ ಮಿತ್ರನೂ ಆಗಬಹುದು, ಶತ್ರುವೂ ಆಗಬಹುದು. ಆದ್ದರಿಂದ ಮಿತ್ರನಾಗುವಂತೆ ಮನಸ್ಸಿಗೆ ತರಬೇತಿ ಕೊಡಬೇಕು. ಕೃಷ್ಣ ಪ್ರಜ್ಞಾ ಆಂದೋಲನದ ಮುಖ್ಯ ಉದ್ದೇಶ ಮನಸ್ಸನ್ನು ಸದಾ ಕೃಷ್ಣನೇ ತೊಡಗಿಸುವುದು. ಮನಸ್ಸಿನಲ್ಲಿ 100,000 ಭಾವನೆಗಳು ತುಂಬಿರಬಹುದು. ಅವು ಈ ಜನ್ಮದ್ದೇ ಆಗಿರದೆ ಅನೇಕ ಪೂರ್ವ ಜನ್ಮಗಳದ್ದು ಆಗಬಹುದು. ಈ ಭಾವನೆಗಳು ಕೆಲವು ವೇಳೆ ಪರಸ್ಪರ ಬೆರೆತು ವಿರುದ್ಧವಾದ ಸನ್ನಿವೇಶಗಳನ್ನುಂಟು ಮಾಡಬಹುದು. ಹೀಗೆ ಮನಸ್ಸಿನ ವ್ಯಾಪಾರವು ಬದ್ಧಾತ್ಮನಿಗೆ ಅಪಾಯಕಾರಿ ಆಗಬಹುದು. ಮನೋವಿಜ್ಞಾನದ ವಿದ್ಯಾರ್ಥಿಗಳಿಗೆ ಮನಸ್ಸಿನ ನಾನಾ ಮನೋವೈಜ್ಞಾನಿಕ
ಬದಲಾವಣೆಗಳೇನೆಂಬುದನ್ನು ಎಂಬುದು ಗೊತ್ತು. ಭಗವದ್ಗೀತೆಯಲ್ಲಿ 8.6 ಹೀಗೆ ಹೇಳಿದೆ, ಯಂ ಇವಾಪಿ ಸ್ಮರನ್ ಭಾವಂ ತಜ್ಜತಿ ಹಂತೆ ಕಲೇವರಂ. ಮೇಲೆ ಮಾಡ್ತಾ ತಂ ತಂ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ದೇಹ ತ್ಯಾಗ ಮಾಡುವಾಗ ಒಬ್ಬನು ಯಾವ ಭಾವವನ್ನು ಸ್ಮರಿಸಿಕೊಳ್ಳುತ್ತಾನೋ ಆಯಾ ಭಾವವನ್ನು ಅವನು ತಪ್ಪದೇ ಹೊಂದುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇರೋದು. ಸೊ ನಮ್ಗೆ ಈ ಒಂದು ಮನಸ್ಸಿನ ಒಂದು ವ್ಯಾಪಾರ ಏನಿದೆ ಅದು ತುಂಬಾ ಅಪಾಯಕಾರಿ ಆಗ್ಬಹುದು ನಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಅಥವಾ ಭಗವಂತನ ನಾಮಸ್ಮರಣೆಯನ್ನ ನಾವು ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಇಲ್ಲಿ 8ನೇ ಅಧ್ಯಾಯದಲ್ಲಿ ಕೃಷ್ಣ ಏನನ್ನ ಹೇಳಿದ್ದಾರೆ, ಯಂ ಯಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ ಹೇಳಿದ್ದಾರೆ. ಮತ್ತೆ ಅಂತ್ಯಕಾಲೇಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ ಅಲ್ವಾ. ಸೊ ನಾವು ಯಾವ ಒಂದು ಭಾವದಲ್ಲಿ ಇಟ್ಕೊಂಡು ನಾವು ದೇಹವನ್ನ ಬಿಡ್ತೀವೋ ಅದೇ ದೇಹವನ್ನ ನಾವು ಮುಂದಿನ ಜನ್ಮದಲ್ಲಿ ನಾವು ಪಡಿತೀವಿ ಅಂತ ಹೇಳಿದ್ರು. ಅದೇ ನಮ್ಗೆ ಕೃಷ್ಣ ಏನ್ ಹೇಳಿದ್ರು, ನೀವು ನನ್ನನ್ನೇ ನೀವು ಸ್ಮರಣೆ ಮಾಡ್ತಾ ನೀವು ದೇಹವನ್ನ ಬಿಟ್ರೆ ನೀವು ನನ್ನ ಭಾವವನ್ನೇ ಹೊಂದುತ್ತೀರಾ ಅಂತಂದ್ರೆ ನಮ್ಗೆ ಆಧ್ಯಾತ್ಮಿಕ ಶರೀರ ಸಿಗುತ್ತೆ. ಆಧ್ಯಾತ್ಮಿಕ ಶರೀರವನ್ನ ನಾವು ಹೊಂದಿದಾಗ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಇರೋ ಹಾಗಿಲ್ಲ, ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗೋ ಒಂದು ಅರ್ಹತೆನ ನಾವು ಪಡಿತೀವಿ. ಅದನ್ನೇ ನಮ್ಗೆ 8ನೇ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣ ಹೇಳಿರೋದು. ಸೊ ಅದಕ್ಕೋಸ್ಕರ ನಾವಿವಾಗ ಆ ಒಂದು ಮನಸ್ಸಿಗೆ ನಾವಿವಾಗ ಟ್ರೈನಿಂಗ್ ಅನ್ನ ಕೊಡ್ಬೇಕು, ಶಿಕ್ಷಣವನ್ನ ನಾವು ಕೊಡ್ಬೇಕು, ನಾವು ಮಿತ್ರನನ್ನಾಗಿ ನಾವು ಮಾಡ್ಕೋಬೇಕು. ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಅದನ್ನೇ ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿಯವರು ಸಹ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಸೊ ಇದನ್ನ ಓದಿ, ಈ ಪ್ಯಾರವನ್ನ ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಸಾಯುವಾಗ ಜೀವಿಯೊಬ್ಬನ ಮನಸ್ಸು ಮತ್ತು ಬುದ್ಧಿಗಳು ಮುಂದಿನ ಜನ್ಮಕ್ಕಾಗಿ ಒಂದು ಬಗೆಯ ಸೂಕ್ಷ್ಮ ದೇಹವನ್ನು ಸೃಷ್ಟಿಸುತ್ತವೆ. ಮನಸ್ಸು ಆಗ ಇದ್ದಕ್ಕಿದ್ದಂತೆ ಅನಿಷ್ಟಕರವಾದ ಯಾವುದಾದರೊಂದು ಚಿಂತಿಸಿದರೆ ಮುಂದೆ ಅದಕ್ಕೆ ತಕ್ಕ ಜನ್ಮವನ್ನು ಹೊಂದಬೇಕಾಗುತ್ತದೆ. ಆದರೆ ಸಾಯುವಾಗ ಕೃಷ್ಣನನ್ನು ನೆನೆದರೆ ಅವನು ಆಧ್ಯಾತ್ಮಿಕ ಲೋಕಕ್ಕೆ, ಗೋಲೋಕ ವೃಂದಾವನಕ್ಕೆ ಹೋಗಬಹುದು. ಈ ಜನ್ಮಾಂತರ ಪ್ರಕ್ರಿಯೆ ಬಹಳ ಸೂಕ್ಷ್ಮವಾದುದು. ಆದ್ದರಿಂದ ಭಕ್ತರಾದವರು ಕೃಷ್ಣನನ್ನು ಬಿಟ್ಟು ಬೇರಾವುದನ್ನೂ ನೆನೆಯದಂತೆ ತಮ್ಮ ಮನಸ್ಸುಗಳಿಗೆ ತರಬೇತಿ ಕೊಡಬೇಕೆಂದು ಶ್ರೀಲ ರೂಪ ಗೋಸ್ವಾಮಿಗಳು ಸಲಹೆ ನೀಡುತ್ತಾರೆ. ಅದೇ ರೀತಿ ಕೃಷ್ಣನ ಬಗೆಗೆ ಮಾತ್ರ ಮಾತಾಡುವಂತೆ ಮತ್ತು ಕೃಷ್ಣನ ಪ್ರಸಾದವನ್ನು ಮಾತ್ರ ಸೇವಿಸುವಂತೆ ನಾಲಿಗೆಗೆ ತರಬೇತಿ ಕೊಡಬೇಕು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ, ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ನಮ್ಗೆ ಇದನ್ನೇ ಅರ್ಥ ಮಾಡಿಸಿದ್ದು. ಈಗ ನಮ್ಗೆ ರೂಪ ಗೋಸ್ವಾಮಿಯವರು ಸಹ ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಮ್ಗೆ ಆ ಒಂದು ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್ ಅಂತ ಏನಿದೆ ಅದು ತುಂಬಾ ಸೂಕ್ಷ್ಮ ಪ್ರಕ್ರಿಯೆ ಅಲ್ವಾ. ನಾವೇನ್ ಅನ್ಕೋತೀವಿ, ಹೇಗ್ ಬೇಕಾದ್ರೂ ನಾವು ಜೀವನ ಮಾಡ್ಬೋದು, ಹೇಗ್ ಬೇಕಾದ್ರೂ ನಾವು ದೇಹವನ್ನ ಬಿಡ್ಬೋದು ಅಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ. ಯಾವ್ದು ಕನೆಕ್ಷನ್ ಇಲ್ಲ, ನಮ್ಗೆ ಒಂದು ಮುಂದಿನ ಜನ್ಮ ಇದೆ ಅಂತನೂ ಸಹ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ. ಹೇಗ್ ಬೇಕಾದ್ರೂ ನನಗಿಷ್ಟ ಬಂದಾಗ ನಾನು ಜೀವನ ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿಲಿ ನಾವು ಜೀವನವನ್ನ ಮಾಡಿದ್ವಿ. ಆದ್ರೆ ಆ ತರ ಇಲ್ಲ, ನಾವು ಪ್ರತಿಯೊಂದು ಕೆಲಸ ಮಾಡಿದಾಗ್ಲೂ ನಾವು ಅಲ್ಲೊಂದು ಬೀಜವನ್ನ ಬಿತ್ತುತ್ತಾ ಇದೀವಿ ಅಲ್ವಾ. ಮುಂದಿನ ಜನ್ಮಕ್ಕೆ ನಾವು ತಯಾರಿಯನ್ನ ನಡೆಸ್ತಾ ಇದೀವಿ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ನಮ್ಗೆ ಭಗವದ್ಗೀತೆಗೆ ಬಂದ್ಮೇಲೆ ಗೊತ್ತಾಗಿದ್ದು, ನಾನು ಮಾಡೋ ಒಂದು ಚಿಕ್ಕ ಒಂದು ಕ್ರಿಯೆನೂ ಸಹ ಅದಕ್ಕೊಂದು ಪ್ರಕ್ರಿಯೆ ಇರುತ್ತೆ, ಅದನ್ನ ನಾವು ಅನುಭವಿಸ್ಲೇಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ನಾವು ಎಕ್ಸಾಂಪಲ್ನು ಸಹ ನೋಡಿದ್ವಿ, ಭರತ ಚಕ್ರವರ್ತಿಯನ್ನ ಅಲ್ವಾ. ಅವನು ಎಲ್ಲವನ್ನ ಬಿಟ್ಟು ಕಾಡಿಗೆ ಬಂದದ್ದಾದ್ರೂ ಏನಕ್ಕೆ, ಭಕ್ತಿಯನ್ನ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅನ್ನೋ ಒಂದು ಇಚ್ಛೆ ಇಟ್ಕೊಂಡೇ ಬಂದ. ಆದ್ರೆ ಅಲ್ಲಿ ಒಂದು ಜಿಂಕೆಯ ಮೋಹಕ್ಕೆ ಅವನು ಒಳಗಾಗ್ಬಿಟ್ಟ. ಸೊ ಜಿಂಕೆಯ ಮೋಹಕ್ಕೆ ಒಳಗಾಗಿ ಆ ಸಾಯುವ ಸಮಯದಲ್ಲಿ ಜಿಂಕೆಯನ್ನೇ ನೆನಪಿಸ್ಕೊಂಡು ಅವನು ದೇಹವನ್ನ ಬಿಟ್ಟಿದ್ದಕ್ಕೆ ಏನಾಯ್ತು, ಅವನಿಗೆ ಜಿಂಕೆಯ ದೇಹ ಸಿಕ್ಬಿಡ್ತು ಅಲ್ವಾ. ಆದ್ರೆ ಅವನು ಭಗವಂತನ ಭಕ್ತನಾಗಿರೋದ್ರಿಂದ ಭಗವಂತ ಅವನಿಗೆ ಅನುಗ್ರಹ ಮಾಡಿದ. ಜಿಂಕೆಯ ಶರೀರವನ್ನ ಹೊಂದಾಗ್ಲೂ ಸಹ ಅವನು ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇದ್ದ ಅಲ್ವಾ. ಮತ್ತೆ ಆ ಒಂದು ಋಷಿ ಮುನಿಗಳ ಒಂದು ಆಶ್ರಮದ ಸುತ್ತಲನೇ ಅವನು ಓಡಾಡ್ತಾ ಇದ್ದ ಜಿಂಕೆಯ ದೇಹದಲ್ಲಿ ಇದ್ದಾಗ್ಲೂ ಸಹ. ಮತ್ತೆ ಹಸಿ ಹುಲ್ಲನ್ನ ಸಹ ತಿಂತಾ ಇರ್ಲಿಲ್ಲ, ಒಣಗಿದ ಹುಲ್ಲನ್ನ ತಿಂತಾ ಇದ್ದ. ಈ ತರ ಅವನು ಆ ಜಿಂಕೆಯ ಶರೀರವನ್ನ ತೊರೆದು ಕೊನೆಗೆ ಅವನು ಜಡಭರತನಾಗಿ ಆಗ ಅವನು ಭಕ್ತಿಯಾಗಿ ಪರಿಪೂರ್ಣವಾಗಿ ಭಕ್ತಿಯನ್ನ ಮಾಡಿ ಅವನು ಭಗವಂತನ ಲೋಕಕ್ಕೆ ಹೋದ ಅಲ್ವಾ. ಅಂದ್ರೆ ನಮ್ಗೆ ಇದರಿಂದ ಈ ಒಂದು ಕಥೆಯಿಂದ ನಮ್ಗೆ ಏನ್ ಗೊತ್ತಾಗತ್ತೆ, ನಾವು ಯಾವ ಒಂದು ಭಾವವನ್ನ ಇಟ್ಕೊಂಡು ನಾವು ದೇಹವನ್ನ ಬಿಡ್ತೀವೋ ಅದೇ ತರದ ಒಂದು ದೇಹವನ್ನ ನಾವು ಪಡಿತೀವಿ ಅಂತ ಹೇಳ್ಬಿಟ್ಟು ಅಲ್ವಾ. ಇದು ಸತ್ಯ, ಇದು ಭಗವಂತನೇ ಹೇಳ್ತಾ ಇರೋದು, ಸಂಶಯವೇ ಇಲ್ಲ ಅಂತ ಹೇಳ್ಬಿಟ್ಟು ಭಗವಂತ ಪದೇ ಪದೇ ಹೇಳ್ತಾ ಇದ್ದಾರೆ
ಅಲ್ವಾ? ಸೊ ನಾವ್ ಇವಾಗ ಏನಾದ್ರೂ ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮ ಮನಸ್ಸೇನಾದ್ರೂ ಆ ಸಾಯುವ ಸಮಯದಲ್ಲಿ ಏನೇನೋ ನೆನಪಿಸ್ಕೊಂಡು ಅದು ದೇಹವನ್ನ ಬಿಟ್ರೆ ನಾವು ಅಂತಹದೇ ಒಂದು ದೇಹವನ್ನ, ಅಂತಹ ಭಾವ ಇರುವಂತಹ ಒಂದು ದೇಹವನ್ನ ನಾವು ಪಡಿತೀವಿ. ಈ ಮನುಷ್ಯ ಜನ್ಮವನ್ನ ನಾವು ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರನೇ ಆ ಮನುಷ್ಯ ಜನ್ಮ ತುಂಬಾ ಏನು ಅತ್ಯುತ್ತಮವಾದದ್ದು. ಇದನ್ನ ನೀವು ವೇಸ್ಟ್ ಮಾಡ್ಕೋಬೇಡಿ, ಉಚ್ಚಪ್ಪಗಳಿರ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಗೆ ದಾಸರು ಶರಣರು ನಮ್ಗೆ ಹೇಳೋದು ಪದೇ ಪದೇ. ಅದಕ್ಕೋಸ್ಕರನೇ ಅವರು ಹೇಳೋದು. ಸೊ ಇವಾಗ ನಮ್ಗೆ ಮನಸ್ಸಿಗೆ ಅದಕ್ಕೆ ನಾವು ತರಬೇತಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಶೀಲರೂಪ ಗೋಸ್ವಾಮಿ ಅವರು ಸಲಹೆ ನೀಡ್ತಾ ಇದ್ದಾರೆ. ಅದೇ ರೀತಿ ನಾವು ನಮ್ಮ ನಾಲಿಗೆಗೆ ಹೇಗೆ ತರಬೇತಿ ಕೊಡ್ಬೇಕು, ಕೃಷ್ಣ ಪ್ರಸಾದವನ್ನ ಮಾತ್ರ ನಾವು ಅದಕ್ಕೆ ಕೊಡ್ಬೇಕು ಅಲ್ವಾ? ಅದಕ್ಕೆ ನಮ್ಗೆ ಹಿರಿಯರು ಯಾರಾದ್ರೂ ಇದ್ರೆ ಅವ್ರು ಏನ್ ಹೇಳ್ತಾರೆ, ನೀವು ಅಲ್ಲಿ ಇಲ್ಲಿ ಹೋಗಿ ಏನೇನೋ ತಿನ್ಕೊಂಡ್ ಬರ್ಬೇಡಿ ನೀವು ಆಳಮುಳ ಅಂತ ಹೇಳ್ತಾರೆ. ಹೌದು, ಆರೋಗ್ಯ ಒಂದು ಕೆಟ್ಟೋಗುತ್ತೆ, ಅದ್ರ ಜೊತೆ ಏನಾಗುತ್ತೆ, ಅದರ ಒಂದು ಯಾರು ಅಡುಗೆ ಮಾಡಿರ್ತಾರೋ ಅವ್ರು ಮಾಡಿರುವಂತಹ ಮನಸ್ಸಿನ ಭಾವನೆ ಏನಿದೆಯೋ ಅದು ಅಡುಗೆಯಲ್ಲಿ ಅದು ಪ್ರಭಾವ ಬೀರುತ್ತೆ. ಅದು ನಮ್ಗದು ಗೊತ್ತಾಗೋದಿಲ್ಲ, ಅದೆಲ್ಲ ಸಹ ಸೂಕ್ಷ್ಮ. ಸೊ ನಾವ್ ಅನ್ಕೋತೀವಿ ನಮ್ ನಾಲಿಗೆಗೆ ಏನಿಷ್ಟನೋ ತಿನ್ನಣಂತೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ ಅಲ್ವಾ? ಇಲ್ಲ, ಅವ್ರು ಯಾರು ಅಡುಗೆ ಮಾಡಿರ್ತಾರೋ ಅವರ ಭಾವನೆ ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ನಮ್ಮ ಸೂಕ್ಷ್ಮ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುತ್ತೆ. ಸೊ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಬಿಡೋದೇ ಇಲ್ಲ ನಾವು, ಏನಂದ್ರೆ ಅದು ತಿನ್ಕೊಂಡು ಓಡಾಡ್ಕೊಂಡಿದ್ರೆ ಅಲ್ವಾ? ನಮ್ಗೆ ನಾಲಿಗೆಗೆ ಪ್ರಸಾದವನ್ನೇ ಕೊಟ್ಟು ನಾವು ಅದಕ್ಕೆ ತಯಾರಿನ ನಡೆಸಬೇಕು ನಮ್ಮ ನಾಲಿಗೆಗೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮನಸ್ಸಿಗೆ ತರಬೇತಿ ಕೊಡ್ಬೇಕು, ನಾಲಿಗೆಗೆ ಕೃಷ್ಣ ಪ್ರಸಾದವನ್ನ ಸೇವಿಸೋ ತರ ನಾವು ನಾಲಿಗೆಗೆ ತರಬೇತಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಎರಡನ್ನ ಹೇಳ್ತಾ ಇದ್ದಾರೆ. ಇವಾಗ ಮೂರನೇದು ಏನನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಶ್ರೀರೂಪ ಗೋಸ್ವಾಮಿಯವರು ಮುಂದುವರೆದು ಹೀಗೆ ಹೇಳುತ್ತಾರೆ, ನಾವೆಲ್ಲಿ ವಾಸವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ ಇದನ್ನ. ತಿಷ್ಠನ್ ವ್ರಜೆ, ಮಾನವನು ವೃಂದಾವನದಲ್ಲಿ ಅಥವಾ ವಜ್ರಭೂಮಿಯ ಯಾವುದೇ ಭಾಗದಲ್ಲಾದರೂ ವಾಸಿಸಬೇಕು. ವಜ್ರಭೂಮಿಯು ಅಂದರೆ ವೃಂದಾವನವು, ಪ್ರಭುಜಿ ವ್ರಜ ವ್ರಜಭೂಮಿಯು ಅಂದರೆ ವೃಂದಾವನವು 84 ಕ್ರೋಶ ವಿಸ್ತೀರ್ಣವುಳ್ಳದ್ದು. 1 ಕ್ರೋಶ ಎಂದರೆ 2 ಚದರ ಮೈಲಿಗಳು. ಅವನು ವೃಂದಾವನವನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡಾಗ ಅವನು ಅಲ್ಲಿ ಭಕ್ತಾಗ್ರಣಿಯೊಬ್ಬನ ಆಶ್ರಯ ಪಡೆಯಬೇಕು. ಹೀಗೆ ಮಾನವನು ಸದಾ ಕೃಷ್ಣನ ಬಗೆಗೆ ಹಾಗೂ ಅವನ ಲೀಲೆಗಳ ಬಗ್ಗೆ ಚಿಂತನೆ ಮಾಡಬೇಕು. ಇದನ್ನು ಶೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ಸಾರಾಮೃತ ಸಿಂಧುವಿನಲ್ಲಿ ಮತ್ತಷ್ಟು ವಿಶದಪಡಿಸಿದ್ದಾರೆ. ಭಕ್ತಿ ರಸಾಮೃತ. ಕೃಷ್ಣಂ ಸ್ಮರನ್ ಜನಂ ಚಾಸ್ಯ ಶ್ರೇಷ್ಠಂ ನಿಜ ಸಮೀಹಿತಂ ತತ್ತತ್ ರತಶ್ಚಾಸೌ ಕುರ್ಯಾತ್ ವಾಸಂ ವ್ರಜೇ ಸದಾ. ಭಕ್ತನಾದವನು ಸದಾ ವ್ರಜದ ದಿವ್ಯ ಕ್ಷೇತ್ರದಲ್ಲಿ ವಾಸಿಸುತ್ತಾ ಶ್ರೀಕೃಷ್ಣನನ್ನು ಅವನ ಪ್ರಿಯ ಸಹಚರನನ್ನು ನೆನೆಯಬೇಕು. ಸದಾ ಕೃಷ್ಣಂ ಸ್ಮರಂ ಜನಂ ಚಾಸ್ಯ ಶ್ರೇಷ್ಠಂ. ಈ ಸಹಚರರ ಹಾದಿಯಲ್ಲಿ ನಡೆದು ಅವರ ಶಾಶ್ವತ ಮಾರ್ಗದರ್ಶನದಲ್ಲಿ ಭಗವಂತನ ಸೇವೆ ಮಾಡುವ ತೀವ್ರಾಭಿಲಾಷೆಯನ್ನು ಸಂಪಾದಿಸಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸೊ ಇಲ್ಲಿ ನಮ್ಗೆ ಇಲ್ಲಿ ಮೂರನೇದು ಏನನ್ನ ಹೇಳ್ತಾ ಇದಾರೆ, ನಾವೆಲ್ಲಿ ವಾಸ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಇಲ್ಲಿ ವೃಂದಾವನದಲ್ಲಿ ವಾಸ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಸೊ ವೃಂದಾವನದಲ್ಲಿ ನಮ್ಗೆ ಆ ವ್ರಜ ಅಂತ ಹೇಳ್ಬಿಟ್ಟು ವ್ರಜಭೂಮಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಭಗವಂತ ಆ ಲೀಲೆಗಳನ್ನ ಮಾಡಿರುವಂತಹ ಆ ಒಂದು ಸ್ಥಳಕ್ಕೆ ವ್ರಜ ಅಂತ ಕರೀತಾರೆ. ಅದು ಎಷ್ಟು ವಿಸ್ತಾರ ಉಳ್ಳದ್ದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಅದು 84 ಕ್ರೋಶ ವಿಸ್ತೀರ್ಣ ಇದೆ ಅಂತ ಹೇಳ್ತಾ ಇದಾರೆ. 1 ಕ್ರೋಶ ಅಂದ್ರೆ 2 ಚದುರ ಮೈಲಿಗಳು. ಅಂದ್ರೆ ಇಷ್ಟು ಆ ಒಂದು ವಿಸ್ತೀರ್ಣ ಏನಿದೆಯೋ ಆ ಜಾಗದಲ್ಲಿ ನಾವ್ ಎಲ್ಲಿ ಬೇಕಾದ್ರೂ ನಾವು ವಾಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಅಲ್ಲಿ ಹೋಗಿ ನಾವು ಹೇಗೆ ವಾಸ ಮಾಡ್ಬೇಕು, ನಾವು ಒಬ್ಬ ಭಕ್ತಾಗ್ರಣಿಯೊಬ್ಬನ ಆಶ್ರಯ ಪಡಿಬೇಕು ಅಲ್ವಾ? ಯಾರಿಗೆ ಭಗವಂತನ ಮೇಲೆ ಸಹಜವಾದ ಭಕ್ತಿ ಇದೆಯೋ ಅವರ ಒಂದು ಆಶ್ರಯವನ್ನ ಪಡೆದು ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಭಕ್ತಿನ ನಾವು ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ರೂಪ ಗೋಸ್ವಾಮಿ ಅವ್ರದ್ದೇ ಇನ್ನೊಂದು ಕೃತಿ ಯಾವುದು, ಭಕ್ತಿ ರಸಾಮೃತ ಸಿಂಧು. ಸೊ ಅಂದ್ರೆ ನೀವು ಇವಾಗ ಉಪದೇಶಾಮೃತ ಆದ್ಮೇಲೆ ಇದನ್ನೇ ನೀವು ತಿಳ್ಕೊತಾ ಇರೋದು, ಭಕ್ತಿ ರಸಾಮೃತ ಸಿಂಧುವನ್ನ ನೀವು ತಿಳ್ಕೊತಾ ಇದ್ದೀರಾ. ಸೊ ಅದ್ರಲ್ಲಿ ಏನನ್ನ ಹೇಳ್ತಾ ಇದಾರೆ, ಭಕ್ತನಾದವನು ಸದಾ ಅಂತ ಹೇಳ್ತಾ ಇದಾರೆ. ಸದಾ ವ್ರಜದ ದಿವ್ಯ ಕ್ಷೇತ್ರದಲ್ಲಿ ವಾಸ ಮಾಡ್ಬೇಕು. ವಾಸ ಮಾಡ್ತಾ ಅಲ್ಲಿ ಏನನ್ನ ಮಾಡ್ಬೇಕು, ಶ್ರೀಕೃಷ್ಣನನ್ನು ಮತ್ತು ಅವನ ಪ್ರಿಯ ಸಹಚರರನ್ನ ನೆನೆಯಬೇಕು. ಕೃಷ್ಣ ಮತ್ತೆ ಅವನ ಜೊತೆ ಯಾರೆಲ್ಲ ಇರ್ತಾರೆ, ಭಗವಂತನ ಆ ಒಂದು ಸಹಚರರು ಅಂತ ನಾವ್ ಯಾರನ್ನ ಹೇಳ್ತೀವೋ ಅವ್ರನ್ನೆಲ್ಲನೂ ಸಹ ನಾವು ನೆನಪಿಸ್ಕೋಬೇಕು. ಸದಾ ಕೃಷ್ಣ ಸ್ಮರಣಂ ಜನಂ ಚಾಸ್ಯ ಪ್ರೇಷ್ಠಂ. ಆ ಸಹಚರರ ಆದಿಯಲ್ಲಿ ನಡೆದು ಅವರ ಶಾಶ್ವತ ಮಾರ್ಗದರ್ಶನದಲ್ಲಿ ಭಗವಂತನ ಸೇವೆ ಮಾಡುವ ತೀವ್ರಾಭಿಲಾಷೆಯನ್ನ ಸಂಪಾದಿಸಬಹುದು ಅಲ್ವಾ? ಅದಕ್ಕೆ ನಮ್ಗೆ ಭಕ್ತರ ಸಂಘ ತುಂಬಾ ಮುಖ್ಯ. ನಾವು ಏಕಾಂಗಿಯಾಗಿ ನಾವು ಭಕ್ತಿನ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವ್ ಇವಾಗ ಭರತ ಮಹಾರಾಜನನ್ನ ನೋಡಿದ್ವಿ. ಭರತ ಮಹಾರಾಜನ ಉದ್ದೇಶ ಇದ್ದದ್ದಾದ್ರೂ ಏನು, ಅವನು ಎಲ್ಲವನ್ನ ತ್ಯಾಗ ಮಾಡ್ದ. ಆ ಚಿಕ್ಕ ವಯಸ್ಸಲ್ಲೇನೆ ಅವನು ಕಾಡಿಗೆ ಹೋದ ಅಲ್ವಾ? ಆದ್ರೆ ಅಲ್ಲಿ ಅವನು ಏಕಾಂಗಿಯಾಗಿ ಇದ್ದ. ಅವನಿಗೆ ಅಲ್ಲಿ ಭಕ್ತರ ಸಂಘ ಇರ್ಲಿಲ್ಲ. ಅದಕ್ಕೇನೆ ಅವನು ಅಲ್ಲಿ ಆ ಒಂದು ಜಿಂಕೆಯ ಮೋಹದಲ್ಲಿ ಬಿದ್ಬಿಟ್ಟ. ಅಲ್ಲಿ ಯಾರಾದ್ರೂ ಭಕ್ತರ ಇದ್ರೆ ಅಥವಾ ಗುರುಗಳು ಇದ್ದಿದ್ರೆ ಏನಾಗ್ತಿತ್ತು, ಅವರು ಬುದ್ಧಿವಾದ ಹೇಳ್ತಾ ಇದ್ರು, ಭರತ ನೀನ್ ಮಾಡ್ತಾ ಇರೋದಾದ್ರೂ ಏನು, ನೀನ್ ಬಂದಿದ್ದಾದ್ರೂ ಏನಕ್ಕೆ,
ನೀನ್ ಇವಾಗ ಮಾಡ್ತಾ ಇರೋದೇನು, ಒಂದು ಜಿಂಕೆಯ ಮೋಹಕ್ಕೆ ನೀನು ಬಿದ್ದಿದ್ಯಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವನ್ನ ಸರಿಯಾದ ದಾರಿಗೆ ತಗೊಂಡ್ ಬರ್ತಾ ಇದ್ರು. ಅದ್ರಲ್ಲಿ ಇವಾಗ ಅಲ್ಲಿ ಭಕ್ತರ ಸಂಘ ಇಲ್ಲ, ಗುರುವಿನ ಮಾರ್ಗದರ್ಶನ ಇಲ್ಲ ಅಲ್ವಾ. ಅದಕ್ಕೆ ಅವನಿಗೇನಾಯ್ತು, ಅವನು ಭಕ್ತಿಯಲ್ಲಿ ಜಾರ ತರ ಆಯ್ತು, ಅವನು 2 ಜನ್ಮವನ್ನ ಅವನು ಮತ್ತೆ ಪಡಿಬೇಕಾಯ್ತು ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಭಕ್ತರ ಮಾರ್ಗದರ್ಶನದಲ್ಲಿ ನಾವು ಭಕ್ತಿಯನ್ನ ನಾವು ಮಾಡ್ಬೇಕು. ನಾನು ಇಲ್ಲಪ್ಪ, ನಾನು ತುಂಬಾ ಇಂಟೆಲಿಜೆಂಟು, ನಾನು ಎಲ್ಲಾ ಮಾಡ್ಬೋದು, ಇಲ್ಲ, ಅದು ಸಾಧ್ಯನೇ ಇಲ್ಲ. ಭಕ್ತರ ಮಾರ್ಗದರ್ಶನದಲ್ಲೇ ನಾವು ಭಕ್ತಿಯಲ್ಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಆ ABCD ಆಫ್ ಕೃಷ್ಣ ಕಾನ್ಶಿಯಸ್ ಅನ್ನ ನಾವು ಫಾಲೋ ಮಾಡ್ಬೇಕಂತಾನೆ ನಮ್ಗೆ ಪ್ರಭುಪಾದರು ಹೇಳ್ಕೊಟ್ಟಿರೋದು. ಇಲ್ಲಿ ನಮ್ಗೆ ಉಪದೇಶಾಮೃತದಲ್ಲೂ ಸಹ ರೂಪ ಗೋಸ್ವಾಮಿಯವರು ಅದನ್ನೇ ನಮ್ಗೆ ಹೇಳ್ತಾ ಇದ್ದಾರೆ. ಯಾರಿಗೆ ಭಗವಂತನ ಮೇಲೆ ಸಹಜ ಭಕ್ತಿ ಇದೆಯೋ ಅವರ ಜೊತೆ ಸಂಪರ್ಕದಲ್ಲಿ ಇರಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ಭಕ್ತಿಯನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾವ್ ಇವಾಗ ಇದಕ್ಕಿಂತ ಮುಂಚೆ ನಾವು ಗೊತ್ತಿರೋ ಹಾಗೆ 3 ಕೋತಿಗಳನ್ನ ನಾವು ನೋಡಿದೀವಿ ಅಲ್ವಾ. ಯಾವಾಗ್ಲೂ ನಮ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರು. ಅದು ಎಸ್ಪೆಷಲಿ ಗಾಂಧೀಜಿಯವ್ರಿಗೆ ತುಂಬಾ ಇಷ್ಟ ಅಲ್ವಾ. ಆ ಒಂದು 3 ಕೋತಿಗಳ ಎಕ್ಸಾಂಪಲ್ ಏನದು, ಕೆಟ್ಟ ಮಾತನ್ನು ಕೇಳಬಾರ್ದು, ಕೆಟ್ಟ ಮಾತನ್ನು ಆಡಬಾರ್ದು, ಕೆಟ್ಟದನ್ನು ನೋಡಬಾರ್ದು ಅಲ್ವಾ. ನಮ್ಗೆ ಏನ್ ಮಾಡ್ಬಾರ್ದು ಅಂತ ಹೇಳಿದ್ರೆ ಹೊರತು ಏನ್ ಮಾಡ್ಬೇಕು ಅಂತ ಹೇಳಿದ್ರ ಇಲ್ಲ ಮಾತಾಜಿ, ಹೇಳೇ ಇಲ್ಲ. ಇವಾಗ ನನ್ ಪ್ರಕಾರ ಯಾವ್ದೋ ಒಳ್ಳೇದು ಅಲ್ವಾ, ನಿಮ್ ಪ್ರಕಾರ ಬೇರೆದ್ ಯಾವ್ದೋ ಒಳ್ಳೇದು ಅಲ್ವಾ. ನಮ್ಮ ಒಂದು ಊಹಾಪೋಹಕ್ಕೆ ಬಿಟ್ಬಿಟ್ರು ಅಲ್ವಾ. ಆದ್ರೆ ನೋಡಿ, ನಮ್ಮ ಧರ್ಮ ಗ್ರಂಥದಲ್ಲಿ ಆತರ ಹೇಳೋದೇ ಇಲ್ಲ. ಏನನ್ನ ಮಾಡ್ಬಾರ್ದು, ಏನನ್ನ ಮಾಡ್ಬೇಕು, ಎಲ್ಲವನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಯಾವ್ದು ಅಡ್ಡಗೋಡೆ ಮೇಲೆ ದೀಪ ಇಡೋ ತರ ಅವರು ನಮ್ಗೆ ಜ್ಞಾನವನ್ನ ಕೊಡೋದೇ ಇಲ್ಲ ಅಲ್ವಾ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆಯನ್ನ ಮಾಡಿ, ಒಂದು ಕ್ಷಣನೂ ಕೃಷ್ಣನ ಮರಿಬೇಡಿ ಅಂತಾನೆ ಹೇಳ್ತಾರೆ. ಇದನ್ನ ಮಾಡಬಾರ್ದು ಅಂತಾನೆ ಹೇಳ್ತಾರೆ. ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆಯನ್ನ ಮಾಡಿ, ಒಂದು ಕ್ಷಣನೂ ಕೃಷ್ಣನನ್ನ ಮರೆತು ಇರಬೇಡಿ ಅಂತ ಹೇಳ್ತಾರೆ ಅಲ್ವಾ. ಅದೇ ತರನ ನಮ್ಗೆ ಇಲ್ಲಿ ಏನನ್ನ ಮಾಡ್ಬೇಕು, ನೀವೇನನ್ನ ಮಾಡಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುವಲ್ಲಿ ಇನ್ನ ಏನ್ ಹೇಳ್ತಾರೆ ಅಂತಂದ್ರೆ, ಹರೇ ಕೃಷ್ಣ, ಯಾರಾದ್ರೂ ಓದಿ ಇದನ್ನ. ಮತ್ತೆ ರಿಶೀಲ ರೂಪ ಗೋಸ್ವಾಮಿಯವರು ಏನ್ ಹೇಳ್ತಾ ಇದಾರೆ ಅಂತ. ಮತ್ತೆ ಯಾರೋದಿಲ್ವ ಅವರು ಮತ್ತೆ ಶ್ರೀಲ ರೂಪ ಗೋಸ್ವಾಮಿ ಅವರು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೀಗೆ ಹೇಳುತ್ತಾರೆ. ಸೇವಾ ಸಾಧಕ ರೂಪೇಣ ಸಿದ್ಧ ರೂಪೇಣ ಚಾತ್ರ ಹಿ ತದ್ಭಾವ ಲಿಪ್ಸುನ ಕಾರ್ಯ ವ್ರಜ ಲೋಕಾನುಸಾರತಃ ವ್ರಜವೆಂಬ ವ್ರಜಧಾಮ ದಿವ್ಯ ಕ್ಷೇತ್ರದಲ್ಲಿ ಶ್ರೀಕೃಷ್ಣನ ಸಹಚರರು ಹೇಗೆ ಪರಮಪ್ರಭು ಶ್ರೀಕೃಷ್ಣನ ಸೇವೆಗೈಯುತ್ತಾರೋ ಹಾಗೆ ಒಬ್ಬನು ಶ್ರೀಕೃಷ್ಣನ ಸೇವೆ ಮಾಡಬೇಕು ಮತ್ತು ತನ್ನನ್ನು ಶ್ರೀಕೃಷ್ಣನ ನಿರ್ದಿಷ್ಟ ಸಹಚರನೊಬ್ಬನ ಮಾರ್ಗದರ್ಶನಕ್ಕೊಳಪಡಿಸಿ ಅವನ ದಾರಿಯಲ್ಲಿ ಸಾಗಬೇಕು. ಒಬ್ಬನು ಸಿದ್ಧ ಪುರುಷನಾದಾಗ, ಅಂದರೆ ಆಧ್ಯಾತ್ಮಿಕವಾಗಿ ಶುದ್ಧಾತ್ಮನಾದಾಗ, ಈ ವಿಧಾನವು ಸಾಧನಾ ಮಾರ್ಗದಲ್ಲೂ ಬದ್ಧಾವಸ್ಥೆಯಲ್ಲಿರುವಾಗ ಮಾಡುವ ಆಧ್ಯಾತ್ಮಿಕ ಕ್ರಿಯೆಗಳು, ಸಾಧ್ಯ ಮಾರ್ಗದಲ್ಲೂ ಭಗವತ್ ಸಾಕ್ಷಾತ್ಕಾರ ಅನ್ವಯವಾಗುತ್ತದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಶಿಲರೂಪ ಗೋಸ್ವಾಮಿಯವರು. ಸೊ ನಾವಿಲ್ಲಿ ರಜದಲ್ಲಿ ನಾವು ಜೀವನವನ್ನ ಮಾಡ್ಬೇಕು, ಅಲ್ಲಿ ಹೋಗಿ ನಮ್ಮ ಸಮಯವನ್ನ ನಾವು ಕಳಿಬೇಕು. ಅದಕ್ಕೆ ನಮಗೆ ಗೊತ್ತಿರೋ ಇವಾಗ ಎಷ್ಟೊಂದ್ ಜನ ಇವಾಗ ಭಕ್ತರು ಯಾರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈ ಕೃಷ್ಣ ಪ್ರಜ್ಞೆಯನ್ನ, ನಾವಿವಾಗ ತಿಳ್ಕೊತಾ ಇದೀವಿ ಅಷ್ಟೇನೆ, ನಮ್ಗೆ ಸೀರಿಯಸ್ನೆಸ್ ಇಲ್ಲ. ನಾವು ಆ ಒಂದು ಬೋಟಲ್ಲಿ ಒಂದು ಕಾಲನ್ನ, ಇನ್ನೊಂದು ಬೋಟಲ್ಲಿ ಇನ್ನೊಂದು ಕಾಲನ್ನ ಇಟ್ಟಿದೀವಿ ಅಲ್ವಾ. ನಮ್ಗೆ ಅದಕ್ಕೆ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಎಷ್ಟೊಂದು ಜನ ಅವರು ತಮ್ಮ ಸಂಸಾರವನ್ನೇ ಅವ್ರು ಇವಾಗ ಮಾಯಾಪುರ ಅಥವಾ ವೃಂದಾವನಕ್ಕೆ ಅವರು ಶಿಫ್ಟೇ ಆಗ್ಬಿಟ್ಟಿದ್ದಾರೆ. ಶಿಫ್ಟ್ ಆಗಿ ಅಲ್ಲಿ ಅವರು ಸೀರಿಯಸ್ ಆಗಿ ಅವರು ಭಕ್ತಿಯನ್ನ ಮಾಡ್ತಿದ್ದಾರೆ. ಇದೇ ಜನ್ಮ ನಮ್ಗೆ ಕೊನೆ ಜನ್ಮ ಆಗ್ಬೇಕು, ನಾವು ಮತ್ತೆ ಇನ್ನೊಂದು ದೇಹವನ್ನ ಇನ್ನೊಂದು ತಾಯಿಯ ಗರ್ಭದಲ್ಲಿ ಉಟ್ಕೂಡ್ದು ಅಂತ ಹೇಳ್ಬಿಟ್ಟು ಅವರು ಅಷ್ಟು ಒಂದು ಏನು ಸ್ಟ್ರಿಕ್ಟ್ ಆಗಿ ಅದನ್ನ ಪಾಲನೆ ಮಾಡ್ತಿದ್ದಾರೆ. ನಮ್ಗೆ ಏನು ಇಲ್ಲಿ ಗ್ರಂಥದಲ್ಲಿ ಏನನ್ನ ಹೇಳಿದ್ದಾರೆ ಅದನ್ನ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ರಜವೆಂಬ ದಿವ್ಯ ಕ್ಷೇತ್ರದಲ್ಲಿ ಶ್ರೀಕೃಷ್ಣನ ಸಹಚರರು ಹೇಗೆ ಪರಮಪ್ರಭು ಶ್ರೀಕೃಷ್ಣನ ಸೇವೆಗೈಯುತ್ತಾರೋ ಹಾಗೆ ಒಬ್ಬನು ಶ್ರೀಕೃಷ್ಣನ ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಮಗೆ ಗೊತ್ತಿರೋ ಹಾಗೇನೆ ನಮ್ಗೆ ಮುಂದೆನೂ ಸಹ ಹೇಳ್ತಾ ಹೋಗ್ತಾರೆ. ಆ ಒಂದು ಗೋಪಿಕಾಸ್ತ್ರೀಯರೇ ಆಗ್ಲಿ, ಆ ಗೋಪಿ ಭಾವ, ಆ ಗೋಪ ಬಾಲ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪದ್ಮ ಮಾತಾಜಿ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ನಮ್ಗೆ ಏನನ್ನ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಸೇವಾ ಭಾವ ತುಂಬಾ ಮುಖ್ಯ. ಅವರು ಕೃಷ್ಣನ ಸೇವೆಗೋಸ್ಕರ, ಕೃಷ್ಣನ ಸಂತೋಷಕ್ಕೋಸ್ಕರ ಅವ್ರು ಏನನ್ನ ಮಾಡ್ಲಿಕ್ಕೂ ಅವರು ತಯಾರಾಗಿರ್ತಾರೆ. ಅವರು ತಮ್ಮ ಮಕ್ಕಳಿಗಿನ್ನ ಅವರು ಕೃಷ್ಣನನ್ನ ಅವರು ಅಷ್ಟು ಇಷ್ಟಪಡ್ತಾ ಇರ್ತಾರೆ. ಕೃಷ್ಣನಿಗೆ ಏನು ಸ್ವೀಟ್ಸ್ ಇಷ್ಟ ಅಂತ ಹೇಳ್ಬಿಟ್ಟು ಅವರು ಕಾಯ್ತಾ ಇರ್ತಾರೆ. ಕೃಷ್ಣ ಯಾವಾಗ ವಾಪಸ್ಸು ಅವನು ಕರುಗಳನ್ನ ವೃಂದಾವನದ ಕಾಡಿನಿಂದ ವಾಪಸ್ ಕರ್ಕೊಂಡು ಬರ್ತಾನೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ತಯಾರು ಮಾಡ್ಕೊಂಡು ಅವ್ರು ಕಾಯ್ತಾ ಇರ್ತಾರೆ. ಅಂದ್ರೆ ಆ ಸೇವೆ ಅನ್ನೋದನ್ನ ನಾವು ಆ ಒಂದು ರಜದಲ್ಲಿ ಇರುವಂತಹ ಆ ಭಕ್ತರಿಂದನೇ ನಾವು ಕಲ್ತ್ಕೋಬೇಕಾಗಿರೋದು. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೃಷ್ಣನ ಸಹಚರರು ಹೇಗೆ ಕೃಷ್ಣನಿಗೆ ಸೇವೆಯನ್ನ ಮಾಡ್ತಾರೆ ಅದನ್ನ ನಾವು ನೋಡಿ ಕೃಷ್ಣನಿಗೆ ಸೇವೆನ ನಾವು ಮಾಡ್ಬೇಕು. ಅವಾಗಷ್ಟೇ ನಮ್ಗೆ ಏನಾಗತ್ತೆ, ನಾವು ಆ ಸೇವೆ ಮಾಡಿದ್ರೆ ಅಷ್ಟೇ ನಮ್ಗೆ ಆ ಪರಿಶುದ್ಧತೆ ಅದು ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಸೊ ನಾವು ಪರಿಶುದ್ಧವಾಗಿದ್ದಾಗ ಅಷ್ಟೇ ನಮ್ಗೆ ಈ ಭಗವಂತನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ
ಅರ್ಥ ಮಾಡಿಸ್ತಿದ್ದಾರೆ. ಮತ್ತೆ ನಮ್ಗೆ ನೀವು ಭಕ್ತಿ ರಸಾಮೃತ ಸಿಂಧುಲಿ ನೀವು ತಿಳ್ಕೊತೀರಾ 64 ಭಕ್ತಿ ಮಾಡುವಂತಹ ಸೇವೆಗಳಿದೆ. ನಾವು 64 ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಗೆ 5 ಪೊಟೆಂಟ್ ಫಾರಮ್ಸ್ ಆಫ್ ಡಿವೋಷನಲ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 5 ನೀವು ಮಾಡಿ, ಇಷ್ಟನ್ನ ನೀವು ಮಾಡಿ ಅಂತ ಹೇಳ್ತಾರೆ. ನಾವು ಇವಾಗ 4:15 ಗಂಟೆಗೆ ಮಂಗಳಾರತಿನ ಅಟೆಂಡ್ ಮಾಡಿದಾಗ ನಾವು ಏನೆಲ್ಲ ಮಾಡ್ತಾ ಇದೀವೋ ಅದು 5 ಪ್ರಬಲವಾದಂತಹ ಭಕ್ತಿ ಸೇವೆಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಾವಲ್ಲಿ ಭಕ್ತರ ಸಂಘದಲ್ಲಿ ನಾವು ಇರ್ತೀವಿ, ಅಲ್ಲಿ ಹರಿನಾಮವನ್ನ ಹೇಳ್ತೀವಿ, ಮತ್ತೆ DT ವರ್ಷಿಪ್, ನಾವು ಅಲ್ಲಿ ಭಗವಂತನಿಗೆ ಅಂದ್ರೆ ಭಗವಂತನ ಆ ಒಂದು ವಿಗ್ರಹಕ್ಕೆ ಆರಾಧನೆಯನ್ನು ನಾವು ಮಾಡ್ತೀವಿ, ಭಾಗವತಮನ್ನ ಓದ್ತೀವಿ, ಮತ್ತೆ ನಾವು ರಜದಲ್ಲಿ ಅಥವಾ ಮಥುರಾವಾಸ ಅಂತ ಹೇಳ್ತಾರೆ. ಸೊ ಮಥುರಾವಾಸವನ್ನ ಮಾಡ್ಬೇಕು ಅಂದ್ರೆ ಆ ಭಗವಂತನ ಲೀಲೆ ನಡೆದಿರುವಂತಹ ಜಾಗದಲ್ಲಿ ನಾವ್ ಇರ್ಬೇಕು. ಸೊ ಅದಕ್ಕೆ ನಮ್ಗೆ ಏನನ್ನ ಅರ್ಥ ಮಾಡಿಸ್ತಾರೆ, ಎಲ್ಲರೂ ಹೋಗಿ ಆ ವೃಂದಾವನದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಹೋಗಿ ಮಧುರೆಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನೀವಿರೋ ಜಾಗವನ್ನೇ ನೀವು ಆ ವೃಂದಾವನವನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಾವು ಇವಾಗ ಚೈತನ್ಯ ಚರಿತಾಮೃತದಲ್ಲಿ ಅದನ್ನೇ ನಾವು ನೋಡ್ತೀವಿ. ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹೋಗ್ಬೇಕು, ಯಮುನೆಯನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಅವರು ವೃಂದಾವನಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ನಿತ್ಯಾನಂದ ಪ್ರಭುಗಳು ಅವ್ರಿಗೆ ತಪ್ಪಾದ ಮಾರ್ಗವನ್ನ ಒಂದು ತೋರಿಸ್ತಾರೆ. ಅಂದ್ರೆ ಅವರು ಗಂಗಾ ನದಿಯ ತೀರದಿಂದ ಅವರು ಶಾಂತಿಪುರಕ್ಕೆ ಹೋಗೋ ತರ, ಅದ್ವೈತಾಚಾರ್ಯರ ಮನೆಗೆ ಹೋಗೋ ತರ ಅವರು ಮಾಡ್ತಾರೆ. ಸೊ ಅವಾಗ ಆ ಅದ್ವೈತಾಚಾರ್ಯರನ್ನ ನೋಡಿದಾಗ ಇದೇನಿದು, ನೀನು ಸಹ ವೃಂದಾವನಕ್ಕೆ ಬಂದ್ಯಾ ಅಂತ ಹೇಳ್ಬಿಟ್ಟು ಅದ್ವೈತಾಚಾರ್ಯರನ್ನ ಕೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಆಗ ಅದ್ವೈತಾಚಾರ್ಯರು ಏನೇ ಹೇಳ್ತಾರೆ ಅಂತಂದ್ರೆ, ಪ್ರಭು ನೀವೆಲ್ಲಿರ್ತಿರೋ ಅದೇ ವೃಂದಾವನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅಂದ್ರೆ ಆ ಭಗವಂತನ ಶುದ್ಧ ಭಕ್ತರು ಎಲ್ಲಿರ್ತಾರೋ ಅದೇನೇ ಅದು ಧಾಮವಾಗ್ಬಿಡುತ್ತೆ, ಪವಿತ್ರ ಕ್ಷೇತ್ರ, ತೀರ್ಥ ಕ್ಷೇತ್ರವಾಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ನಾವು ಸಹ ಭಗವದ್ ಭಕ್ತಿಯನ್ನ ಮಾಡಿದ್ರೆ ನಾವಿರೋ ಮನೆಯನ್ನೇ, ನಾವಿರೋ ಒಂದು ಜಾಗವನ್ನೇ ನಾವು ಆ ವೃಂದಾವನ ಧಾಮವಾಗಿ ನಾವು ಪರಿವರ್ತಿಸಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ 64 ಭಕ್ತಿ ಸೇವೆಗಳಲ್ಲಿ 5 ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗತ್ತೆ. ಈಗ ಇದಕ್ಕಿಂತ ಮುಂಚೆನೂ ಸಹ ನಾವು ಗೊತ್ತಿರೋ ಹಾಗೇನೆ ಪ್ರಭುಪಾದರು ಉಪದೇಶಾಮೃತದ ಪೂರ್ತಿ ಅವರ ಒಂದು ಭಾವಾರ್ಥವನ್ನ ಹೇಳಿದರೆ, ಮತ್ತೆ ಅವರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಈ ಒಂದು ಶ್ಲೋಕದ ಬಗ್ಗೆ ಅವರು ಏನನ್ನ ಹೇಳಿದ್ದಾರೆ, ಅವರ ಒಂದು ಏನು ಭಾವಾರ್ಥ ಏನು ಅಥವಾ ಅವರ ಒಂದು ಅರ್ಥ ಏನು ಅನ್ನೋದನ್ನ ನಮ್ಗೆ ಹೇಳಿದ್ದಾರೆ. ಅದೇ ತರ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ವ್ಯಾಖ್ಯಾನ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಯಾರಾದ್ರೂ ಓದಿ ಇದನ್ನ. ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಭಕ್ತಿ ಶ್ರೀ ಉಪದೇಶಾಮೃತ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಈ ಶ್ಲೋಕದ ಮೇಲೆ ಹೀಗೆ ವ್ಯಾಖ್ಯಾನಿಸುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನೂ ಆಸಕ್ತಿಯನ್ನು ಬೆಳೆಸಿಕೊಂಡಿಲ್ಲದವನು ಐಹಿಕ ಪ್ರಚೋದನೆಗಳನ್ನೆಲ್ಲ ತೊರೆದು ಸಾಧಕ ವಿಧಾನಗಳನ್ನು ಅಂದರೆ ಜಪಿಸುವುದು, ಕೃಷ್ಣನನ್ನು, ಅವನ ನಾಮ, ರೂಪ, ಲೀಲೆಗಳು ಮೊದಲಾದವನ್ನು ಸ್ಮರಿಸುವುದು, ಇವನ್ನು ಅನುಸರಿಸಿ ಮನಸ್ಸನ್ನು ಸುಶಿಕ್ಷಿತಗೊಳಿಸಬೇಕು. ಈ ರೀತಿಯಲ್ಲಿ ಅಂತಹ ವಿಷಯಗಳಲ್ಲಿ ಅಭಿರುಚಿ ಬೆಳೆಸಿಕೊಂಡು ವೃಂದಾವನದಲ್ಲಿ ವಾಸಿಸುತ್ತಾ ಭಾಗವತೋತ್ತಮನೊಬ್ಬನ ನಿರ್ದೇಶನ ಹಾಗೂ ರಕ್ಷಣೆಯಲ್ಲಿ ಕೃಷ್ಣನ ನಾಮ, ಯಶ, ಲೀಲೆಗಳು, ಗುಣಗಳನ್ನು ಸ್ಮರಿಸುತ್ತಾ ತನ್ನ ಕಾಲ ಕಳೆಯಬೇಕು. ಭಕ್ತಿ ಸೇವೆಯನ್ನು ಬೆಳೆಸಿಕೊಳ್ಳುವ ಉಪದೇಶಗಳೆಲ್ಲದರ ಸಾರಸ್ವವೇ ಇದು. ಇನ್ನು ಓದ್ಲೆ ಮಾತಾಜಿ. ಇಲ್ಲ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಇಲ್ಲಿ ನೀವು ನೋಡಿದ್ರು ಸಹ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನ ಅವರು ಏನ್ ಹೇಳ್ತಾರೆ, ಅನಿಯೋಫೈಡ್ ಡಿವೋಟಿ, ಅವ್ರು ಇನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಏನ್ ಮಾಡ್ಬೇಕು, ಅವರು ಕೃಷ್ಣನ ನಾಮ, ರೂಪ, ಗುಣ, ಲೀಲೆ ಇದನ್ನೆಲ್ಲವನ್ನು ಸಹ ಅವರು ಸ್ಮರಣೆ ಮಾಡೋದನ್ನ ಅವರು ಕಲ್ತ್ಕೋಬೇಕು. ಅದಕ್ಕೆ ಮನಸ್ಸಿಗೆ ಅವರು ಶಿಕ್ಷಣವನ್ನ ಕೊಡ್ಬೇಕು. ಮನಸ್ಸನ್ನ ಸುಶಿಕ್ಷಿತ ಅಂತ ಹೇಳ್ತಾರೆ ನೋಡಿ, ಮನಸ್ಸನ್ನ ಸುಶಿಕ್ಷಿತಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಅಭಿರುಚಿ ಬೆಳೆಸ್ಕೋಬೇಕು ಅಂತಂದ್ರೆ ನಾವು ಒಬ್ಬ ಭಕ್ತರ ಮಾರ್ಗದರ್ಶನದಲ್ಲಿ ಇರಬೇಕು. ಅದಕ್ಕೇನೆ ಇಲ್ಲೂ ಅವ್ರು ಹೇಳ್ತಾ ಇದ್ದಾರೆ, ವೃಂದಾವನದಲ್ಲಿ ನಾವು ವಾಸ ಮಾಡ್ಬೇಕು. ಅಲ್ಲಿ ಹೇಗೆ ವಾಸ ಮಾಡ್ಬೇಕು, ಭಾಗವತೋತ್ತಮನೊಬ್ಬನ ನಿರ್ದೇಶನ ಹಾಗೂ ರಕ್ಷಣೆ ತುಂಬಾ ಮುಖ್ಯ. ನಾವು ಭಕ್ತರ ರಕ್ಷಣೆಯಲ್ಲೇ ನಾವು ಇರ್ಬೇಕಾಗತ್ತೆ. ಅವಾಗಷ್ಟೇ ನಾವು ಭಕ್ತಿಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಭಕ್ತಿ ಸೇವೆಯನ್ನು ಬೆಳೆಸಿಕೊಳ್ಳುವ ಉಪದೇಶಗಳೆಲ್ಲದರ ಸಾರ ಸರ್ವಸ್ವವೇ ಇದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಸಹ ಇದನ್ನ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಮುಂದಿನ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಮ್ಗೆ ಏನನ್ನ ಹೇಳ್ತಿದ್ದಾರೆ ಪ್ರಭುಪಾದರು ಅಂತಂದ್ರೆ, ಇವಾಗ ನಾವು ಭಕ್ತಿಯನ್ನ ಮಾಡ್ತಾ ಇದೀವಿ ಅಲ್ವಾ, ಭಕ್ತಿಯ ಆ ಒಂದು ಗುರಿ ಏನು ಅಂತ ನಾವು ತಿಳ್ಕೊಂಡಿದೀವಿ. ಹರೇ ಕೃಷ್ಣ. ಭಕ್ತಿಯ ಗುರಿ ಏನು, ಭಕ್ತಿಯ ಪ್ರಯೋಜನ ಏನು, ಭಕ್ತಿಯ ಗುರಿ ಏನು? ದೇವರನ್ನು ಕೃಷ್ಣ ಭಗವಾನ್ ಹತ್ರ ಧಾಮಕ್ಕೆ ಹೋಗೋದು ಮಾತಾಜಿ. ಭಗವಂತನ ಧಾಮಕ್ಕೆ ಹೋಗಿ ಏನ್ ಮಾಡೋದು ಮಾತಾಜಿ? ಆರಾಮಾಗಿ ಮಲ್ಕೊಳೋದ, ಆರಾಮ ಕಾಲ ಕಳಿಯೋದ, ಹರಟೆ ಹೊಡಿಯೋದ? 84 ಲಕ್ಷ ಜೀವರಾಶಿ ಭೂಮಿಯಲ್ಲಿ ಹುಟ್ಟದಂಗೆ
ಜನನ ಮರಣದಲ್ಲಿ ಭಗವಂತನ ಸೇವೆ ಮಾಡೋದು. ಭಗವಂತನ ಹಾ ಸೇವೆಯಲ್ಲಿ ಸದಾ ಭಗವಂತನ ಸ್ಮರಿಸಿ. ಸೇವೆಯನ್ನ ಮಾಡ್ಬೇಕು ಅಲ್ವಾ? ಭಗವಂತನ ಸೇವೆಯನ್ನ ಮಾಡ್ಬೇಕು. ಮತ್ತೆ ನಮ್ಗೆ ಇನ್ನ ಒಂದ್ ಏನನ್ನ ನಾವು ಪಡ್ಕೋತೀವಿ, ಇನ್ನೇನ್ ಪಡ್ಕೋತೀವಿ? ಜನನ ಮರಣ ಧಾಮಕ್ಕೆ ಹೋಗ್ತೀವಿ ಭಕ್ತಿ ಸೇವೆ ಮಾಡಿದ್ರೆ. ಕೃಷ್ಣನ ಪ್ರೇಮವನ್ನ ಪಡ್ಕೋತೀವಿ. ಕೃಷ್ಣ ಪ್ರೇಮ ಅಲ್ವಾ? ಅದೇ ಪ್ರೇಮ ಪ್ರಯೋಜನ, ಅದೇನೇ ಪ್ರಯೋಜನ ನಾವು ಪಡ್ಕೊಳೋದು ಅಲ್ವಾ? ಇವಾಗ ನೋಡಿ, ಒಂದು ತಾಯಿಯ ಒಂದು ಪ್ರೀತಿನೇ ಎಷ್ಟು ಅಮೂಲ್ಯ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಎಷ್ಟೆಲ್ಲ ನಾವು ನೋಡಿದೀವಿ, ತಾಯಿಗೋಸ್ಕರ ಎಷ್ಟೆಲ್ಲ ತ್ಯಾಗಗಳನ್ನ ಮಾಡಿರೋದನ್ನ ನಾವು ನೋಡಿದೀವಿ. ತಾಯಿಯ ತ್ಯಾಗ ಅಥವಾ ತಾಯಿಯ ಪ್ರೀತಿ ಅಷ್ಟು ಅಮೂಲ್ಯವಾಗಿದೆ. ಇನ್ನ ಕೃಷ್ಣನ ಪ್ರೀತಿ ಯಾವ ತರ ಇರ್ಬೇಕು ಅಲ್ವಾ? ಆನಂದಾಂಬುದಿ ವರ್ಧನಂ ಅಂತ ಹೇಳ್ತಾರೆ. ನಾವು ಅದಕ್ಕೆ ಯಾವುದೇ ಒಂದು ಹೋಲಿಕೆನ ಕೊಡ್ಲಿಕ್ಕೆ ಆಗೋದಿಲ್ಲ. ಸಾಗರದಷ್ಟು ವಿಶಾಲ ಆ ಭಗವಂತನ ಪ್ರೇಮ ಅನ್ನೋದು ಅಲ್ವಾ? ಸೊ ಅದನ್ನ ನಾವು ಪಡ್ಕೊಳ್ಲಿಕ್ಕೆ ನಾವು ಇವಾಗ ಹೊರಟಿದೀವಿ. ಸೊ ಅದಕ್ಕೆ ಇಲ್ಲಿ ಹಂತಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿ 5 ಹಂತಗಳನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ 5 ಹಂತಗಳು ಯಾವುದು ಅಂದ್ರೆ ಶ್ರವಣ, ಮನನ, ಧ್ಯಾನ, ನಿಧಿಧ್ಯಾಸನ ಮತ್ತು ಸಮಾಧಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ ಭಗವಂತನ ಪ್ರೇಮವನ್ನ ಪಡಿಲಿಕ್ಕೆ ಎಷ್ಟು ಹಂತಗಳಿದೆ ಅಂತ ನಾವು ತಿಳ್ಕೊಂಡ್ವಿ. 9 10 ಹಾ ನವವಿಧ ಭಕ್ತಿ ಮಾತಾಡಿ. ನವವಿಧ ಭಕ್ತಿಯನ್ನ ಮಾಡ್ಬೇಕು. ಮತ್ತೆ ಹಂತಗಳಲ್ಲಿ ಅದನ್ನು ಸಹ 9 ಅಲ್ವಾ? ಶುರುವಾಗ್ತಿದೆ, ಶ್ರದ್ಧೆಯಿಂದ ಶುರುವಾಗ್ತಿದೆ ಅಲ್ವಾ? ಶ್ರದ್ಧಾ, ಯಾರಾದ್ರೂ ಹೇಳ್ತೀರಾ? ಶ್ರದ್ಧಾ, ಸಾಧು ಸಂಘ, ಆ 9 ಹಂತಗಳು: ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನಾ, ವಂದನ, ಸಖ್ಯಂ, ದಾಸ್ಯಂ. ಅದೆಲ್ಲ ಮಾತಾಡಿ ಹೇಳ್ತಿರೋದು ಅವರು. ಹಂತಗಳು ಕೇಳ್ತಿರೋದು ಭಕ್ತಿ ಸೇವೆ, ಭಕ್ತಿಯ ಹಂತಗಳು. ನವವಿಧ ಭಕ್ತಿ ನೀವ್ ಹೇಳಿರೋದು ನವವಿಧ ಭಕ್ತಿ ಮಾತಾಜಿ. ಆ ನವವಿಧ ಭಕ್ತಿಯನ್ನ ಮಾಡಿದಾಗ ನಾವು ಹಂತ ಹಂತವಾಗಿ ನಾವು ಮೇಲೇರ್ಕೊಂತ ಹೋಗ್ತೀವಿ. ಹೋಗ್ತಾ ನಾವು ಆ ಭಗವಂತನ ಪ್ರೇಮವನ್ನ ನಾವು ಪಡಿತೀವಿ. ಸೊ ಅದು ಶುರುವಾಗದೆ ಶ್ರದ್ಧೆಯಿಂದ. ಶ್ರದ್ಧಾ, ಸಾಧು ಸಂಘ, ಆ 9 ಹಂತಗಳು ಯಾವುದು ಅಂತ ನಾನು ಕೇಳ್ತಾ ಇದ್ದೀನಿ. ಭಕ್ತಿಯ 9 ಹಂತಗಳು ಯಾವುದು ಅಂತ ಕೇಳ್ತಾ ಇದ್ದೀನಿ. ಸಾಧನ ಭಕ್ತಿ, ಪ್ರೇಮ ಭಕ್ತಿನಾ ಮಾತಾಜಿ? ಇಲ್ಲ ಮಾತಾಜಿ. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಆ ಪ್ರೇಮ ಹಂತವನ್ನ ನಾವು ಪಡಿಬೇಕಂದ್ರೆ ಈ ಎಲ್ಲ ಮೆಟ್ಟಿಲನ್ನ ನಾವು ಹತ್ಕೊಂತ ಹೋಗ್ಬೇಕು. ಶ್ರದ್ಧೆ ನೋಡಿ, ಇವಾಗ ನಿಮ್ಗೆಲ್ಲರಿಗೂ ಶ್ರದ್ಧೆ ಇರೋದಕ್ಕೋಸ್ಕರ ನೀವು ಇವಾಗ ನೋಡಿ 3rd ಲೆವೆಲ್ ತನಕ ಬಂದಿದ್ದೀರಾ. 1 ದಿನ ಅಲ್ಲ, 2 ದಿನ ಅಲ್ಲ ಅಲ್ವಾ? 3rd ಲೆವೆಲ್ ತನಕ ನೀವು ಬಂದಿದ್ದೀರಾ. ಶ್ರದ್ಧೆ ಇದೆ. ಇವಾಗ ನೀವೆಲ್ಲ ಜೊತೆಯಲ್ಲಿ ಸೇರಿದ್ದೀರಾ. ಇಲ್ಲಿ ಏನ್ ನಡೀತಾ ಇದೆ? ಭಕ್ತರ ಸಂಘ ಇದೆ. ಭಕ್ತರ ಸಂಘದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ? ನಾವು ಭಜನ ಕ್ರಿಯೆಯನ್ನ ಮಾಡ್ತಾ ಇದೀವಿ. ಭಗವಂತನ ನಾಮ, ರೂಪ, ಗುಣ, ಲೀಲೆಗಳನ್ನ ಹಾಡಿ ಕೊಂಡಾಡ್ತಾ ಇದೀವಿ. ನಾವು ಬೇರೆ ಆ ಒಂದು ಸೀರೆ, ಒಡವೆ ಬಗ್ಗೆ ಯಾವ್ದು ನಾವು ಮಾತಾಡ್ತಾ ಇಲ್ಲ. ಗ್ರಾಮ್ಯ ಕಥೆಯನ್ನ ನಾವು ಮಾತಾಡ್ತಾ ಇಲ್ಲ. ಇದೆಲ್ಲ ಮಾಡ್ತಾ ಏನಾಗುತ್ತೆ? ಅನರ್ಥ ನಿವೃತ್ತಿ ಆಗತ್ತೆ. ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ ಅಂತ ಏನಿದೆ, ಮತ್ತೆ ನಾನು ಒಡೆಯನಾಗ್ಬೇಕು, ಎಲ್ಲವನ್ನ ಅನುಭವಿಸ್ಬೇಕು ಅನ್ನೋ ಒಂದು ಪಾಪಪೂರ್ಣ ಪ್ರಜ್ಞೆ ಇದೆ, ಅದೆಲ್ಲವೂ ನಾಶವಾಗುತ್ತೆ. ಅನರ್ಥ ನಿವೃತ್ತಿ ಆದಾಗ ಏನಾಗುತ್ತೆ? ನಾವು ನಿಷ್ಠ ಹಂತಕ್ಕೆ ಬರ್ತೀವಿ. ಈಗ ನಮ್ದು ತುಂಬಾ ಕೋಮಲ ಶ್ರದ್ಧೆ. ಯಾರಾದ್ರೂ ಬಂದು ನಿಮ್ಗೆ ಬಣ್ಣದ ಮಾತುಗಳಿಂದ ನಾನು ಏನ್ ಮಾಡ್ತಾ ಇದ್ದೀನಿ, ನೀನು ಇನ್ನ ಎಷ್ಟು ಚಿಕ್ಕ ವಯಸ್ಸು, ಬಾ ನಿನಗೆ ಬೇರೆ ನಾನು ನಿನ್ನ ಜೀವನದಲ್ಲಿ ಇನ್ನ ಸಂತೋಷ ಪಡ್ಲಿಕ್ಕೆ ಬೇಕಾಗಿರೋ ಒಂದು ಮಾರ್ಗವನ್ನ ತೋರಿಸ್ತೀನಿ ಅಂದ್ರೆ, ಸರಿ ಆಯ್ತು ಬಿಡು, ಇದನ್ನ ಮುಂದೆ ನೋಡ್ಕೊಂಡ್ರೆ ಆಯ್ತು, ಭಗವದ್ಗೀತೆನ ಆಮೇಲೆ ಹೆಂಗು ರೆಕಾರ್ಡಿಂಗ್ ಇರುತ್ತೆ ಕೇಳಿಸ್ಕೊಂಡ್ರೆ ಆಯ್ತು ಅಂತ ನಾವು ಎದ್ದೋಗ್ಬಿಡ್ತೀವಿ ಅಲ್ವಾ? ಈಗ ತುಂಬಾ ಕೋಮಲ ಶ್ರದ್ಧೆ ಇದೆ. ಆದ್ರೆ ನಾವು ಆ ಅನರ್ಥ ನಿವೃತ್ತಿ ಎಲ್ಲ ಆದ್ಮೇಲೆ ನಾವು ಆ ನಿಷ್ಠೆಯ ಹಂತಕ್ಕೆ ಬರ್ತೀವಿ. ಅದನ್ನ ಯಾರು ಅಲಗಾಡಿಸ್ಲಿಕ್ಕೆ ಆಗೋದಿಲ್ಲ. ಇವಾಗ ನೋಡಿ, ಕೊತ್ತಂಬರಿ ಗಿಡವನ್ನ ನಾವು ಈಸಿಯಾಗಿ ಕಿತ್ತು ಬಿಡ್ಬೋದು, ಆದ್ರೆ ಮಾವಿನ ಮರವನ್ನ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಆತರ ಆ ಒಂದು ನಿಷ್ಠೆಯ ಹಂತಕ್ಕೆ ಬರ್ತೀವಿ. ನಿಷ್ಠೆಯ ಹಂತಕ್ಕೆ ಬಂದ್ಮೇಲೆ ಏನಾಗುತ್ತೆ? ನಮ್ಗೆ ರುಚಿ ಬರುತ್ತೆ. ಈಗ ನಾವು ಸುಮ್ನೆ ಮೆಕ್ಯಾನಿಕಲ್ ಆಗಿ ನಾವು ಮಾಡ್ತಾ ಇದೀವಿ. ಅವ್ರು ಹೇಳಿದ್ದಾರೆ, ನಮ್ಗೆ ಭಕ್ತರು ಹೇಳಿದ್ದಾರೆ, ಅಥವಾ ನನ್ನ ಫ್ರೆಂಡ್ ಹೇಳಿದ್ದಾರೆ, ಅಥವಾ ಗುರುಗಳು ಹೇಳಿದ್ದಾರೆ ಅಂತ ನಾವು ಮಾಡ್ತಾ ಇದೀವಿ. ಆಮೇಲೆ ನಮಗೆ ರುಚಿ ಬರುತ್ತೆ. ನಾವೇ ಕೇಳಿಕ್ಕೆ ಶುರು ಮಾಡ್ತೀವಿ. ಇನ್ನ ನಾನು ಏನ್ ಮಾಡ್ಬೇಕು? ಭಕ್ತಿಲಿ ಮುಂದುವರಿಬೇಕು ಅಂತಂದ್ರೆ ಮಂಗಳಾರತಿ ಅಟೆಂಡ್ ಮಾಡ್ಬೇಕಾ? ನಾನು ಧಾಮ ಅಂತಂದ್ರೆ ನಾನು ಯಾವ್ದಾದ್ರು ತೀರ್ಥಯಾತ್ರಾ ಸ್ಥಳಕ್ಕೆ ಹೋಗ್ಬೇಕಾ? ಏಕಾದಶಿ ವ್ರತ ಮಾಡ್ಬೇಕಾ? ನಾನು ಇನ್ನ ಏನನ್ನ ಮಾಡ್ಬೇಕು? ಮಾಡಿದ್ರೆ ನನಗೆ ಭಕ್ತಿಲಿ ನಾನು ಮುಂದುವರಿತೀನಿ ಅಂತ ಹೇಳ್ಬಿಟ್ಟು ನಾವೇ ಕೇಳಲಿಕ್ಕೆ, ನಮ್ಗೇನೆ ಅದರ ರುಚಿ ಬರ್ಲಿಕ್ಕೆ ಶುರುವಾಗುತ್ತೆ. ಮತ್ತೆ ಆಸಕ್ತಿಯಿಂದ ನಾವು ಎಲ್ಲವನ್ನ ಕೇಳಿ ತಿಳ್ಕೊಳಕ್ಕೆ ನಾವೇ ಕೇಳಿ ತಿಳ್ಕೊಳಕ್ಕೆ ಶುರು ಮಾಡ್ತೀವಿ. ಮತ್ತೆ ನಾವೆಲ್ಲವನ್ನ ಈಗ ನಾವು ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇದೀವಿ. ನಮ್ಗೆ ತುಂಬಾ ಭಾವನೆ ಇಲ್ಲ ಕೃಷ್ಣನ ಮೇಲೆ. ನಮ್ಗೆ ಅಪ್ಪ ಅವ್ರು ನನ್ನ ತಂದೆನೇ ಅಂತನೋ, ಅಥವಾ ನನಗೆ ಮಗನ ರೂಪದಲ್ಲೋ, ಅಥವಾ ಮಾಧುರ್ಯ ರಸದಲ್ಲೋ ನನಗೆ ಯಾವುದೇ ಒಂದು ಭಾವದಲ್ಲಿ ನಾನು ಕೃಷ್ಣನ ಸೇವೆಯನ್ನ ನಾನು ಮಾಡ್ತಾ ಇಲ್ಲ ಅಲ್ವಾ? ಸುಮ್ನೆ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇದೀನಿ. ಆದ್ರೆ ಆ ಭಾವ ಹಂತಕ್ಕೆ ಬಂದಾಗ ನಾವು ಭಾವನೆಯಿಂದ ಮಾಡ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಆಮೇಲೆ ಕೃಷ್ಣನ ಪ್ರೇಮವನ್ನ ನಾವು ಪಡಿತೀವಿ. ಈಗ ನಮ್ದು 1 ಸೈಡೆಡ್ ಲವ್ ಅಲ್ಲ, ನಾವು ಇವಾಗ ಕೃಷ್ಣನಿಗೆ ನಾವು ಪ್ರೀತಿನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆಮೇಲೆ ಏನಾಗುತ್ತೆ? ನಾವು ಆ ಕೃಷ್ಣ ಪ್ರೇಮ ಆ ಹಂತವನ್ನ ತಲುಪಿದಾಗ ಕೃಷ್ಣನ ಪ್ರೇಮವನ್ನ ನಾವು ಅನುಭವಿಸ್ತೀವಿ
ಅವರು ಕೃಷ್ಣ ನಮ್ಗೆ ಪ್ರತಿಕ್ರಿಯಿಸ್ತಾರೆ, ಅದನ್ನ ನಾವು ಅನುಭವಿಸಬಹುದು. ಇದೇ ಜನ್ಮದಲ್ಲಿ ಇದೇ ಕಣ್ಣುಗಳಿಂದ ನಾವು ಅದನ್ನ ನಾವು ಅನುಭವಿಸ್ಬೋದು. ಆ ಒಂದು ಹಂತ ಅದೇ ಕೊನೆಯ ಹಂತ, ಕೃಷ್ಣನ ಪ್ರೇಮವನ್ನ ಪಡೆಯೋದು. ಅದನ್ನ ನಮ್ಗೆ ಇಲ್ಲಿ ಬೇರೆ ಒಂದು ರೂಪದಲ್ಲಿ ನಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಪ್ರಭುಪಾದರು. ಇಲ್ಲಿ ನಮ್ಗೆ ಶ್ರವಣ ಅಂದ್ರೆ, ಮೊದಲು ನಾವು ಶ್ರವಣ ಅಂದ್ರೆ ಭಗವಂತನ ಬಗ್ಗೆ ನಾವು ಕೇಳ್ಬೇಕು. ನಾವು ಭಗವಂತನನ್ನ ಕಣ್ಣುಗಳಿಂದ ನೋಡಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನನ್ನ ಅರ್ಥ ಮಾಡ್ಕೋಬೇಕಂದ್ರೆ ಶ್ರವಣದ ಮೂಲಕವೇ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಹಲವಾರು ಬಾರಿ ತಚ್ಛೃಣು, ಕೇಳಿಸ್ಕೋ ಅರ್ಜುನ ಅಂತಾನೆ ಅವ್ರು ಹೇಳೋದು ಅಲ್ವಾ. ಯಾಕಂದ್ರೆ ಭಗವಂತನನ್ನ ನಾವು ನೋಡಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಶ್ರವಣದ ಮೂಲಕವೇ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ನಮ್ಗೆ ಯಾವುದು ಗೊತ್ತಿಲ್ವೋ ಅದನ್ನ ನಮ್ಮ ಕಣ್ಣುಗಳು ಅದನ್ನ ಕಂಡಿಡಿಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಫಸ್ಟ್ ಶ್ರವಣ ಮಾಡ್ಬೇಕು. ಚೆನ್ನಾಗಿ ಭಗವಂತನ ಬಗ್ಗೆ ಕೇಳ್ತಾ ಏನಾಗತ್ತೆ, ಮನನ ಆಗತ್ತೆ. ಅಂದ್ರೆ ನಮ್ಮ ಮನಸ್ಸಿಗೆ ಅದೆಲ್ಲವೂ ತಾಕತ್ತೆ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂತ ಹೋಗ್ತೀವಿ. ಆಮೇಲೆ ಏನಾಗತ್ತೆ, ಸೊ ನಾವು ಅದನ್ನ ಸ್ಮರಣೆ ಮಾಡ್ತೀವಿ, ಅದನ್ನೇ ಜ್ಞಾಪಿಸ್ಕೊತಾ ಇರ್ತೀವಿ ಅಲ್ವಾ. ಕೃಷ್ಣ ಈ ತರ ಮಾಡಿದ್ರಂತೆ, ಕೃಷ್ಣನ್ ನೋಡ್ಲಿಕ್ಕೆ ಈ ತರ ಇದಾರಂತೆ, ಅವ್ರ ರೂಪ ಈ ತರ ಇದೆಯಂತೆ, ಅವರ ಲೀಲೆಗಳು ಈ ತರ ಅಂತೆ, ಗುಣಗಳು ಈ ತರ ಅಂತ ಹೇಳ್ಬಿಟ್ಟು ನಾವೆಲ್ಲವನ್ನ ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ನಾವು ಸ್ಮರಣ ಮಾಡ್ತಾ ಹೋಗ್ತೀವಿ. ಆ ಸ್ಮರಣ ಇನ್ನ ನಮ್ಗೆ ಡೀಪ್ ಆದಂಗೆ ಏನಾಗತ್ತೆ, ಸೊ ನಾವು ಆ ಧ್ಯಾನ ಯಾವಾಗ್ಲೂ 3 ಹೊತ್ತು ಅದರಲ್ಲೇ ನಾವು ತೊಡ್ಕೊಂಡಿರ್ತೀವಿ ಅಲ್ವಾ. ನಮ್ಗೆ ಮೊದ್ಲೆಲ್ಲ ಏನಾಗ್ತಿತ್ತು, ಸೊ ನಾವು ಬರೇ ನಮ್ಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಅದ್ರ ಬಗ್ಗೆನೇ ಧ್ಯಾನ ಮಾಡ್ತಿರ್ತೀವಿ. ನಮ್ಗೆ ಕ್ರಿಕೆಟ್ ಇಂಟ್ರೆಸ್ಟ್ ಇದೆ ಅಂದ್ರೆ 3 ಹೊತ್ತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಅಥವಾ ಇನ್ನೇನೋ ನನಗೆ ಏನು ಮೆಟೀರಿಯಲ್ ಥಿಂಗ್ಸ್ ನಾನು ಕೊಂಡ್ಕೋಬೇಕು, ಸೀರೆ ಒಡವೆ ವಸ್ತ್ರ ಅಂತಂದ್ರೆ ಅದ್ರ ಬಗ್ಗೆನೇ ನನ್ಗೆ ಯಾವಾಗ್ಲೂ ಧ್ಯಾನ ಬರ್ತಾ ಇರುತ್ತೆ ಅಲ್ವಾ. ಆದ್ರೆ ಈಗ ನಾವು ಕೃಷ್ಣನನ್ನೇ ನಾವು ಅವ್ರ ಬಗ್ಗೆನೇ ನಾವು ಕೇಳ್ತಾ ಇರೋದ್ರಿಂದ ನಮ್ಗೆ ಆ ಕೃಷ್ಣನ ಬಗ್ಗೆನೇ ನಮ್ಗೆ ಧ್ಯಾನ ಬರ್ತಾ ಹೋಗುತ್ತೆ. ಅದ್ರಲ್ಲಿ ಮತ್ತೆ ಅದು ಡೀಪ್ ಆದಂಗೆ ಏನಾಗುತ್ತೆ, ನಾವು ಸಮಾಧಿ ಹಂತಕ್ಕೆ ಹೋಗ್ತೀವಿ. ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಾವ್ ಯಾವಾಗ ಆ ಕೊನೆಯ ಹಂತ ಯಾವುದು ಅಂದ್ರೆ ಸಂಪತ್ತಿ ದಶ ಹಂತಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ, ನನಗೂ ಭಗವಂತನಿಗೂ ಆ ಒಂದು ನಮ್ಮ ಆ ಅವಿನಾಭಾವ ಸಂಬಂಧ ಏನಿತ್ತು, ನಮ್ಮ ಒಂದು ಶಾಶ್ವತ ಸ್ಥಾನದಲ್ಲಿ ಯಾವ ಒಂದು ರಸದಲ್ಲಿ ಇತ್ತು, ಶಾಂತ ರಸನ, ದಾಸ್ಯ ರಸನ, ಸಖ್ಯ ರಸನ, ವಾತ್ಸಲ್ಯ ರಸನ, ಮಾಧುರ್ಯ ರಸನ ಅಂತ ಹೇಳ್ಬಿಟ್ಟು ನಮ್ಗೆ ಅದು ರಿಯಲೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ 4 ದಶಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಶ್ರವಣ ದಶ, ವರ್ಣ ದಶ, ಸ್ಮರಣ ದಶ ಮತ್ತೆ ಸಂಪತ್ತಿ ದಶ. ಅದ್ರ ಬಗ್ಗೆ ನಾವಿಲ್ಲಿ ನೋಡೋಣಂತೆ. ಯಾರಾದ್ರೂ ಓದಿ ಇದನ್ನ, ಈ ಪ್ಯಾರವನ್ನ. ಹರೇ ಕೃಷ್ಣ ಮಾತಾಜಿ. ಕನಿಷ್ಠ ಅಧಿಕಾರಿಯಾಗಿರುವ ಹಂತದಲ್ಲಿ ಸದಾ ಕೃಷ್ಣ ಕಥಾ ಶ್ರವಣದಲ್ಲಿ ತೊಡಗಿರಬೇಕು. ಇದನ್ನು ಶ್ರವಣ ದಶೆ ಎಂದು ಕರೆಯುತ್ತಾರೆ. ಕೃಷ್ಣನ ದಿವ್ಯ ನಾಮವನ್ನು, ಅವನ ದಿವ್ಯ ರೂಪ, ಗುಣ ಮತ್ತು ಲೀಲೆಗಳನ್ನು ಸದಾ ಶ್ರವಣ ಮಾಡುತ್ತಾ ವರ್ಣದಶೆ ಎಂಬ ಸ್ವೀಕಾರದ ಹಂತವನ್ನು ತಲುಪಬಹುದು. ಒಬ್ಬನು ಈ ಹಂತವನ್ನು ತಲುಪಿದರೆ ಅವನು ಕೃಷ್ಣ ಕಥಾ ಶ್ರವಣದಲ್ಲಿ ಅನುರಕ್ತನಾಗುತ್ತಾನೆ. ಒಬ್ಬನು ಭಾವಪರವಶತೆಯಿಂದ ಜಪಿಸುವಂತಾದರೆ ಅವನು ಸ್ಮರಣಾ ವ್ಯವಸ್ಥೆಯನ್ನು ತಲುಪುತ್ತಾನೆ. ಶ್ರವಣ, ಮನನ, ಧ್ಯಾನ, ನಿಧಿಧ್ಯಾಸನ ಮತ್ತು ಸಮಾಧಿ ಎಂಬುವು ಕೃಷ್ಣ ಸ್ಮರಣದ 5 ಪ್ರಗತಿ ಸಾಧನ ಮಾರ್ಗಗಳು. ಮೊದಲಿಗೆ ಕೃಷ್ಣನ ಸ್ಮರಣೆಯಲ್ಲಿ ಮಧ್ಯೆ ಅಡ್ಡಿಯಾಗಬಹುದು, ಆದರೆ ಆಮೇಲೆ ಸ್ಮರಣವು ಅಡ್ಡಿ ಆತಂಕಗಳಿಲ್ಲದೆ ಮುಂದುವರಿಯುತ್ತದೆ. ಸ್ಮರಣವು ಅಡ್ಡಿ ಇಲ್ಲದೆ ಮುಂದುವರಿದರೆ ಚಿತ್ತೈಕಾಗ್ರತೆಯುಂಟಾಗುತ್ತದೆ. ಅದನ್ನು ಧ್ಯಾನ ಎಂದು ಕರೆಯುತ್ತಾರೆ. ಧ್ಯಾನ ಮುಂದುವರಿದು ದೃಢವಾದರೆ ಅದನ್ನು ಅನುಸ್ಮೃತಿ ಎಂದು ಕರೆಯುತ್ತಾರೆ. ಸತತವಾದ ಎಡೆಬಿಡದೆ ಅನುಸ್ಮೃತಿಯಿಂದ ಒಬ್ಬನು ಸಮಾಧಿ ಸ್ಕ್ರೀನ್ ಮೇಲೆ ಮಾತಾಜಿ ಸ್ಕ್ರೀನ್ ಮೇಲೆ ಇರಬೇಕು. ಬಂದಿದೆ ಪ್ರಭುಜಿ, ನನಗೆ ಬಂದಿಲ್ಲ ಮಾತಾಜಿ. ಹೌದು, ಅದ್ರ ಮೇಲೆ ಒಂದ್ಸತಿ ಪ್ರೆಸ್ ಮಾಡಿ ಪ್ರಭುಜಿ, ನಿಮ್ ಸ್ಕ್ರೀನ್ ಮೇಲೆ ಅವಾಗ ಕಾಣುತ್ತೆ. ಬರ್ತಾ ಇಲ್ಲ ಮಾತಾಜಿ. ಬರ್ಲಿಲ್ವಾ ಪ್ರಭುಜಿ? ಬೇರೆಯವ್ರಿಗೆ ಬಂದಿದೆ ಮಾತಾಜಿ. ಬಂದಿದೆ. ಹಾ, ಓದಿ ಸಮಾಧಿ ಸ್ಥಿತಿಯನ್ನು ಓದುತ್ತಾರೆ. ಓದಿ ಮಾತಾಜಿ. ಓದಿ ಮಾತಾಜಿ. ಯಾರಿಗೆ ಕಾಣಿಸಿದೆ ಅವರು? ಒಬ್ಬನು ಸಮಾಧಿ ಸ್ಥಿತಿಯನ್ನು ಹೊಂದುತ್ತಾನೆ ಅಥವಾ ಸಮಾಧಿ ಸ್ಥಿತಿಯನ್ನು ತಲುಪಿದ ಮೇಲೆ ಆತ್ಮನಿಗೆ ತನ್ನ ಮೂಲ ಸಹಜ ಸ್ಥಿತಿ ತಿಳಿಯುತ್ತದೆ. ಆ ಹಂತದಲ್ಲಿ ಅವನು ಸಂಪೂರ್ಣವಾಗಿ ಮತ್ತು ಸ್ಪಷ್ಟವಾಗಿ ಕೃಷ್ಣನೊಡನೆ ತನಗಿರುವ ನಿತ್ಯ ಸಂಬಂಧವನ್ನು ಅರಿಯಬಲ್ಲನು. ಇದನ್ನು ಸಂಪತ್ತಿ ದಶ ಜೀವನ ಪರಿಪೂರ್ಣತೆ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇಲ್ಲಿ ನಮ್ಗೆ ಗೊತ್ತಿರೋ, ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಶ್ರವಣ ದಶೆ, ವರ್ಣ ದಶೆ, ಸ್ಮರಣ ದಶೆ ಮತ್ತೆ ಸಂಪತ್ತಿ ದಶೆ ಅಂತ ಹೇಳ್ಬಿಟ್ಟು 4 ದಶೆಗಳ ಬಗ್ಗೆ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಿದ್ದಾರೆ. ನಾವು ಭಗವಂತನನ್ನ, ಅವನ ನಾಮ ರೂಪ ಗುಣ ಲೀಲೆಗಳನ್ನ ನಾವು ಶ್ರವಣ ಮಾಡ್ತಾ ಏನಾಗುತ್ತೆ, ಸೊ ನಮ್ಗೆ ಆ ವರ್ಣ ದಶೆಗೆ ಬರ್ತೀವಿ. ಅಂದ್ರೆ ಎಲ್ಲವನ್ನ ನಾವು ಮನನ ಮಾಡ್ಕೊಳೋ ತರ ನಮ್ಗೆ ಬರುತ್ತೆ. ಅದಾದ್ಮೇಲೆ ನಮ್ಗೆ ಆ ಸ್ಮರಣಾವಸ್ಥೆ ಬರ್ಲಿಕ್ಕೆ ಸಾಧ್ಯ. ಅಂತಂದ್ರೆ ನಾವು ಆ ಭಗವಂತನ ಆ ಒಂದು ನಾಮ ರೂಪ ಗುಣಗಳನ್ನ ನಾವ್ ಯಾವಾಗ್ಲೂ ಸ್ಮರಣೆ ಮಾಡ್ಕೊಂಡಿರ್ಲಿಕ್ಕೆ
ಸಾಧ್ಯ ಆಗತ್ತೆ. ಸೊ ಅದಾದ್ಮೇಲೆ ನಮ್ಗೆ ಕೊನೆಯದಾಗಿ ಈ ಸಂಪತ್ತಿ ದಶಾ ಒಂದು ಹಂತಕ್ಕೆ ಬರ್ತೀವಿ. ಆ ಸಂಪತ್ತಿ ದಶಾ ಹಂತದಲ್ಲಿ ನಮ್ಗೆ ಕೃಷ್ಣನ ಜೊತೆ ಇರುವಂತಹ ಆ ನಿತ್ಯ ಸಂಬಂಧ ಏನು ಅಂತ ನಮ್ಗೆ ಗೊತ್ತಾಗತ್ತೆ. ಸೊ ನಾವು ಭಗವಂತನ ಜೊತೆ ನಾವು ಶಾಂತ ರಸದಲ್ಲಿದ್ವಾ, ದಾಸ್ಯ ರಸದಲ್ಲಿದ್ವಾ, ಸಾಕ್ಯ ರಸದಲ್ಲಿದ್ವಾ, ವಾತ್ಸಲ್ಯ ರಸದಲ್ಲಿದ್ವಾ ಅಥವಾ ಮಾಧುರ್ಯ ರಸದಲ್ಲಿದ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಆ ಒಂದು ನಿತ್ಯ ಸಂಬಂಧ ಗೊತ್ತಾಗುತ್ತೆ. ಅದನ್ನೇ ಇಲ್ಲಿ ಜೀವನದ ಪರಿಪೂರ್ಣತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾ ಇದ್ದಾರೆ. ಸೊ ಕೊನೆ ಪ್ಯಾರದಲ್ಲಿ ನಮ್ಗೆ ಆ ಒಂದು 5 ರಸಗಳ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಆ 5 ರಸದಲ್ಲಿ ಇರುವಂತಹ ಭಕ್ತರು ಯಾರು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ನಾವು ನೋಡೋಣಂತೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಪ್ರಭುಪಾದರು ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಇದನ್ನ ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಯಾರೋದಿಲ್ವಾ ಕನಿಷ್ಠ ಅಧಿಕಾರಿಗಳು ಎಲ್ಲಾ ಬಗೆಯ ಆಸೆಗಳನ್ನು ತೊರೆದು ಸುಮ್ಮನೆ ಶ್ರುತಿಗಳಲ್ಲಿ ವಿಧಿಸಿರುವಂತೆ ನೇಮನಿಷ್ಠೆಯ ಭಕ್ತಿ ಸೇವೆಯಲ್ಲಿ ತೊಡಗಬೇಕೆಂದು ಚೈತನ್ಯ ಚರಿತಾಮೃತ ಹೇಳುತ್ತದೆ. ಈ ರೀತಿಯಲ್ಲಿ ಕನಿಷ್ಠ ಅಧಿಕಾರಿಯು ಕ್ರಮೇಣ ಕೃಷ್ಣನ ನಾಮ, ರೂಪ, ಗುಣ ಮೊದಲಾದವುಗಳಲ್ಲಿ ಅನುರಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಅಂತಹ ಅನುರಕ್ತಿಯನ್ನು ಒಬ್ಬನು ಬೆಳೆಸಿಕೊಂಡರೆ ಅವನು ನಿಯಂತ್ರಕ ತತ್ವಗಳನ್ನು ಅನುಸರಿಸದೆಯೇ ಕೃಷ್ಣ ಪಾದಾರವಿಂದಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಸೇವೆಗೈಯಬಹುದು. ಈ ಹಂತವನ್ನು ರಾಗಭಕ್ತಿ ಅಥವಾ ಸ್ವಯಂ ಪ್ರೇರಿತ ಪ್ರೇಮದಿಂದ ಮಾಡುವ ಭಕ್ತಿ ಸೇವೆ ಎಂದು ಕರೆಯುತ್ತಾರೆ. ಈ ಹಂತದಲ್ಲಿ ಭಕ್ತನು ವೃಂದಾವನದಲ್ಲಿ ಕೃಷ್ಣನ ನಿತ್ಯ ಸಹಚರರಲ್ಲಿ ಯಾರಾದರೊಬ್ಬರು ನಡೆದಂತೆ ನಡೆಯಬಹುದು. ಇದನ್ನು ರಾಗಾನುಭಕ್ತಿ ಎಂದು ಕರೆಯುತ್ತಾರೆ. ರಾಗಾನುಭಕ್ತಿಯನ್ನು ಸ್ವಯಂ ಪ್ರೇರಿತ ಭಕ್ತಿ ಸೇವೆಯನ್ನು ಶಾಂತರಸದಿಂದ ನಡೆಸಬಹುದು. ಆಗ ಭಕ್ತನು ಕೃಷ್ಣನ ಗೋವುಗಳಂತೆ ಅಥವಾ ಕೃಷ್ಣನ ಕೈಯಲ್ಲಿರುವ ಕೋಲು ಅಥವಾ ಕೊಳಲಿನಂತೆ, ಇಲ್ಲವೇ ಕೃಷ್ಣನ ಕೊರಳಿನ ಸುತ್ತ ಹೂವಿನಂತೆ ಆಗಬಯಸುತ್ತಾನೆ. ದಾಸ್ಯರಸದಲ್ಲಿ ಭಕ್ತನು ಚಿತ್ರಿಕಾ, ಪತ್ರಕ ಅಥವಾ ರಕ್ತಕರಂತ ಸೇವಕರನ್ನು ಅನುಸರಿಸುತ್ತಾನೆ. ಸಖ್ಯರಸದಲ್ಲಿ ಭಕ್ತನು ಬಲದೇವ, ಶ್ರೀಧಾಮ ಅಥವಾ ಸುಧಾಮನಂತಹ ಸ್ನೇಹಿತನಾಗಬಹುದು. ವಾತ್ಸಲ್ಯ ರಸದಲ್ಲಿ ಮಗುವಿನ ಬಗೆಗೆ ತಂದೆ ತಾಯಿಗಳ ವಾತ್ಸಲ್ಯ, ಅವನು ನಂದ ಮಹಾರಾಜ ಮತ್ತು ಯಶೋದೆಯರಂತೆ ಆಗಬಹುದು. ಮಾಧುರ್ಯ ರಸದಲ್ಲಿ ದಾಂಪತ್ಯ ಪ್ರೇಮದಲ್ಲಿ ಅವನು ಶ್ರೀಮತಿ ರಾಧಾರಾಣಿ ಅಥವಾ ಆಕೆಯ ಸಖಿಯರಾದ ಲಲಿತೆ ಮೊದಲಾದವರಂತೆ ಮತ್ತು ಚೇಟಿಯರಾದ ಮಂಜರಿ, ರೂಪ ಮತ್ತು ರತಿಯರಂತೆ ಆಗಬಹುದು. ಭಕ್ತಿ ಸೇವೆಯ ಬಗೆಗೆ ಇರುವ ಉಪದೇಶಗಳೆಲ್ಲದರ ಸಾರ ಸರ್ವಸ್ವವೇ ಇದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನಮ್ಗೆ ಹೇಳ್ತಾ ಇದ್ದಾರೆ, ನಾವು ಕನಿಷ್ಠ ಅಧಿಕಾರಿಗಳು, ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದ್ವಲ್ವಾ, ಕನಿಷ್ಠ ಅಧಿಕಾರಿಗಳು, ಮಧ್ಯಮ ಅಧಿಕಾರಿ ಮತ್ತೆ ಉತ್ತಮ ಅಧಿಕಾರಿ ಅಲ್ವಾ. ಕನಿಷ್ಠ ಅಧಿಕಾರಿ ಅಂದ್ರೆ ಇವಾಗ ಯಾರಿನ್ನ ಭಕ್ತಿ ಮಾರ್ಗದಲ್ಲಿ ಇವಾಗ ಬಂದಿದ್ದಾರೆ, ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನಿಯೋಫೈಟ್ ಡಿವೋಟಿ ಅಂತ ನಾವೇನ್ ಕರಿತೀವೋ ಅವರು. ಸೊ ಅವ್ರು ಏನ್ ಮಾಡ್ಬೇಕು, ಅವ್ರು ಇವಾಗ ಜಸ್ಟ್ ನಮ್ಮ ಗ್ರಂಥದಲ್ಲಿ ಏನನ್ನ ಹೇಳಿದಾರೋ ಆ ತರ ಅವರು ಭಕ್ತಿ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋಬೇಕು. ಸೊ ಅವಾಗ ಏನಾಗತ್ತೆ, ಅವ್ರು ಇವಾಗ ಆ ಒಂದು ಭಕ್ತರ ಒಂದು ಮಾರ್ಗದರ್ಶನದಲ್ಲಿ ಇರೋದ್ರಿಂದ ಅವ್ರಿಗೆ ರಾಗಭಕ್ತಿ ಹಂತಕ್ಕೆ ಬರ್ತಾರೆ. ಸೊ ಅಲ್ಲಿ ನಮ್ಗೆ ನೀವು ಭಕ್ತಿ ರಸಾಮೃತ ಸಿಂಧುವಲ್ಲಿ ನೀವು ತಿಳ್ಕೊತೀರಾ. ಸೊ ಸಾಧನಾ ಭಕ್ತಿ ಮೊದಲು ನಮ್ಗೆ ಇವಾಗ ಭಕ್ತಿ ಯೋಗದಲ್ಲೂ ಸಹ 12ನೇ ಅಧ್ಯಾಯದಲ್ಲೂ ಸಹ ಕೃಷ್ಣ ಅದನ್ನೇ ಹೇಳಿರೋದು ಅಲ್ವಾ. ಸೊ ನಮ್ಗೆ ಕೃಷ್ಣನ ಮೇಲೆ ಸಹಜವಾದ ಪ್ರೀತಿ ಇಲ್ಲ. ಸಹಜವಾದ ಪ್ರೀತಿ ಇರೋರ್ನ ಅದು ಹೈಯೆಸ್ಟ್, ಅದು ಅನನ್ಯ ಭಕ್ತಿ ಅಂತ ಕರೀತಾರೆ. ನಮ್ಗೆ ಭಗವಂತನ ಮೇಲೆ ಅನನ್ಯ ಭಕ್ತಿ ಇಲ್ದಲೇ ಇರೋದ್ರಿಂದ ನಮ್ಗೆ ಏನನ್ನ ಹೇಳ್ತಾರೆ, ಕೃಷ್ಣ ನಿನ್ಗೆ ಅನನ್ಯ ಭಕ್ತಿ ಇಲ್ವಾ, ಹಾಗಾದ್ರೆ ನೀನು ಸಾಧನಾ ಭಕ್ತಿಯನ್ನ ನೀನು ಅನುಸರಿಸು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವಿವಾಗ ಪ್ರಯತ್ನ ಪಡ್ತಾ ಇದೀವಿ ಕೃಷ್ಣನ ಮೇಲೆ ನಮ್ಗೆ ಪ್ರೀತಿಯನ್ನ ಬೆಳೆಸ್ಕೊಳ್ಲಿಕ್ಕೆ, ಅದನ್ನ ಸಾಧನಾ ಮಾರ್ಗ ಅಥವಾ ಸಾಧನಾ ಭಕ್ತಿ ಅಂತ ಕರೀತಾರೆ. ಸೊ ಅದರಲ್ಲಿ ವೈದಿ ಸಾಧನಾ ಭಕ್ತಿ ಮತ್ತೆ ರಾಗಾನುಗ ಸಾಧನಾ ಭಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ವೈದಿ ಸಾಧನಾ ಭಕ್ತಿ ಅಂತಂದ್ರೆ ನಮ್ಗೆ ಇವಾಗ ಅವ್ರು ಹೇಳಿದಾರಲ್ಲ ಗುರುಗಳು ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದೀವಿ. ಆಮೇಲೆ ಮಾಡ್ತಾ ಏನಾಗುತ್ತೆ, ಸೊ ನಮ್ಗೆ ರಾಗಾನುಗ ಸಾಧನಾ ಭಕ್ತಿಗೆ ನಾವು ಆ ಹಂತಕ್ಕೆ ಬರ್ತೀವಿ. ಅಂದ್ರೆ ನಮ್ಗೆ ಕೃಷ್ಣನ ಮೇಲೆ ಪ್ರೀತಿ ಬರುತ್ತೆ ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಇವಾಗ ಅರೇಂಜ್ ಮ್ಯಾರೇಜ್ ಅಲ್ಲಿ ಏನಾಗುತ್ತೆ, ಆ ಹೆಣ್ಣು ಮಗಳಿಗೆ ಗಂಡನ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಆದ್ರೆ ಗಂಡನ ಸೇವೆ ಮಾಡ್ತಾ ಅವಳಿಗೆ ಗಂಡನ ಮೇಲೆ ಎಷ್ಟು ಪ್ರೀತಿ ಬರುತ್ತೆ ಅಲ್ವಾ. ಅದೇ ತರ ನಾವು ಕೃಷ್ಣನ ಮೇಲೆ ನಾವು ಕೃಷ್ಣನಿಗೆ ಭಕ್ತಿ ಸೇವೆಯನ್ನ ಮಾಡ್ತಾ ಏನಾಗುತ್ತೆ, ನಮಗೂ ಸಹ ಕೃಷ್ಣನ ಮೇಲೆ ಆ ಒಂದು ಪ್ರೀತಿ, ಸಹಜ ಪ್ರೀತಿ ಬೆಳಿಲಿಕ್ಕೆ ಅದು ಶುರುವಾಗುತ್ತೆ. ಸೊ ಅದಕ್ಕೋಸ್ಕರ ರಾಗಾನುಗ ಭಕ್ತಿ ಅಂತ ಹೇಳ್ಬಿಟ್ಟು ನಮ್ಗೆ ಆ ಒಂದು ಹಂತಕ್ಕೆ ನಾವು ಬರ್ತೀವಿ. ಸೊ ಇವಾಗ ರಾಗಾನುಗ ಹಂತಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ ರಾಗಾತ್ಮಿಕ ಭಕ್ತಿ ಅಂತ ಇದೆ. ರಾಗಾತ್ಮಿಕ ಭಕ್ತಿ ಅಂತಂದ್ರೆ ಅದನ್ನ ಸಾಮಾನ್ಯ ಜನರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಆ ಕೃಷ್ಣನ ಶುದ್ಧ ಭಕ್ತರಿದ್ದಾರೆ, ಅಂದ್ರೆ ಆ ಗೋಲೋಕ ವೃಂದಾವನದಲ್ಲಿದ್ದಾರೆ, ಅವ್ರು ಮಾಡುವಂತಹ ಭಕ್ತಿಗೆ ರಾಗಾತ್ಮಕ ಭಕ್ತಿ ಅಂತ ಕರೀತಾರೆ. ಸೊ ಅವರು ಈ 5 ರಸದಲ್ಲಿ ಭಗವಂತನ ಜೊತೆ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಶಾಂತ ರಸದಲ್ಲಿ ನಾವು ಭಗವಂತನಿಗೆ ಸೇವೆಯನ್ನ ಮಾಡೋದು ಅಂತಂದ್ರೆ ಆ ಕೃಷ್ಣನಿಗೆ ಕೊಳಲಾಗಿ ಇರೋದು ಅಥವಾ ಅವ್ರಿಗೆ ಹೂವಿನ ಹಾರವಾಗಿ ಇರೋದು
ಅಥವಾ ಅವ್ರ ಕೈಲಿ ಇಟ್ಕೊಂಡಿರುವಂತಹ ಕೋಲಾಗಿ ಇರೋದು. ಸೊ ಕೃಷ್ಣ ಏನೆಲ್ಲ ಒಂದು ಲೀಲೆಗಳನ್ನ ಮಾಡಿದಾಗ ಏನೆಲ್ಲ ಆ ವಸ್ತುಗಳು ಅಥವಾ ಆ ಪ್ರಾಣಿಗಳು, ನವಿಲು, ಹಸು, ಸೊ ಈ ತರ ಯಾವ್ದಾದ್ರೂ ನಾವು ಆಗಿರಬಹುದು. ಸೊ ಅದು ಶಾಂತರಸದಲ್ಲಿ ನಾವು ಭಗವಂತನಿಗೆ ಸೇವೆಯನ್ನ ಮಾಡೋದು ಅಥವಾ ಶಾಂತರಸದಲ್ಲಿ ಭಗವಂತನ ಜೊತೆ ಸಂಬಂಧವನ್ನ ಇಟ್ಕೊಳೋದು ಅಂತ ಅರ್ಥ. ಅದಾದ್ಮೇಲೆ ದಾಸ್ಯರಸದಲ್ಲಿ ಸಂಬಂಧ ಅಂತಂದ್ರೆ ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಚಿತ್ರಕ, ಪತ್ರಕ, ರಕ್ಷಕ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅವರು ಭಗವಂತನಿಗೆ ಅವರು ದಾಸ್ಯರಸದಲ್ಲಿ ಅವರು ಸೇವೆಯನ್ನ ಮಾಡಿರೋದು. ನಮ್ಗೆ ಚೆನ್ನಾಗಿ ಎಕ್ಸಾಂಪಲ್ ಗೊತ್ತಿರೋದು ಅಂತಂದ್ರೆ ಹನುಮಾನ್ ಅಲ್ವಾ. ಹನುಮಾನು ರಾಮನನ್ನ ಹೇಗೆ ಸೇವಿಸ್ತಾ ಇದ್ರು, ಅವರು ದಾಸ್ಯ ಭಾವನೆಯಲ್ಲಿ ಅವರು ಸೇವಿಸ್ತಾ ಇದ್ರು ಅಲ್ವಾ. ಮತ್ತೆ ಸಖ್ಯ ಭಾವನೆಯಲ್ಲಿ ಸೇವಿಸಿರೋದು ಅದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಅರ್ಜುನ ಮತ್ತೆ ಕೃಷ್ಣನ ನಡುವೆ ಆ ಒಂದು ಸಖ್ಯ ರಸದಲ್ಲಿ ಅಲ್ಲಿ ಬಾಂಧವ್ಯ ಇತ್ತು. ಸೊ ಇಲ್ಲಿ ಸಖ್ಯ ರಸದಲ್ಲಿ ಯಾರನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಬಲದೇವ, ಶ್ರೀಧಾಮ, ಸುಧಾಮ ಅವರೆಲ್ಲರನ್ನೂ ಸಹ ಕೃಷ್ಣನ ಜೊತೆ ಆ ಒಂದು ಸಖ್ಯ ಭಾವದಲ್ಲಿ ಅವರು ಸಂಬಂಧವನ್ನ ಹೊಂದಿದ್ರು. ಅದಾದ್ಮೇಲೆ ವಾತ್ಸಲ್ಯ ರಸದಲ್ಲಿ ಅಂದ್ರೆ ತಂದೆ ತಾಯಿ ಮಗುವನ್ನ ನೋಡ್ಕೊಳೋ ತರ ಆ ಒಂದು ರಸದಲ್ಲಿ ಯಾರಿದ್ರು ಅಂತಂದ್ರೆ ಯಶೋಧ ಮಾತಾ, ನಂದ ಮಹಾರಾಜ ಅವರು ವಾತ್ಸಲ್ಯ ರಸದಲ್ಲಿ ಭಗವಂತನ ಜೊತೆ ಅವರು ಸಂಬಂಧವನ್ನ ಇಟ್ಕೊಂಡಿದ್ರು. ಮತ್ತೆ ಮಾಧುರ್ಯ ರಸದಲ್ಲಿ ಅಂತಂದ್ರೆ ದಾಂಪತ್ಯ ಪ್ರೇಮ, ಅದರಲ್ಲೂ ಸಹ ನಮ್ಗೆ ಪರಕೀಯ ಸ್ವಕೀಯ ಅಂತ ಬರುತ್ತೆ. ಅದನ್ನ ನಾವು ಮತ್ತೆ ಮುಂದೆ ನಾವು ತಿಳ್ಕೊತೀವಿ. ಸೊ ಪರಕೀಯ ರಸ ಅಂತಂದ್ರೆ ಗೋಪಿಕಾ ಸ್ತ್ರೀಯರ ಜೊತೆ ಕೃಷ್ಣನ ಸಂಬಂಧ ಹೇಗಿತ್ತೋ ಆ ತರದು. ಮತ್ತೆ ಸ್ವಕೀಯ ರಸ ಅಂದ್ರೆ ಯಾರೆಲ್ಲ ಕೃಷ್ಣನ ಧರ್ಮ ಪತ್ನಿಯರಾಗಿದ್ರೋ ಆ ಒಂದು ದ್ವಾರಕೆಯಲ್ಲಿ ಇದ್ರಲ್ಲ ಅವರೆಲ್ಲರನ್ನೂ ಸಹ ಆ ಸ್ವಕೀಯ ರಸದಲ್ಲಿ ಇದ್ರು. ಸೊ ಈ ಒಂದು ಮಾಧುರ್ಯ ರಸದಲ್ಲಿ ಎರಡು ತರ ಇದೆ. ಸೊ ಅದರಲ್ಲಿ ತುಂಬಾ ಹೈಯೆಸ್ಟ್ ಅಂತಂದ್ರೆ ಪರಕೀಯ ರಸ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾರೆ ಆಮೇಲೆ. ಸೊ ಇಲ್ಲಿ ದಾಂಪತ್ಯ ಪ್ರೇಮದಲ್ಲಿ ಅವನು ಶ್ರೀಮತಿ ರಾಧಾರಾಣಿ ಅಥವಾ ಆಕೆಯ ಸಖಿಯರಾದ ಲಲಿತೆ ಮೊದಲಾದವರಂತೆ ಮತ್ತು ಚೇಟಿಯರಾದ ರೂಪ ಮಂಜರಿ, ರತಿ ಮಂಜರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಅಷ್ಟ ಸಖಿಯರಿದ್ದಾರೆ ಅಂದ್ರೆ ಶ್ರೀಮತಿ ರಾಧಾರಾಣಿ ಅವರಿಗೆ ಸಹಾಯ ಮಾಡ್ಲಿಕ್ಕೆ, ಆ ಕೃಷ್ಣನ ಸೇವೆಯನ್ನ ಮಾಡ್ಲಿಕ್ಕೆ ಸಹಾಯಕಿಯರಾಗಿ 8 ಜನ ಇದ್ದಾರೆ. ಅವ್ರನ್ನ ನಾವು ಏನು ಅಷ್ಟಸಖಿ ಅಂತ ಕರಿತೀವಿ. ಸೊ ಲಲಿತಾ, ವಿಶಾಖ ಅವರೆಲ್ಲ. ಸೊ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಇನ್ನ ಚಿಕ್ಕ ಮಕ್ಕಳು, ಅವರು 5-6 ವರ್ಷದ ಬಾಲಕಿಯರು, ಅವ್ರನ್ನ ಮಂಜರಿ ಅಂತ ನಾವು ಕರಿತೀವಿ. ಸೊ ಅದ್ರಲ್ಲಿ ರೂಪ ಮಂಜರಿ, ರತಿ ಮಂಜರಿ ತರ ನಾವು ಆಗಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಭಕ್ತಿ ಸೇವೆಯ ಬಗೆಗೆ ಇರುವ ಉಪದೇಶಗಳೆಲ್ಲದರ ಸಾರ ಸರ್ವಸ್ವ ಏನು ಅಂತಂದ್ರೆ, ಸೊ ನಾವು ಆ ಒಂದು ಸಂಪತ್ತಿ ದಶ ಹಂತಕ್ಕೆ ಬರ್ಬೇಕು ಅಂದ್ರೆ ನಮ್ಗೆ ಭಗವಂತನ ಜೊತೆ ಯಾವ ಒಂದು ರಸದಲ್ಲಿ ನಮ್ಗೆ ಆ ಒಂದು ಬಾಂಧವ್ಯ ಇದೆ ಅಂತ ಹೇಳ್ಬಿಟ್ಟು ನಾವು ಆ ಒಂದು ಅದನ್ನ ರಿಯಲೈಸ್ ಆಗತ್ತಲ್ಲ ನಮ್ಗೆ, ಆ ಒಂದು ಹಂತವೇ ಸೊ ನಮ್ಗೆ ಪರಿಪೂರ್ಣತೆಯ ಹಂತ. ಈ ಉಪದೇಶದ ಎಲ್ಲ ಉಪದೇಶಾಮೃತದ ಸಾರ ಸರ್ವಸ್ವ ಏನು ಅಂತಂದ್ರೆ, ನಾವು ಬರೇ ಈ ಒಂದು ಭೌತಿಕ ಪ್ರಪಂಚದಿಂದ ನಾವು ಪಾರಾಗೋದು ಒಂದೇ ಅಲ್ಲ, ನಾವಲ್ಲಿ ಭಗವಂತನ ಲೋಕಕ್ಕೆ ಹೋಗಿ ಗೋಲೋಕ ವೃಂದಾವನಕ್ಕೆ ಹೋಗಿ ಮಾಡೋದಾದ್ರೂ ಏನು ಅಲ್ವಾ. ಅಲ್ಲಿ ಭಗವಂತನಿಗೆ ಭಕ್ತಿ ಸೇವೆಯನ್ನ ಮಾಡ್ಬೇಕು. ಭಕ್ತಿ ಸೇವೆಯನ್ನ ಹೇಗ್ ಮಾಡ್ತೀರಾ, ಯಾವ ರಸದಲ್ಲಿ ಮಾಡ್ತೀರಾ, ಈ 5 ರಸದಲ್ಲಿ ಇದೆ. ಈ 5 ರಸದಲ್ಲಿ ನಮ್ಮ ಒಂದು ಶಾಶ್ವತ ಸ್ಥಾನ ಏನು, ಯಾವ ರಸದಲ್ಲಿ ನಾವು ಭಗವಂತನಿಗೆ ಭಕ್ತಿಯನ್ನ ಮಾಡೋದು ಅಂತ ನಮ್ಗೆ ರಿಯಲೈಸ್ ಆಗೋದೇ ಆ ಒಂದು ಸಂಪತ್ತಿ ದಶ. ಅದು ಒಂದು ಒಬ್ಬ ವ್ಯಕ್ತಿಯ ಜೀವನದ ಪರಿಪೂರ್ಣತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿಯವರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಮ್ಗೆ ಈ ಒಂದು 8ನೇ ಶ್ಲೋಕ ತುಂಬಾ ಮುಖ್ಯವಾದ ಶ್ಲೋಕ. ಇದು ಇಡೀ ಉಪದೇಶಾಮೃತದ ಸಾರವನ್ನ ನಮ್ಗೆ ತಿಳಿಸಿಕೊಡ್ತಾ ಇದೆ. ಸೊ ನಾವು 24 ಗಂಟೆಗಳ ಕಾಲ ಹೇಗೆ ನಾವು ಅದನ್ನ ಸದ್ವಿನಿಯೋಗ ಮಾಡ್ಕೋಬೇಕು, ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ನಾವು ಸ್ಮರಿಸುತ್ತರ ಆಗ್ಬೇಕು. ಅದಕ್ಕೋಸ್ಕರ ನಾವು ನಮ್ಮ ನಾಲಿಗೆ ಮತ್ತೆ ಮನಸ್ಸಿಗೆ ನಾವು ಶಿಕ್ಷಣವನ್ನ ಕೊಡ್ಬೇಕು, ಟ್ರೈನಿಂಗ್ ಅನ್ನ ಕೊಡ್ಬೇಕು. ಮತ್ತೆ ನಾವು ಎಲ್ಲಿ ವಾಸ ಮಾಡ್ಬೇಕು, ನಾವು ರಜಭೂಮಿಯಲ್ಲಿ ನಾವು ವಾಸ ಮಾಡ್ಬೇಕು. ಹೇಗೆ ವಾಸ ಮಾಡ್ಬೇಕು, ಸೊ ನಾವು ಭಗವಂತನ ಬಗ್ಗೆ ಯಾರಿಗೆ ಅನುರಾಗ ಇದೆ, ಸಹಜವಾದ ಪ್ರೀತಿ ಇದೆ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಭಕ್ತಿಯನ್ನ ನಾವು ಮಾಡ್ಕೊಂತ ನಾವು ರಜದಲ್ಲಿ ನಾವು ವಾಸ ಮಾಡ್ಬೇಕು. ಇದೇನೆ ಇಡೀ ಉಪದೇಶಾಮೃತದ ಸಾರ ಸರ್ವಸ್ವ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತಿನ ದಿವಸ ನಮ್ಗೆ ರೂಪ ಗೋಸ್ವಾಮಿಯವರು ತಿಳಿಸಿಕೊಟ್ರು. ಉಪದೇಶಾಮೃತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಅತಿಥನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಪ್ರತಿಕ್ಷಣ ಕೃಷ್ಣ ನಾಮಸ್ಮರಣೆ ಮಾಡಿ, ಒಂದು ಕೃಷ್ಣನ ಮರ್ತು ಇರಬೇಡಿ. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಅರ್ಥ ಆಯ್ತಾ ಇವತ್ತಿನ ಕ್ಲಾಸ್? ಹರೇ ಕೃಷ್ಣ. ಸೊ ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ ಇದು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋದು. ಈಗ 8 ಮುತ್ತುಗಳನ್ನ ನಾವು ನೋಡಿದ್ವಿ. ಈ 8 ಮುತ್ತುಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಾವು ಅಮೃತತ್ವವನ್ನ ನಾವು ಪಡಿಬಹುದು. ಉಪದೇಶಾಮೃತ ಅಂತ ಅದಕ್ಕೆ ಕರೆಯೋದು. ಅದು ನಮ್ಗೆ ಅಮೃತತ್ವದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ ನಾವು ಮತ್ತೊಮ್ಮೆ ನಾವು ತಾಯಿಯ ಗರ್ಭದಲ್ಲಿ ನಾವು ಜನ್ಮವನ್ನ ನಾವು ಪಡೆಯೋದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶ್ರೀಧಾಮ ಸುಧಾಮ ಅಂತ ಬರುತ್ತಲ್ಲ ಮಾತಾಜಿ, ಇಬ್ರು ಒಂದೇನ ಮಾತಾಜಿ? ಬೇರೆಯವರು ಆಕ್ಚುಲಿ, ಅಂದ್ರೆ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಶ್ರೀಧಾಮ ಅಂತಂದ್ರೆ ರಾಧಾರಾಣಿ ಅವರ ಸಹೋದರ ಮಾತಾಜಿ.
ಬಲದೇವ ಶ್ರೀಧಾಮ. ಅಂತಂದ್ರೆ ಬಲರಾಮ್ ಅವರು. ಬಲದೇವ ಗೊತ್ತಾಯ್ತು, ಶ್ರೀಧಾಮ ಅಥವಾ ಸುಧಾಮ ಅಂತ ಬಂತಲ್ಲ ಅದಕ್ಕೆ ಕೇಳಿದೆ ಮಾತಾಜಿ. ಅಂದ್ರೆ ಅಥವಾ ಅಂತಂದ್ರೆ ಇವರಿಬ್ರು ಒಂದೇ ಅಂತಲ್ಲ, ಆ ತರ ಸ್ನೇಹಿತನಾಗ್ಬೋದು ಅಂತ ಹೇಳ್ತಾ ಇದಾರೆ. ಅವ್ರ ತರ ನೀವು ಸ್ನೇಹಿತನಾಗ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಾತಾಜಿ ಶ್ರೀಧಾಮ ಮತ್ತೆ ಸುಧಾಮ ಬೇರೆ ಬೇರೆ ಮಾತಾಜಿ ಅಲ್ವಾ? ಹೌದು ಮಾತಾಜಿ, ಅದನ್ನೇ ಹೇಳ್ತಾರೆ. ಅಲ್ಲಿ ಅರ್ಥ ಸುಧಾಮನ್ ಯಾವ ತರ ತರನೇ ತಗೋಬೇಕು ಇರ್ಬೋದು, ಅಂತಂದ್ರೆ ಆ ತರ ಶ್ರೀರಾಮನ್ ಇರ್ಬೇಕು ತರನೇ ಅಂತ. ಅಥವಾ ಸುಧಾಮನ್ ತರ ನಾವು ಸ್ನೇಹಿತ ಆಗ್ಬಹುದು ಅಂತ ಆ ತರ ಸ್ನೇಹಿತರಾಗಿರ್ಬೋದು ಅರ್ಥದಲ್ಲಿ ಅಂತ ತಗೋಬೇಕು. ಅವ್ರಿಬ್ರು ಮಾತಾಜಿ ನಮ್ಮ ಭಕ್ತಿಗಳು ಬೇರೆ, ಹಂತಗಳು ಬೇರೆ. ಹೌದು ಮಾತಾಜಿ. ಭಕ್ತಿ ಮಾಡೋದು ಹೇಗೆ ಅಂತಂದ್ರೆ ನಮ್ಗೆ ಇವಾಗ ಭಕ್ತಿ ಮಾಡಿ ಅಂತ ನಾವು ಮಾತಾಡ್ತೀವಿ. ಆದ್ರೆ ನಮ್ಗೆ ಹೆಂಗ್ ಭಕ್ತಿ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಅದಕ್ಕೆ ಶ್ರವಣ ಅಂದ್ರೆ ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳಿ. ಸೊ ಸ್ಮರಣ, ಭಗವಂತನ ಬಗ್ಗೆ ನೀವು ಹೇಳಿ, ಬಾಯಿಂದ ಹೇಳಿ. ಮತ್ತೆ ಭಗವಂತನ ಸ್ಮರಣೆ, ಅದನ್ನ ನೀವು ಮನಸ್ಸಲ್ಲೇ ನೀವು ಸ್ಮರಣೆ ಜ್ಞಾಪಿಸ್ಕೊತಾ ಇರಿ ಅಲ್ವಾ. ಇಲ್ಲ ಅಂತಂದ್ರೆ ನೀವು ಭಗವಂತನಿಗೆ ವಂದನೆಯನ್ನ ಮಾಡಿ. ಸೊ ಅಥವಾ ದಾಸ್ಯ ಭಾವದಲ್ಲಿ ನೀವು ಅವನ ಜೊತೆ ಇರಿ, ಅಥವಾ ಸತ್ಯ ಭಾವದಲ್ಲಿ ಇರಿ. ಇಲ್ಲಾಂದ್ರೆ ಆತ್ಮ ಸಮರ್ಪಣೆ ಪೂರ್ತಿಯಾಗಿ ತನು ಮನ ಧನ ಎಲ್ಲವನ್ನ ಭಗವಂತನಿಗೋಸ್ಕರ ಕೊಡಿ. ಬಲಿ ಮಹಾರಾಜನನ್ನ ನಾವು ನೋಡಿದ್ವಿ. ಆತರ ಎಲ್ಲವ ಸರ್ವಸ್ವವನ್ನ ಭಗವಂತನಿಗೋಸ್ಕರನೇ ಕೊಡೋದು. ಯಾವ್ದು ಉತ್ತಮವಾದದ್ದು? ದಾಸ್ಯನ ಸಖ್ಯನ ಯಾವ್ದು ಉತ್ತಮವಾದ ಮಾರ್ಗ? ಶ್ರವಣ ಮತ್ತೆ ಪ್ರಭುಜಿ, ನಮ್ಗೆ ಇವಾಗ ಕಲಿಯುಗದ ಜನಗಳಿಗೆ ಕೊಟ್ಟಿರೋದು ಶ್ರವಣ, ಕೀರ್ತನ, ಸ್ಮರಣ, ಈ ಮೂರೇನೆ. ನಮ್ಗೆ ಆ ಒಂದು ನಮ್ಗೆ ನೀವೇ ಯೋಚನೆ ಮಾಡಿದ್ರು ಸಹ, ನೀವು ಬೇಕಾದ್ರೆ ಏನು ಹನುಮಾನ್ ಇಷ್ಟನ ಅಥವಾ ಅರ್ಜುನ ಇಷ್ಟನ ನಿಮ್ಗೆ ಭಕ್ತರಲ್ಲಿ ಅಂತಂದ್ರೆ, ನಮ್ಗೆ ನಾವು ಹನುಮಾನ್ ಅಂತಾನೆ ಹೇಳ್ತೀವಿ ಅಲ್ವಾ. ಯಾಕಂದ್ರೆ ನಮ್ಗೆ ಆ ಒಂದು ಸಖ್ಯ ಭಾವದಲ್ಲಿ ನಾವು ಭಗವಂತನ ಜೊತೆ ಒಂದು ಸಂಬಂಧ ಇಟ್ಕೋಬಹುದು ಅಂತ ನಮ್ಗೆ ಯೋಚನೆ ಮಾಡಕ್ಕೂ ನಮಗ್ ಬರಲ್ಲ. ಅದು ಒಂದು ಭಕ್ತಿಯಲ್ಲಿ ದಾಸ್ಯಕ್ಕಿಂತ ಹೈಯೆಸ್ಟ್ ಅಂತ ನಮ್ಗೆ ಅರ್ಥನೂ ಮಾಡ್ಕೊಳಿಕ್ ಆಗೋದಿಲ್ಲ ಅಲ್ವಾ. ಮತ್ತೆ ಭಗವಂತನಿಗೆ ಪತ್ನಿ ಆಗೋದು ಎಲ್ಲದಕ್ಕಿಂತ ಹೈಯೆಸ್ಟ್ ಅನ್ನೋದನ್ನು ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ ಅಲ್ವಾ. ನಮ್ಗೆ ಆ ಶಾಂತ ರಸದಲ್ಲೇ ನಮ್ಗೆ ಜಾಸ್ತಿ ನಮ್ಗೆ ಇಷ್ಟ ಆಗುತ್ತೆ ಭಗವಂತನಿಗೆ ಸೇವೆಯನ್ನ ಮಾಡೋದು. ಅಥವಾ ಅದ್ ಬಿಟ್ರೆ ದಾಸ್ಯ ರಸ, ಅದು ಸಖ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸದಲ್ಲೂ ನಾವು ಸೇವೆಯನ್ನ ಮಾಡ್ಬೇಕಂತ ಅರ್ಥ ಮಾಡ್ಕೊಳೋದೇ ನಮ್ಗೆ ಕಷ್ಟ ಇದೆ. ಹೈಯೆಸ್ಟ್ ಅಂತಂದ್ರೆ ಮಾಧುರ್ಯ ರಸನೇ ಪ್ರಭುಜಿ. ಅದ್ರಲ್ಲೂ ಪರಕೀಯ ರಸ ಇದೆಯಲ್ಲ, ಅದು ಹೈಯೆಸ್ಟ್ ರಸ. ಪರಕೀಯ ರಸ. ಹೌದು ಮಾತಾಜಿ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮಾತಾಜಿ. ಪರಕೀಯ ರಸ ಮೀನ್ಸ್? ಪರಕೀಯ ರಸ ಮೀನ್ಸ್ ಅದ್ರ ಬಗ್ಗೆ? ಪ್ರಭುಜಿ, ಪರಕೀಯ ರಸ ಅಂತಂದ್ರೆ ಇವಾಗ ನಮಗ್ ಗೊತ್ತಿರೋ ಹಾಗೆ ಭಗವಂತನಿಗೆ ಎಲ್ಲವನ್ನ ಸಮರ್ಪಣೆ ಮಾಡೋದು ಅಲ್ವಾ. ಇವಾಗ ನೋಡಿ, ಹೆಂಡತಿಯಾಗಿ ನಾವು ಗಂಡನಿಗೆ ಸೇವೆ ಮಾಡೋದು ಅದು ಒಂದು ಡಿಫ್ರೆಂಟ್ ಅಲ್ವಾ. ಇವಾಗ ಪರಕೀಯ ಅಂತಂದ್ರೆ ಇವಾಗ ಏನ್ ಹೇಳ್ತಾರೆ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ರಿಲೇಶನ್ಶಿಪ್ ಅಲ್ಲಿ ಎಲ್ಲವನ್ನ ಒಂದು ಕೃಷ್ಣನಿಗೋಸ್ಕರ ಕೊಡೋದು ಅಂತಂದ್ರೆ ಅದು ಹೈಯೆಸ್ಟ್ ಸೇವೆ. ನಮ್ದು ಅಂತ ಏನೂ ಇಲ್ಲ, ಅದನ್ನೂ ಸಹ ನಾವು ಭಗವಂತ ಕೊಟ್ಟಿರೋ ಈ ದೇಹವನ್ನು, ಮನಸ್ಸನ್ನ ಎಲ್ಲವನ್ನೂ ಅವನಿಗೇನೆ ಅರ್ಪಿಸೋದು. ಅದು ಹೈಯೆಸ್ಟ್ ರಸ, ಪರಕೀಯ ರಸ. ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಮಾತಾಜಿ, ನಾನು ಚಿಕ್ಕ ಹುಡುಗದಿಂದನೂ ಕೃಷ್ಣನ ಬಗ್ಗೆ, ಕೃಷ್ಣನ ಪ್ರೇಮ ಬಗ್ಗೆ, ಕೃಷ್ಣನ ಬಾಲ್ಯ ಲೀಲೆಗಳ ಬಗ್ಗೆ ತುಂಬಾ ಆಸಕ್ತಿ ವಹಿಸಿ ಕೇಳ್ತಾ ಇದ್ದೆ. ಅವರ ಸಿನಿಮಾಗಳನ್ನ ನೋಡ್ತಾ ಇದ್ದೆ, ಅವರ ಕಥೆಗಳನ್ನು ಕೇಳ್ತಾ ಇದ್ದೆ ಮಾತಾಜಿ. ಆದ್ರೆ ಕೃಷ್ಣನ ದೇವರಂತೂ ನಾನು ಯಾವತ್ತೂ ಪೂಜೆ ಮಾಡಿರ್ಲಿಲ್ಲ. ಸೊ ಭಗವದ್ಗೀತೆ ಕ್ಲಾಸಿಗೆ ಬಂದ ಮೇಲೆ ನಾನು ಎಲ್ಲಾ ದೇವರನ್ನು ಬಿಟ್ಟು ಕೃಷ್ಣನ ಆರಾಧಿಸ್ತಾ ಇದ್ದೀನಿ. ಈಗ ನಾನು ಬೇರೆ ದೇವರುಗಳನ್ನ ಬಿಟ್ಟಿದ್ದೀನಲ್ಲ ಈಗ ಪೂಜೆ ಮಾಡೋದು. ಈಗ ಕೃಷ್ಣ ಒಬ್ಬನೇ ಸುಪ್ರೀಂ ಅಂತ ಎಲ್ಲಾ ವೇದಗಳಲ್ಲೂ ಹೇಳಿದ್ದಾರೆ. ಕೃಷ್ಣ ಮುಂದೆ ಜಗದ್ಗುರು ಅಂದ್ರೆ ಕೃಷ್ಣನೇ ಸುಪ್ರೀಂ, ಎಲ್ಲ ದೇವರಿಗೂ ಅಧಿಪತಿ ಅವನೇ, ಅವನ ಕೈ ಕೆಳಗಿರೋದು ಮಾಮೂಲಿ ದೇವತೆಗಳಂತ ಕೇಳ್ಪಟ್ಟಿದ್ದೀನಿ ಮಾತಾಜಿ. ಈ ರೀತಿ ನಾನು ಕೃಷ್ಣನ ಸೇವೆ ಮೇಲೆ ದಿನನಿತ್ಯ ಕೃಷ್ಣನ ಭಜನೆ, ಕೃಷ್ಣನ ಕೀರ್ತನ ಮಾಡ್ತಾ ಇದ್ದೀನಿ. ಈಗ ಬೇರೆ ದೇವತೆಗಳನ್ನ ವಾರ ಶನಿವಾರ ಸೋಮವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಅದನ್ನ ಈಗ ಬಿಟ್ಟಿದ್ದೇನೆ. ಇದರಿಂದ ಏನಾದರೂ ಬೇರೆ ದೇವತೆಗಳು ಕೋಪಿಷ್ಠರಾಗ್ತಾರ ಅಥವಾ ಕೃಷ್ಣ? ಯಾರಿಗೂ ಕೋಪ ಬರಲ್ಲ, ಎಲ್ಲರೂ ಸಹ ಭಗವಂತನ ಭಕ್ತರು ಪ್ರಭುಜಿ. ಅವ್ರಿಗೆಲ್ಲ ತುಂಬಾ ಖುಷಿ ಆಗುತ್ತೆ. ನಮ್ಗೆ ಗೊತ್ತಿರೋ ನೋಡಿ, ಇವಾಗ ಪರೀಕ್ಷಿತ ಮಹಾರಾಜ ಅವ್ರು ಇವಾಗ ದೇಹವನ್ನ ಬಿಡ್ಬೇಕಾದ್ರೆ ಎಲ್ಲರೂ ಸಹ ದೇವತೆಗಳೆಲ್ಲ ಸಹ ಹೂಮಳೆಗರಿತಾರೆ. ಅಂದ್ರೆ ಎಲ್ಲರೂ ಕೃಷ್ಣ ಭಕ್ತಿಯನ್ನ ಮಾಡ್ತಿದಾರೆ ಅಂತಂದ್ರೆ ದೇವತೆಗಳಿಗೂ ಸಹ ತುಂಬಾ ಖುಷಿ ಆಗೋಗುತ್ತೆ. ಸೊ ಅವ್ರು ಇವಾಗ ಶಿವನು ಅಷ್ಟೇನೆ. ಶಿವ ಯಾರಾದ್ರೂ ಇವಾಗ ಏನೇ ಕೇಳಿದ್ರು ಅವ್ರು ವರ ಕೊಟ್ಬಿಡ್ತಾರೆ. ಅವ್ರು ಯಾವಾಗ್ಲೂ ಧ್ಯಾನಾಸಕ್ತರಾಗಿರ್ತಾರೆ. ಸಂಕರ್ಷಣನ ಬಗ್ಗೆ ಅವ್ರು ಯಾವಾಗ್ಲೂ ಅವರು ಧ್ಯಾನ ಮಾಡ್ತಾ ಇರ್ತಾರೆ, ಅಥವಾ ರಾಮನ ಬಗ್ಗೆ ಯಾವಾಗ್ಲೂ ಅವರು ಧ್ಯಾನದಲ್ಲಿ ಇರ್ತಾರೆ. ಅದಕ್ಕೆ ನಾವು ಯಾರೇ ಬಂದ್ರು ಸಹ, ಇವಾಗ ನಮ್ಗೆ ಯಾರಾದ್ರೂ ಇವಾಗ ಭಿಕ್ಷುಕರು ಬಂದು ಅಮ್ಮ ಒಂದು ರೂಪಾಯಿ ಕೊಡು ಅಂತ ತುಂಬಾ ಹಿಂಸೆ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಇವ್ನು ತುಂಬಾ ಕಾಟ ಕೊಡ್ತಿದ್ದಾನೆ ತಗೋ ಅಂತ ಬಿಟ್ಟು ಕೊಟ್ಬಿಟ್ಟು ಕಳಿಸ್ಬಿಡ್ತೀವಿ ಅಲ್ವಾ. ಅದೇ ತರ ಇವಾಗ ಶಿವ ಏನ್ ಮಾಡ್ತಾರೆ, ಅದ್ ಕೊಡು ಇದ್ ಕೊಡು ಅಂತ ಹೇಳ್ಬಿಟ್ಟು ನಾವು ಲೌಕಿಕವಾದದನ್ನ ಕೇಳಿದಾಗ ಶಿವ ನಮ್ಗೆ ಆ ಒಂದು ವರವನ್ನ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಅದೇ ಯಾರು ವೈಷ್ಣವರು ಏನಾದ್ರು ಹತ್ರ ಬಂದಾಗ ಶಿವ ಕಣ್ಬಿಟ್ಟು ನೋಡ್ತಾರಂತೆ, ತುಂಬಾ ಖುಷಿ ಆಗತ್ತಂತೆ ಅವ್ರಿಗೆ ಕೃಷ್ಣ ಭಕ್ತರನ್ನ ನೋಡಿದಾಗ. ಸೊ ಅದಕ್ಕೋಸ್ಕರ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ಇಲ್ಲ ಪ್ರಭುಜಿ. ಅಕಸ್ಮಾತ್ ನೀವು ಹೋಗ್ಬಾರ್ದು ಅಂತಾನು ಹೇಳ್ತಿಲ್ಲ, ಹೋದ್ರೂ ಸಹ ನೀವು
ಯಾವ ಒಂದು ಪ್ರಜ್ಞೆಯಲ್ಲಿ ಹೋಗ್ಬೇಕು ಅಂತಂದ್ರೆ ನೀವೆಲ್ಲನೂ ಸಹ ಕೃಷ್ಣನ ಸೇವೆಯನ್ನ ಮಾಡ್ತಾ ಇದ್ದೀರಾ. ಸೊ ನಾನು ಸಹ ಕೃಷ್ಣನ ಸೇವೆಯನ್ನ ಮಾಡೋ ತರ ನೀವು ನನಗೆ ಅನುಗ್ರಹ ಮಾಡಿ ಅಂತಾನೆ ನಾವು ಕೇಳ್ಕೋಬೇಕು ಪ್ರಭುಜಿ. ಧನ್ಯವಾದ ಮಾತಾಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ನೀವು ಇಸ್ಕಾನ್ ಬ್ಯಾಂಗ್ಳೂರ್ಗೆ ಅಟ್ಯಾಚ್ಮೆಂಟ್ ಆಗಿದೆ ಪ್ರಭುಜಿ. ಬ್ಯಾಂಗ್ಳೂರ್ ಇಸ್ಕಾನ್ಗೆ ಅಟ್ಯಾಚ್ ಆಗಿರೋದ ನೀವು? ಇಲ್ಲ ಪ್ರಭುಜಿ, ಮಂಗಳೂರು ಇಸ್ಕಾನ್ಗೆ ನೆನ್ನೆ ಇಸ್ಕಾನ್ ಕುಳಾಯಿ ಮಂಗಳೂರು ಇದೆಯಲ್ಲ ಅದಕ್ಕೆ. ಮಾತಾಜಿ ನೀವು ಡಾಕ್ಟರ್ ಮಾತಾಜಿ? ಹಾ ಹೌದು ಪ್ರಭುಜಿ. ಕೇಳ್ಪಟ್ಟೆ ಮಾತಾಜಿ. ಹಾ ಪ್ರಭುಜಿ. ಮಾತಾಜಿ ಸಹಜ ಸಾವು ಯಾರಿಗೂ ಬರೋಲ್ಲ ಮಾತಾಜಿ. ಬರ್ತೀರಂತ ಹೌದಾ ಮಾತಾಜಿ? ಹಾ ಮಾತಾಜಿ, ಶೇಷಾದ್ರಿಪುರಕ್ಕೆ ಬರ್ತಾ ಇರ್ತೇನೆ. ಯಾವಾಗ ಬರ್ತೀರಾ ಶೇಷಾದ್ರಿಪುರಂಗೆ? ಬರೋದ್ ನಮಗೆ ಗೊತ್ತಾಗಲ್ಲ. ಯೂಶಲಿ ಏಕಾದಶಿಗೆ ಬರ್ತೀವಿ ಪ್ರಭುಜಿ. ಏಕಾದಶಿ ರಾತ್ರಿ. ನಮ್ಮ ಮನೆ ಪಕ್ಕನೇ ಇರೋದು ಅದು. ಹೌದಾ ಪ್ರಭುಜಿ? ಹರಿ ಬೋಲ್. ಶ್ರೀಕಾಂತ್ ಪ್ರಭುಜಿನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ, ಆಸ್ಮಿತ್ ಇದ್ದೀರಾ? ಇದ್ದೀವಿ ಮಾತಾಜಿ. ಬೆಂಗಳೂರು ಇಸ್ಕಾನ್ ಅಲ್ಲಿ ವಾಲಂಟಿಯರ್ ಆಗಿ ಮಾಡ್ಬೇಕು ಅನ್ಕೊಂಡಿರೋ, ಏನು ಪ್ರೊಸೀಜರ್? ಪ್ರಭುಜಿ ನೀವು ಅಲ್ಲಿ ಹೋಗಿ ನೀವು ಕೇಳಿದ್ರೆ ಅಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಟೆಂಪಲ್ ಪ್ರೆಸಿಡೆಂಟ್ ಯಾರಾದ್ರೂ ಇರ್ತಾರಲ್ಲ ಪ್ರಭುಜಿ, ಅವ್ರನ್ನ ಹೋಗಿ ನೀವು ಮಾತಾಡ್ಸಿದ್ರೆ ಅವ್ರು ನಿಮ್ಗೆ ಕೊಡ್ತಾರೆ ಪ್ರಭುಜಿ. ಯಾವ್ದಾದ್ರು ಕೆಲಸ ನಿಮ್ಗೆ ಯಾವ್ದ್ರಲ್ಲಿ. ರೀನಾ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೀಟಿಂಗ್ ಆಗ್ತಾ ಇದೆ ಇವರದು, ಅದ್ರ ಬಗ್ಗೆನೆ. ಇವರು ಜಾಯಿನ್ ಆಗ್ಲಿ. ಇನ್ಯಾರು ಬರ್ತಾರೆ ಮಾತಾಜಿ? ಯಾವ್ದಕ್ಕೆ ಮೀಟಿಂಗ್ ಆಗ್ತಿದೆ ಮಾತಾಜಿ? ಅದು ನಾಳ್ದು ಸನ್ಯಾಸಿಗಳು ಬರುವಂತದ್ದು. ಹಾ ಹೌದಾ ಮಾತಾಜಿ? ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಎಂಡ್ ಮಾಡ್ಲಾ ಮಾತಾಜಿ ನಾನು ಕ್ಲಾಸ್ನ? ಮಾತಾಜಿ ಒಂದು ಕ್ವಶನ್ ಇಲ್ಲದಿದ್ರೆ ಎಂಡ್ ಮಾಡಿ ಮಾತಾಜಿ. ಮಾತಾಜಿ ಒಂದೇ ಒಂದು ಪ್ರಶ್ನೆ ಮಾತಾಜಿ. ಮಾತಾಜಿ ಈಗ ಸಹಜ ಸಾವು ಎಲ್ಲರಿಗೂ ಸಿಗಲ್ಲ ಮಾತಾಜಿ. ಅಂದ್ರೆ ವಯಸ್ಸರಿಗೆ ಅಥವಾ ಆತ ಕೊನೆ ಉಸಿರು ಎಳೆಯಬೇಕಾದ್ರೆ ಆ ಕೃಷ್ಣನ ನೆನಪು, ಕೃಷ್ಣನ ಧ್ಯಾನವನ್ನ ಮಾಡ್ಕೊಂಡಿರ್ಬೋದು. ಈಗ ಆಕಸ್ಮಿಕವಾಗಿ ಎಲ್ಲೋ ಹಾರ್ಟ್ ಅಟ್ಯಾಕು, ಆಕ್ಸಿಡೆಂಟು ಏನೋ ಆದಾಗ ಅದನ್ನ ನೆನೆಯಕ್ಕೆ ಅವಕಾಶನೇ ಇರೋಲ್ವಲ್ಲ ಮಾತಾಜಿ? ಕೃಷ್ಣನೇ ನೆನಪಿಸ್ಕೋತಾರೆ ಪ್ರಭುಜಿ ನಮ್ಮನ್ನ. ಕೃಷ್ಣ ನೆನಪಿಸ್ಕೊಳೋದು, ನಾವು ನೆನಪಿಸ್ಕೊಳೋದು ಎರಡು ಒಂದೇನೆ ನೋಡಿ. ಇವತ್ತು ಬೆಳಿಗ್ಗೆ ಎಜೆ ಹಾಸ್ಪಿಟಲ್ ಅಲ್ಲಿ ಅವಳು ಬ್ಲಡ್ ಬ್ಯಾಂಕ್ ಅಲ್ಲಿ ಏನೋ ಕೆಲಸದಲ್ಲಿ ಇದ್ಲಂತೆ. ಅವಳು ಅಲ್ಲಿ ದಾರಿ ಮಧ್ಯದಲ್ಲೇ ಆ ಹೊಂಡಕ್ಕೆ ಸ್ಕೂಟರ್ ಹೋಗಿ ಬಿದ್ಲಂತೆ. ಅವಳ ಮೇಲೆ ಲಾರಿ ಹೋಗಿ ಅಪ್ಪಚ್ಚಿ ಅವಳು. ಹರಿ ಹರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಭಕ್ತಿಯನ್ನ ಮಾಡಿದ್ರೆ ಕೃಷ್ಣನೇ ನಮ್ಮನ್ನ ನಾಪಿಸ್ಕೋತಾರೆ ಪ್ರಭುಜಿ. ನಾವಿವಾಗ ಕೋಮಾದಲ್ಲಿದ್ದಾಗ ಅದಕ್ಕೇನೆ ನಮ್ಗೆ ಇವಾಗ ಏನ್ ಹೇಳ್ತಾರೆ, ಕಾಶಿಯಲ್ಲಿ ನಮ್ಗೆ ದೇಹವನ್ನ ಬಿಡ್ಬೇಕು ಅಂತ ಹೇಳ್ತಾರಲ್ಲ. ಸೊ ಕಾಶಿಯಲ್ಲಿ ಶಿವನೇ ಬಂದು ಕಿವಿಯಲ್ಲಿ ನಮ್ಗೆ ರಾಮನಾಮವನ್ನ ಹೇಳ್ತಾರೆ ಪ್ರಭುಜಿ. ಸೊ ಅದಕ್ಕೋಸ್ಕರನೇ ನಮ್ಗೆ ಏನ್ ಹೇಳ್ತಾರೆ, ನೀವು ಕಾಶಿಯಲ್ಲಿ ನೀವು ದೇಹವನ್ನ ಬಿಡಿ ಅಂತ ಶಿವ ಸಹಾಯ ಮಾಡ್ತಾರೆ. ನಾವು ಇವಾಗ ಅಲ್ಲಿ ನಾವು ದೇಹವನ್ನ ಬಿಟ್ರೆ ಕಿವಿಯಲ್ಲಿ ನಮ್ಗೆ ಕೃಷ್ಣನ ನಾಮವನ್ನ ಹೇಳ್ತಾರೆ ಶಿವ. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಮಾತಾಜಿ, ಶಾಂತ ರಸ ಇದೆಯಲ್ಲ ಮಾತಾಜಿ, ಅದು ಭಗವಂತನ ಒಡವೆಗಳು ಅಂತಾರಲ್ಲ ಮಾತಾಜಿ, ಅದು? ಹಾ ಮಾತಾಜಿ, ಒಡವೆ ಒಂದೇ ಅಲ್ಲ, ಅವರ ಲೀಲೆಗಳಿಗೆ ಬೇಕಾಗಿರೋ ಎಲ್ಲ ಪರಿಕರಗಳು ಮಾತಾಜಿ ಎಲ್ಲವೂ ಸಹ ಶಾಂತರಸದಲ್ಲಿ ಬರುತ್ತೆ. ಈವನ್ ಇದು ಪಶು, ಪ್ರಾಣಿ, ಪಕ್ಷಿಗಳು ಅವೆಲ್ಲನೂ ಸಹ ಶಾಂತರಸದಲ್ಲಿ ಬರುತ್ತೆ. ಹರೇ ಕೃಷ್ಣ ಮಾತಾಜಿ. ಮೀಟಿಂಗ್ ಸ್ಟಾರ್ಟ್ ಆಯ್ತಾ ಅಂತ ಹೇಳಿ ನಾನು ಆಚೆ ಹೋಗ್ತೇನೆ ಮಾತಾಜಿ. ಇಲ್ಲ ಮಾತಾಜಿ, ಎಂಡ್ ಮಾಡ್ತಾ ಇದ್ದೀನಿ ಮೀಟಿಂಗ್. ಹರೇ ಕೃಷ್ಣ. ಅಲ್ಲ, ನೀವು ಇಡಿ, ಅವ್ರಿಗೆ ಏನಾದ್ರು ಕ್ವಶನ್ ಇದ್ರೆ ಮಾತಾಜಿ. ಬೇರೆ ಭಕ್ತರು ಸಹ ಬರ್ಬೇಕು ಅಂತ ಹೇಳ್ತೀರಲ್ಲ ಮಾತಾಜಿ, ಮೀಟಿಂಗ್ಗೆ ಕರ್ಕೊಂಡು ಹೋಗಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೊಮ್ಮೆ ನಾವು ಮತ್ತೆ ಭೇಟಿಯಾಗೋಣಂತೆ 9 ಗಂಟೆ.